ಮಾತಾಜಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮ್ಸ್, ಎಲ್ಲರಿಗೂ ಪ್ರಣಾಮ್ಸ್. ಇವಾಗ ಒಂದು ಭಕ್ತಿವೇದಾಂತ ಠಾಕೂರ್ ಅವರು ಬರೆದಿರುವಂತಹ ಒಂದು ಭಜನನ್ನ ಮಾಡ್ತಾ ಇವತ್ತಿನ ತರಗತಿನ ಶುರು ಮಾಡೋಣಂತೆ. ಸೊ ಇದ್ರಲ್ಲೂ ಸಹ ನಮ್ಗೆ ಭಕ್ತಿವೇದಾಂತ ಠಾಕೂರ್ ಅವರು ಹೇಳ್ತಾ ಇದ್ದಾರೆ, ನಾವು ಕೋಟ್ಯಾಂತರ ವರ್ಷಗಳಿಂದ ನಾವು ಮಾಯೆಯ ಮಡಿಲಲ್ಲಿ ನಾವು ಮಲ್ಕೊಂಡಿದೀವಿ. ಇವತ್ತು ನಾವು ಮಾಯೆ ಬಗ್ಗೆನೇ ನಾವು ಪಾಠವನ್ನ ಕಲ್ತ್ಕೋತಾ ಇರೋದು. ಸೊ ಆ ಮಾಯೆಯ ಮಡಿಲಿನಿಂದ ನೀವು ಎದ್ದೋಳಿ ಅಂತ ಹೇಳ್ತಾ ಇದ್ರೆ ಚೈತನ್ಯ ಮಹಾಪ್ರಭುಗಳು ನಮಗೋಸ್ಕರ ಔಷಧಿನ ತಂದಿದ್ದಾರೆ. ಯಾವ ಔಷಧಿ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಔಷಧಿನ ತಂದಿದ್ದಾರೆ. ಅದನ್ನ ನೀವು ಉಪಯೋಗಿಸ್ಕೊಂಡು ನೀವು ಮಾಯೆಯ ಮಡಿಲಿನಿಂದ ನೀವು ಎದ್ದೋಳಿ ಅಂತ ಹೇಳಿ ನಮ್ಗೆ ಇಲ್ಲಿ ಕರೆಯನ್ನ ಕೊಡ್ತಾ ಇದ್ದಾರೆ ಭಕ್ತಿವೇದಾಂತ ಠಾಕೂರ್ ಅವರು. ಹರೇ ಕೃಷ್ಣ. जीव जागो गौरा चांद बोले। 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 कोटा निद्रा जाओ। जीव जागो गौरा चांद बोले। कोटा निद्र जाओ माया पिशाचीर कोले। कोटा निद्र जाओ माया पिशाचीर कोले। बाजी बो जीव जागो गौरा चांद बोले। कोटा निद्र जाओ माया पिशाचीर कोले। बाजी बो बोलिया ऐसे संसारा बितारे। बाजी बो बोलिया ऐसे संसारा भूलिया रोहिले तुमी अविद्यार भारे। भूलिया रोहिले अविद्यार भारे। तुम्हारे लोईते आमी होइनु अवतारा। तुम्हारे लोहिते आमी होइनु अवतारा। अमी बिना बंधु आरा के आचे तुम्हारा। अमी बिना बंधु आरा के आचे तुम्हारा। एनेची औषधि माया नासी बरो लागी। औषधि माया नासी बरो लागी। हरि नाम महामंत्रा लावो तुमी मागी। हरि नाम महामंत्रा लावो तुमी मागी। बाकति विनोदा प्रभु चरणे परिया। बाकति विनोदा चरणे परिया। तेई हरि नामा मंत्रा लोइलो मगिया। तेई हरि नामा मंत्रा लोइलो मगिया। जागो जीव जागो गौरा चांद बोले। कोटा निद्र जाओ माया पिशाचीर कोले।
ಹೇಳಿ ಜೀವ ಜಾಗೋ ಜೀವ ಜಾಗೋ ಗೌರ ಚಾಂದ್ ಬೋಲೆ जीव बोले हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम राम हरे हरे ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಹರೇ ಕೃಷ್ಣ. ಇವತ್ತಿನ ತರಗತಿನ ನಾನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವ್ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. हे कृष्णा करुणा सिंधो दीनबंधो जगत्पते गोपेश गोपिका कांता राधा कांत नमोस्तुते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः. नमो ओं विष्णुपदाय कृष्णप्रेष्ठाय भूतले श्रीमते भक्ति वेदांत स्वामिन् इति नामिने. नमस्ते सरस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा. हरे कृष्णा कृष्ण कृष्णा हरे 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 राम 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 हरे हरे. हरे कृष्णा कृष्ण कृष्णा हरे 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 राम 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 हरे हरे. हरे कृष्णा कृष्ण कृष्णा हरे 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 राम 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 हरे हरे. ಹರೇ ಕೃಷ್ಣ. ಮಾತಾಜಿಗಳ ಪ್ರಭುಗಳು ಎಲ್ಲರೂ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ.
ಅದೇ ತರ ನಾನು ಸಹ ರಾಧಾಕೃಷ್ಣಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದೀನಿ, ನಿಮ್ಗೆ ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತ ಶಕ್ತಿ ನನ್ಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ರಾಮ ಹರೇ ರಾಮ ಕೃಷ್ಣ. ಹರೇ ಹರೇ. ಜಗದ್ಗುರು ಶ್ರೀ ಪ್ರಭುಪಾದ ಅವರೆಲ್ಲರೂ ಸಹ ನಾವು ನಮಸ್ಕಾರವನ್ನ ಮಾಡ್ತಾ ಅವರ ಆಶೀರ್ವಾದವನ್ನ ತಗೋತಾ ನಾವು ಇವತ್ತಿನ ತರಗತಿನ ನಾವು ಶುರು ಮಾಡೋಣಂತೆ. ಸೊ ನಾವು ಈಗ 3ನೇ ಘಟಕದಲ್ಲಿ ನಾವು ಇದ್ದೀವಿ. ಅದರಲ್ಲಿ ನಾವು ಒಂದು ಅಧ್ಯಾಯವನ್ನ ನಾವು ತಿಳ್ಕೊಂಡಿದೀವಿ, 13ನೇ ಅಧ್ಯಾಯವನ್ನ ನಾವು ತಿಳ್ಕೊಂಡಿದೀವಿ. ಸೊ ಇವತ್ತಿನ ದಿವಸ ನಾವು 14ನೇ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದೀವಿ. 13ನೇ ಅಧ್ಯಾಯದಲ್ಲಿ ಅರ್ಜುನನ ಪ್ರಶ್ನೆಯೊಂದಿಗೆ ಅದು ಶುರುವಾಗುತ್ತೆ. ಆ 6 ಪ್ರಶ್ನೆಗಳು ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ 6 ಪ್ರಶ್ನೆಗಳು ಯಾವ್ದು ಅಂತ ಹೇಳ್ಬಿಟ್ಟು? ಮಾತಾಜಿ, ಕ್ಷೇತ್ರಜ್ಞ, ಪ್ರಕೃತಿ ಪುರುಷ, ಜ್ಞಾನ ಜ್ಞೇಯ ಮಾತಾಜಿ. ಓಕೆ, ಹರಿ ಬೋಲ್ ಮಾತಾಜಿ. ಸೊ ನಾವು ಅದು 6 ವಿಷಯಗಳನ್ನ ನಾವು ತಿಳ್ಕೊಂಡಿದೀವಿ ಅಂತ ಅನ್ಸುತ್ತಾ? 13ನೇ ಅಧ್ಯಾಯದ 6 ವಿಷಯಗಳನ್ನ ನಾವು ತಿಳ್ಕೊಂಡಿದೀವಾ? ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡಿದೀರಾ? ಹರೇ ಕೃಷ್ಣ, ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಅಂದ್ರೆ ದೇಹ 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 ಅಥವಾ ಕಾರ್ಯಕ್ಷೇತ್ರ. ಕ್ಷೇತ್ರಜ್ಞ ಅಂದ್ರೆ ದೇಹವನ್ನ ತಿಳಿದವನು. ದೇಹವನ್ನ ತಿಳಿದವರು ಇಬ್ರಿದ್ದಾರೆ ಅಲ್ವಾ? ಸೊ ಆತ್ಮ ವ್ಯಕ್ತಿಗತ ಮತ್ತೆ ಕ್ಷೇತ್ರಜ್ಞ ಮತ್ತೆ ಪರಮಾತ್ಮ. ಪರಮ ಕ್ಷೇತ್ರಜ್ಞ. ಅವರಿಬ್ರು ನಡುವೆ ಅಗಾಧವಾದ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಜ್ಞಾನದ ಪ್ರಕ್ರಿಯೆಗಳು 20 ಇದೆ ಅಂತ ನಾವು ತಿಳ್ಕೊಂಡ್ವಿ. ಅದನ್ನ ಹೊರತುಪಡಿಸಿ ಇನ್ನ ಮಿಕ್ಕಿದ್ದೆಲ್ಲವೂ ಸಹ ಅಜ್ಞಾನ ಅಂತ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು. ಜ್ಞಾನದ ವಿಷಯವನ್ನ ನಾವು ತಿಳ್ಕೊಂಡ್ವಿ. ಸೊ ಜ್ಞಾನದ ವಿಷಯ ಏನು ಅಂತಂದ್ರೆ ನಾವು ನಮ್ಮ ಆತ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ, ಮತ್ತೆ ಪರಮಾತ್ಮ, ಆತ್ಮನಿಗೂ ಪರಮಾತ್ಮನಿಗೂ ಇರುವ ವ್ಯತ್ಯಾಸವನ್ನ ನಾವು ತಿಳ್ಕೊಂಡ್ವಿ ಅಲ್ವಾ? ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಸೊ ನಾವ್ ಯಾವತ್ತೂ ಸಹ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ, ದೇವರಿಗೆ ಸರಿ ಸಮಾನನೂ ನಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ದೇವರನ್ನ ಮೀರಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಪ್ರಕೃತಿ ಪುರುಷ, ಸೊ ಅವ್ರಿಬ್ರು ಸಹ ಅವರು ಅನಾದಿ ಕಾಲದಿಂದ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಹೌದು, ನಮ್ಗೆ ಪ್ರಕೃತಿಯನ್ನು ನೋಡಿದ್ರೆ ಬದಲಾವಣೆ ಆಗ್ತಾ ಇದೆ ಅಂತ ಅನ್ಸುತ್ತೆ, ಆದ್ರೆ ಆ ಮೂಲಭೂತವಾಗಿರುವಂತಹ ಅಂಶಗಳೇನಿದೆ ಅದು ಅನಾದಿ ಕಾಲದಿಂದ ಇದೆ ಅಂತ ನಾವು ತಿಳ್ಕೊಂಡ್ವಿ. ಈ ಪ್ರಕೃತಿ ಮತ್ತೆ ಪುರುಷರ ಸಂಯೋಜನೆ ಹೇಗಾಯ್ತು ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ನಾವು ಇಷ್ಟೆಯನ್ನ ಪಟ್ಟಿದ್ದಕ್ಕೇನೆ ನಮ್ಗೆ ಭಗವಂತ ಏನ್ ಮಾಡಿದ್ರು, ನಮ್ಗೆ ಈ ಪ್ರಕೃತಿಯಲ್ಲಿ ನಮ್ಮನ್ನ ಅವರು ಪ್ರಕೃತಿಯಲ್ಲಿ ನಮ್ಮನ್ನ ಇರಿಸ್ತಾರೆ. ಸೊ ಈ ಪ್ರಕೃತಿಯಲ್ಲಿ ನಮ್ಮನ್ನ ಇರಿಸೋದ್ರಿಂದನೇ ನಮ್ಗೆ ಇವಾಗ ಇಲ್ಲಿ ಹಲವಾರು ರೀತಿಯ ದೇಹಗಳನ್ನ ನಾವು ಇಲ್ಲಿ ಪಡ್ಕೋತಾ ನಾವು ಹೋಗ್ತಾ ಇದೀವಿ ಅಲ್ವಾ? ನಾವು ಆ ದೇಹದಲ್ಲಿ ನಾವು ಆಕ್ಚುಲಿ ನಾವು ಬಂಧಿತರಾಗಿದ್ದೀವಿ. ಒನ್ಸ್ ನಾವು ಆ ದೇಹದಲ್ಲಿ ಇದ್ದ ಮೇಲೆ ನಮ್ಗೆ ಎಷ್ಟು ಸ್ವತಂತ್ರ ಆ ದೇಹಕ್ಕೆ ಇರುತ್ತೋ ಅಷ್ಟೇ ಸ್ವತಂತ್ರ ನಮಗೂನು ಇರುತ್ತೆ. ನಾವು ನಾಯಿಯ ಶರೀರವನ್ನ ಹೊಂದಿದಾಗ ನಾಯಿಯ ಶರೀರಕ್ಕೆ ಎಷ್ಟು ಸ್ವತಂತ್ರ ಇರುತ್ತೋ ಅಷ್ಟೇ ಸ್ವತಂತ್ರ ನಮ್ಗೆ ಇರ್ಲಿಕ್ಕೆ ಸಾಧ್ಯ. ಆದ್ರೆ ನಾವು ದೇವೋತ್ತಮ ಪರಮ ಪುರುಷನ ವಿಭಿನ್ನ ಅಂಶಗಳು, ಆದ್ರೆ ಆ ನಾಯಿಯ ಶರೀರದಲ್ಲಿ ಇದ್ದಾಗ ನಮ್ಮ ಸ್ವತಂತ್ರ ಅಷ್ಟೇ ಇರುತ್ತೆ. ಅದೇ ನಾವು ದೇವತೆಯ ಶರೀರದಲ್ಲಿ ಇದ್ದಾಗ ನಮ್ಮ ಸ್ವತಂತ್ರ ಹೆಚ್ಚಾಗಿರುತ್ತೆ. ಸೊ ಇವಾಗ ನಾವು ದೇಹದಲ್ಲಿ ಬಂಧಿತರಾಗ್ಬಿಟ್ಟಿದೀವಿ. ಸೊ ಆ ಜ್ಞಾನವನ್ನ ನಾವ್ ಇವಾಗ ಅರ್ಥ ಮಾಡ್ಕೊಂಡ್ವಿ. ಈ ದೇಹ ನಶಿಸಿ ಹೋದ್ರೂ ಸಹ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆ ಇಬ್ಬರು ಕ್ಷೇತ್ರಜ್ಞರು ಯಾವತ್ತೂ ಸಹ ಅಳಿಯೋದಿಲ್ಲ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ನಾವೆಲ್ಲವನ್ನ ಜ್ಞಾನದ ದೃಷ್ಟಿಯಿಂದ ನಾವು ತಿಳ್ಕೊಂತ ಹೋದಾಗ ನಮ್ಗೆ ಈ ಶರೀರದಿಂದ ನಮ್ಗೆ ಮುಕ್ತಿ ಅಥವಾ ಈ ಭೌತಿಕ ಪ್ರಪಂಚದಿಂದ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ ನಾವು 13ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ. ಸೊ ನಾವೆಲ್ಲವನ್ನ ಜ್ಞಾನದ ದೃಷ್ಟಿಯಿಂದ ನಾವು ತಿಳ್ಕೊಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಸೊ ಇವಾಗ ನಾವು 14ನೇ ಅಧ್ಯಾಯವನ್ನ ನಾವು ತಿಳ್ಕೊಳ್ಳೋಣಂತೆ. ಸೊ 14ನೇ ಅಧ್ಯಾಯದಲ್ಲಿ ಕೃಷ್ಣ ಇನ್ನ ಈ ಗುಣಗಳ ಬಗ್ಗೆ ನಮ್ಗೆ ಇನ್ನ ಹೆಚ್ಚಾಗಿ ನಮ್ಗೆ ತಿಳ್ಕೊಂತ ಹೋಗ್ತಾರೆ. ನಾವು ಈ ಭೌತಿಕ ಪ್ರಪಂಚಕ್ಕೆ ಕಾಲಿಟ್ಟಿದ ತಕ್ಷಣನೇ, ನಾವು ಅಮ್ಮನ ಗರ್ಭದಿಂದ ನಾವು ಹೊರಗಡೆ ಬಂದಿದ ತಕ್ಷಣನೇ ನಾವು ಈ 3 ಗುಣಗಳಿಂದ ನಾವು ಬಂಧಿತರಾಗ್ಬಿಡ್ತೀವಿ. ಸೊ ಆ 3 ಗುಣಗಳನ್ನ ಈಗ ಈ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ವಿವರವಾಗಿ ತಿಳಿಸ್ತಾ ನಮ್ಗೆ ಹೋಗ್ತಾರೆ. ಸೊ ನಾವ್ ಇವಾಗ ಈ 3 ಗುಣಗಳನ್ನ ನಾವು ತಿಳ್ಕೊಳ್ಳೋಣ. ಘಟಕ 3, ಎಲಿವೇಶನ್ ಥ್ರೂ ದ ಮೋಡ್ಸ್, ತ್ರಿಗುಣಗಳನ್ನ ಕ್ರಮಿಸಿ ಉನ್ನತ ಹಂತವನ್ನ ಪಡೆಯುವ ವಿಧಾನಗಳು. ಸೊ ನಾವ್ ಇವಾಗ ಈ 6 ಅಧ್ಯಾಯಗಳಲ್ಲಿ ನಾವು ಹೆಚ್ಚಾಗಿ ಈ 3 ಗುಣಗಳ ಬಗ್ಗೆನೇ ನಾವು ತಿಳ್ಕೊತಾ ಇದೀವಿ. ನಮ್ಗೆ ಗೊತ್ತಾಗ್ತಾ ಇಲ್ಲ, ನಾವು ಬೆಳಗ್ಗೆ ಎದ್ದಲಿಂದ ರಾತ್ರಿ ತನಕನೂ ಸಹ ನಾವ್ ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಈ 3 ಗುಣಗಳಲ್ಲೇ ನಾವು ಕೆಲಸವನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಆಗ್ತಿಲ್ಲ. ನಾವು ಒಂದಿನ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಏನ್ ಕೆಲಸ ಮಾಡ್ತೀವಿ ಅದನ್ನ ನಾವು ಯಾವ ಗುಣದಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಆತ್ಮಾವಲೋಕನ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ನಾವು ಯಾವ ಮಟ್ಟದಲ್ಲಿ ನಾವು ಇದೀವಿ ಅಂತ ಹೇಳ್ಬಿಟ್ಟು. ಸೊ ನಾವ್ ಇವಾಗ ನಮ್ಗೆ ಕೃಷ್ಣ ಏನನ್ನ ಹೇಳ್ತಿದಾರೆ ಅಂತಂದ್ರೆ, ನಾವ್ ಈ 3 ಗುಣಗಳನ್ನೂ ಸಹ ನಾವು ಅದನ್ನ ಕ್ರಮಿಸಿ ನಾವು ಏನು ಶುದ್ಧ ಸತ್ವಗುಣಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದಕ್ಕೆ ನಾವ್ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಕೃಷ್ಣ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ.
ಸೊ ಎಲ್ಲರನ್ನೂ ಸಹ ಬಾಹ್ಯಾಟ್ ಮಾಡ್ಕೋತಾ ಇದೀರಾ ಅಂತ ಎಲ್ಲಾ ಶ್ಲೋಕಗಳನ್ನ ಬಾಹ್ಯಾಟ್ ಮಾಡ್ಕೋತಾ ಇದೀರಾ ಅಂತ ನಾನು ನಂಬಿದೀನಿ. ಸೊ ಇವಾಗ 13ನೇ ಅಧ್ಯಾಯದ್ದು 2 ಶ್ಲೋಕಗಳಿತ್ತು, ಮತ್ತೆ ಈ ಅಧ್ಯಾಯದ್ದು 1 ಶ್ಲೋಕ ಇದೆ, 14.26. ಸೊ ಅವಾಗ್ಲೇ ನೀವು ಬಾಹ್ಯಾಟ್ ಮಾಡ್ಕೊಂತ ಹೋದ್ರೆ ನಿಮ್ಗೆ ಕೊನೆಯಲ್ಲಿ ನಿಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ಒಂದೇ ಒಂದು ಶ್ಲೋಕ ಇದೆ. ಸೊ ಇದನ್ನ ಆದಷ್ಟು ನೀವು ಈ ವಾರದಲ್ಲಿ ಬಾಹ್ಯಾಟ್ ಮಾಡ್ಕೊಂಡ್ಬಿಡಿ. ಸೊ ಈ ಘಟಕದ ಉದ್ದೇಶ ಏನು ಅಂತಂತ ನೋಡೋಣ. ಈ ಘಟಕವು ಭಗವದ್ಗೀತೆಯ 13ರಿಂದ 18ನೇ ಅಧ್ಯಾಯಗಳಲ್ಲಿ ವಿವರಿಸಿದಂತೆ ಭೌತಿಕ ಪ್ರಕೃತಿಯ 3 ವಿಧಾನಗಳಾದ ಸತ್ವ, ರಜಸ್ ಮತ್ತು ತಮಸ್ನ ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳ ತಿಳುವಳಿಕೆಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ ಅಲ್ವಾ. ನಮ್ಗೆ ಇವಾಗ ಈ 3 ಗುಣಗಳು ಯಾವ್ದು ಅಂತ ಗೊತ್ತು, ನಮ್ಗೆ ಹೆಸರುಗಳು ಗೊತ್ತು, ಆದ್ರೆ ಅದ್ರ ಬಗ್ಗೆ ನಮ್ಗೆ ಇವಾಗ ವಿವರವಾಗಿ ಇದನ್ನ ತಿಳಿಸ್ಕೊಡ್ತಾ ಇದೆ ಈ 3ನೇ ಘಟಕ. 3 ವಿಧಾನಗಳ ರೋಗ ಲಕ್ಷಣಗಳನ್ನು ಗುರುತಿಸಲು ಮತ್ತು ಈ ವಿಧಾನಗಳು ಅವುಗಳ ಮೇಲೆ ಹೇಗೆ ಪ್ರಭಾವ ಬೀರಬಹುದು ಎಂಬುದರ ಕುರಿತು ಹೆಚ್ಚು ಅರಿವು ಮೂಡಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಘಟಕವು ಗುರಿಯನ್ನ ಹೊಂದಿದೆ. ಈ ಘಟಕವು ವಿದ್ಯಾರ್ಥಿಗಳನ್ನು ಸತ್ವಗುಣಕ್ಕೆ ಮತ್ತು ಅಂತಿಮವಾಗಿ ಅತಿಕ್ರಮಣಕ್ಕೆ ಉನ್ನತೀಕರಿಸಲು ಅಗತ್ಯವಿರುವ ಕೌಶಲ್ಯಗಳೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನ ಹೊಂದಿದೆ. ನಾವಿವಾಗ ತಮೋಗುಣದಲ್ಲಿ ಇದ್ರೆ ತಮೋಗುಣವನ್ನ ಮೀರಿ ರಜೋಗುಣಕ್ಕೆ ಬರಬೇಕು, ರಜೋಗುಣವನ್ನು ಸಹ ಮೀರಿ ನಾವು ಸತ್ವಗುಣಕ್ಕೆ ಬರಬೇಕು. ಮಿನಿಮಮ್ ನಾವು ಸತ್ವಗುಣದಲ್ಲಿ ಇದ್ರೆ ಮಾತ್ರವೇ ನಮ್ಗೆ ಈ ಭಗವದ್ಗೀತೆಯ ಜ್ಞಾನ ಅರ್ಥ ಆಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ನಾವ್ ಇವಾಗ ಸತ್ವಗುಣವನ್ನು ಮೀರಿ ಶುದ್ಧ ಸತ್ವಗುಣಕ್ಕೆ ಬರಬೇಕು. ಅದಕ್ಕೋಸ್ಕರ ಏನೆಲ್ಲ ನಾವು ಮಾಡ್ಬೇಕು ಅನ್ನೋದನ್ನ ನಮ್ಗೆ ಸಾಧನೆಯನ್ನ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಈ ಘಟಕ ತಿಳಿಸಿಕೊಟ್ಟೆ. ಇವಾಗ ಅಧ್ಯಾಯ 14 ನಾವು ನೋಡೋಣಂತೆ. 14ನೇ ಅಧ್ಯಾಯದ ಹೆಸರನ್ನ ಯಾರಾದ್ರೂ ಹೇಳ್ತೀರಾ? ಭೌತಿಕ ಪ್ರಕೃತಿಯ ತ್ರಿಗುಣ. ಭೌತಿಕ ಪ್ರಕೃತಿಯ ಗುಣಗಳು. ಭೌತಿಕ ಪ್ರಕೃತಿಯ 3 ಗುಣಗಳು ಅಲ್ವಾ. ಸೊ ಈ ಪ್ರಕೃತಿಯ 3 ಗುಣಗಳು, ಈ 3 ಗುಣಗಳಿರೋದೇ ಅದು ಪ್ರಕೃತಿಯ ಜೊತೆ ಈ ಭೌತಿಕ ಪ್ರಪಂಚದಲ್ಲಿ. ಸೊ ಅದನ್ನ ನಾವು ಅರ್ಥ ಮಾಡ್ಬೇಕು, ಅಥವಾ ಗುಣತ್ರಯ ವಿಭಾಗ ಯೋಗ ಅಂತಾನೂ ಸಹ ಕರೀತಾರೆ. ಸೊ ಈ 14ನೇ ಅಧ್ಯಾಯದಲ್ಲಿ ಏನೆಲ್ಲ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ, ಇಲ್ಲಿ ಮೊದಲು ನಾವು ದಿವ್ಯ ಜ್ಞಾನದ ಬಗ್ಗೆ 2 ಶ್ಲೋಕಗಳಲ್ಲಿ ನಾವು ತಿಳ್ಕೊತಾ ಇದೀವಿ. ಅದಾದ್ಮೇಲೆ ಕೃಷ್ಣ ಹೇಳ್ತಾ ಇದಾರೆ ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಹೆಚ್ಚಾಗಿ ಅಂದ್ರೆ ಹತ್ತತ್ರ 5ರಿಂದ 18ನೇ ಶ್ಲೋಕಗಳಲ್ಲಿ ಬಂಧನ, ಗುಣಲಕ್ಷಣ, ಅಂದ್ರೆ ಈ 3 ಗುಣಗಳಿಂದ ನಾವು ಹೇಗೆ ಬಂಧನಕ್ಕೆ ಒಳಗಾಗ್ತೀವಿ, ಈ 3 ಗುಣಗಳ ಗುಣಲಕ್ಷಣಗಳೇನು, ಆ ಗುಣದಲ್ಲಿದ್ರೆ ನಾವು ಎಂತಹ ಕೆಲಸಗಳನ್ನ ನಾವು ಮಾಡ್ತೀವಿ, ಮತ್ತೆ ನಾವು ಆ ಗುಣದಲ್ಲಿ ನಾವು ಜೀವನವನ್ನ ಮಾಡಿದ್ಮೇಲೆ ನಾವು ದೇಹವನ್ನ ಬಿಟ್ಟ ಮೇಲೆ ನಮ್ಗೆ ಯಾವ ಗತಿ ಸಿಗುತ್ತೆ ಅನ್ನೋದನ್ನ ನಮ್ಗೆ ಇಲ್ಲಿ ತಿಳ್ಕೊತಾ ಇದೀವಿ. ಅದಾದ್ಮೇಲೆ ಈ 3 ಗುಣಗಳನ್ನ ಮೀರಿದವನ ಗುಣಲಕ್ಷಣಗಳು ಏನು ಅಂತ ಹೇಳ್ಬಿಟ್ಟು ಅರ್ಜುನ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಕೃಷ್ಣ ಉತ್ತರವನ್ನ ಕೊಡ್ತಾ ಇದೆ ಮಿಕ್ಕಿರುವಂತಹ ಶ್ಲೋಕಗಳಲ್ಲಿ. ಸೊ ನಾವಿವಾಗ ಇವತ್ತಿನ ಅಧ್ಯಾಯಕ್ಕೆ ಹೋಗೋಣಂತೆ. ಅದಕ್ಕಿಂತ ಮುಂಚೆ ಭಗವದ್ಗೀತೆಯ 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯಗಳ ನಡುವಿನ ಸಂಬಂಧ ಏನು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? 13ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯಗಳ ನಡುವಿನ ಸಂಬಂಧ ಏನು ಅಂತ ಹೇಳ್ಬಿಟ್ಟು. 13ನೇ ಅಧ್ಯಾಯ ಪ್ರಕೃತಿ, ಪುರುಷ ಮತ್ತೆ ಏನಂತ ಕರೀತಾರೆ? ಆತ್ಮ ಈ ದೇಹದಲ್ಲಿ ಏನಾದ್ರೂ ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದು ಈ ತ್ರಿಗುಣಗಳನ್ನ ಬಳಸಿ ಇದಕ್ಕೆ ಒಳಪಟ್ಟಿರುತ್ತೆ ಮಾತಾಜಿ. ಗುಣಗಳ ಸಹಾಯದಿಂದನೇ ಅದು ಚಟುವಟಿಕೆ ಮುಂದುವರಿಸುತ್ತೆ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಯಾರಾದ್ರೂ ಹೇಳ್ತೀರಾ ಏನ್ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು? ಸೊ ಪ್ರಕೃತಿ, ಪುರುಷ ಮತ್ತು ಪ್ರಜ್ಞೆ ಅದು 13ನೇ ಅಧ್ಯಾಯ, ಇದು 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ. ಈ 2 ಅಧ್ಯಾಯಗಳ ನಡುವೆ ಏನ್ ಸಂಬಂಧ ಇದೆ? ಕೃಷ್ಣ ಯಾಕೆ 13ನೇ ಅಧ್ಯಾಯ ಆದ್ಮೇಲೆ ಈಗ 14ನೇ ಅಧ್ಯಾಯದಲ್ಲಿ ನಮ್ಗೆ ಗುಣಗಳ ಬಗ್ಗೆ ವಿವರಿಸ್ತಾ ಇದ್ದಾರೆ? ಏನ್ ಸಂಬಂಧ ಇದೆ? ಅಂದ್ರೆ 13ನೇ ಅಧ್ಯಾಯದಲ್ಲಿ ಮಾತಾಜಿ ಕ್ಷೇತ್ರಜ್ಞ ಅಂದ್ರೆ ನಾವೇನು ಅನ್ನೋದನ್ನ ಅರ್ಥ ಮಾಡಿಸಿದ್ರು. ಮತ್ತೆ ನಾವ್ ಈಗ 14ನೇ ಅಧ್ಯಾಯದಲ್ಲಿ ಈ ಪ್ರಪಂಚಕ್ಕೆ ನಾವು ಕಾಲಿಟ್ಟಾಗ ಯಾವ ಗುಣಗಳಿಗೆ ನಾವು ಹಿಂದಿನ ಕರ್ಮಾನುಸಾರ ನಾವ್ ಯಾವ್ಯಾವ ಗುಣಗಳಲ್ಲಿ ಇರ್ತೀವಿ, ಆ ಗುಣಗಳಿಂದ ನಾವು ಮೇಲ್ ಹೋಗೋದು ಹೇಗೆ ಅನ್ನೋದನ್ನೆಲ್ಲ ಈ ಇದ್ರಲ್ಲಿ ಹೇಳ್ಕೊಡ್ತಾರೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಹೇಳ್ತೀರಾ? ಮಾತಾಜಿ ಹರೇ ಕೃಷ್ಣ. ಇಲ್ಲಿ ಭೌತಿಕ ಪ್ರಕೃತಿಯ ತ್ರಿಗುಣಗಳು ಅಂದಿದ್ದಾರೆ. ತ್ರಿಗುಣಗಳು ಅಂದ್ರೆ ನಮಗೆ ಸತ್ವ, ರಜಸ್ಸು, ತಮಸ್ಸು 3 ಗುಣಗಳಿಗೆ. ಆಮೇಲೆ ಈ ಭೌತಿಕ ಜಗತ್ತಿನಲ್ಲಿ ನಾವು ಅದರಲ್ಲಿ ಒಳಗಾಗಿದ್ಮೇಲೆ ಯಾವ ತರ ನಾವು ನೋಡ್ತೀವಿ, ಪ್ರಕೃತಿಯನ್ನು ನೋಡ್ತೀವಿ, ಯಾವ ದೃಷ್ಟಿನಲ್ಲಿ ನೋಡ್ತೀವಿ ಅನ್ನೋದು ನಮಗೆ ತಿಳಿಸ್ತಾ ಇದ್ದಾರೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಯಾರಿಗಾದ್ರೂ ಜ್ಞಾಪಕ ಇದೆಯಾ? 13ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ, ಅದು ಬಾಹ್ಯಾಟ್ ಮಾಡ್ಕೊಳ್ಳುವಂತ ಶ್ಲೋಕನೂ ಕೂಡ. ಆ ಶ್ಲೋಕದಲ್ಲಿ ಅದನ್ನ ಮಹಾವಾಕ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಈ 3ನೇ ಘಟಕ ಏನಿದೆ ಅದರ ಮಹಾವಾಕ್ಯ ಅಂತ ಕರೀತಾರೆ, ಅಥವಾ ಬೀಜವಾಕ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಶ್ಲೋಕ ಯಾವ್ದು ಅಂತ ಹೇಳ್ಬಿಟ್ಟು ಯಾರಿಗಾದ್ರೂ ಜ್ಞಾಪಕ ಇದೆಯಾ?
ಉಪದೃಷ್ಟಾನುಮಂತಾಚ ಮಾತಾಜಿ. ಇಲ್ಲ ಇಲ್ಲ ಮತ್ತೆ ಅದ್ರ ಹಿಂದಿನ ಶ್ಲೋಕ. ಪ್ರಕೃತಿ ಪುರುಷ ಪ್ರಕೃತಿ ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಕಾರಣಂ ಸದಾ ನ ಸಂಗೋಸ್ಯ ತದ್ ಅಸದ್ಯೋನಿ ಜನ್ಮಸ್ಸು ಅಲ್ವಾ. ಸೊ ನೋಡಿ ನಮ್ಗೆ ಎಷ್ಟು ಇಲ್ಲಿ ನೋಡಿದ್ರೆ ಈ ಭೌತಿಕ ಪ್ರಪಂಚದಲ್ಲಿ 84 ಲಕ್ಷ ಜೀವರಾಶಿಗಳಿದೆ ಅಲ್ವಾ. ಎಷ್ಟೊಂದು ವಿಧ ವಿಧವಾದ ದೇಹಗಳನ್ನ ಈ ಜೀವರಾಶಿಗಳು ಪಡೆದಿದೆ. ಯಾಕಪ್ಪ ಈ ತರ, ಮತ್ತೆ ಯಾಕೆ ಒಳ್ಳೆ ಯೋನಿಗಳಲ್ಲಿ ಹುಟ್ಟುತ್ತೆ ಮತ್ತೆ ಕೆಟ್ಟ ಯೋನಿಗಳಲ್ಲಿ ಈ ಜೀವಿಗಳು ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಅಲ್ವಾ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾ ಇದಾರೆ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರು, ಪುರುಷೇ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಕಾರಣಂ ಗುಣ ಸಂಗೋಸ್ಯ ಸದ್ ಅಸದ್ ಯೋನಿ ಜನ್ಮಸ್ಸು ಅಂತ ಹೇಳ್ತಾರೆ. ಅಂದ್ರೆ ಏನು ಕಾರಣ ಏನು ಹೇಳ್ತಾ ಇದ್ರೆ, ಐಹಿಕ ಪ್ರಕೃತಿಯೊಡನೆ ನಮ್ಮ ಸಹಯೋಗ ಐಹಿಕ ಪ್ರಕೃತಿಯೊಡನೆ ನಮ್ಮ ಸಂಯೋಗನೇ ಕಾರಣ ಅಂತ ಹೇಳ್ತಾ ಇದಾರೆ ಅಲ್ವಾ. ಐಹಿಕ ಪ್ರಕೃತಿ ಅಂದ್ರೆ ಈ 3 ಗುಣಗಳು, ತ್ರಿಗುಣಗಳು ಅಲ್ವಾ. ಕೃಷ್ಣ ನಮ್ಗೆ ಕಾರಣ ಹೇಳ್ತಾ ಇದಾರೆ, ನಿಮ್ಗೆ ಯಾಕೆ ಇಷ್ಟೆಲ್ಲ 84 ಲಕ್ಷ ದೇಹಗಳನ್ನ ನೀವ್ ಯಾಕೆ ಪಡಿತಾ ಇದ್ದೀರಾ, ಸದ್ ಅಸದ್ ಜನ್ಮಗಳಲ್ಲಿ ನೀವು ಜನ್ಮವನ್ನ ಪಡಿತಾ ಇದ್ದೀರಾ, ಒಳ್ಳೆ ಮತ್ತೆ ಕೆಟ್ಟ ಯೋನಿಗಳಲ್ಲಿ ಯಾಕೆ ಜನ್ಮವನ್ನ ಪಡಿತಾ ಇದ್ದೀರಾ, ಅದಕ್ಕೆ ಕಾರಣ ನೀವು ಈ ಪ್ರಕೃತಿಯ ಜೊತೆ ನೀವು ಸಂಪರ್ಕಕ್ಕೆ ಬರೋದೇ ಕಾರಣ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂದ್ರೆ ಈ ಪ್ರಕೃತಿ ಅಂದ್ರೆ ಈ 3 ಗುಣಗಳು, ಈ 3 ಗುಣಗಳ ಜೊತೆ ನೀವು ಸಂಯೋಗಕ್ಕೆ ಬರೋದೇ ಕಾರಣ ಅಂತ ಹೇಳ್ತಾರೆ. ಅದನ್ನ ಡೀಟೇಲ್ ಆಗಿ ನಮ್ಗೆ ಈ ಅಧ್ಯಾಯದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ 14ನೇ ಅಧ್ಯಾಯದಲ್ಲಿ. ಸೊ ಅದಕ್ಕೋಸ್ಕರ ಇದು 13 ಮತ್ತು 14ನೇ ಅಧ್ಯಾಯಗಳ ನಡುವಿನ ಸಂಬಂಧ ಅಂತ ಹೇಳಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ಐಹಿಕ ಪ್ರಕೃತಿಯಲ್ಲಿ ಸಹಯೋಗ. ಯಾರಾದ್ರೂ ಓದ್ತಾ ಸ್ವಲ್ಪ ಫಾಸ್ಟ್ ಆಗಿ ಓದಿ, ಸೊ ದಟ್ ಬೇಗ ಮುಗಿಸೋಣಂತೆ. ಹರೇ ಕೃಷ್ಣ. ಐಹಿಕ ಪ್ರಕೃತಿಯಲ್ಲಿ ಸಹಯೋಗ ಪುರುಷ ಮಾತಾಜಿ ಇದು ಕಾಣಿಸ್ತಾ ಇಲ್ವಾ ಮಾತಾಜಿ? ಪುರುಷ ಪ್ರಕೃತಿ ಸ್ತೋಹಿ ಜೀವಿಯು ಭೌತಿಕ ಶಕ್ತಿಯಲ್ಲಿ ನೆಲೆಸಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಭೌತಿಕ ಪ್ರಕೃತಿಯಿಂದ ಉತ್ಪನ್ನವಾದ ಪ್ರಕೃತಿ ಗುಣಗಳನ್ನು ಅನುಭೋಗಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ, ಮುಗಿಸ್ಬಿಡಿ. ಕಾರಣಂ ಗುಣ ಸಂಗೋಸ್ಯ ಕಾರಣವು ಪ್ರಕೃತಿ ಗುಣಗಳ ಸಂಘ. ಸದಸ್ಯದ್ಯೋನಿ ಜನ್ಮಸು ಜೀವಿಗಳ ಒಳ್ಳೆಯ ಮತ್ತು ಕೆಟ್ಟ ಜನ್ಮ. ಓಕೆ. ಸೊ ಇದು 13ನೇ ಅಧ್ಯಾಯದ 22ನೇ ಶ್ಲೋಕ. ಇದನ್ನ 6 ಜ್ಞಾನ ಯೋಗ ಅಧ್ಯಾಯಗಳ ಮಹಾವಾಕ್ಯ ಅಂತ ಹೇಳ್ಬಿಟ್ಟು ಕರೀತಾರೆ. ಪುರುಷ ಪ್ರಕೃತಿ ಸ್ತೋಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನು ಅನುಭವಿಸುತ್ತಾ ಬದುಕಿನ ರೀತಿಗಳನ್ನ ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ. ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನ ಕೆಟ್ಟದನ್ನ ಅನುಭವಿಸುತ್ತಾನೆ ಅಲ್ವಾ. ಸೊ ನಮ್ದು ಮೂಲ ಕಾರಣ ಏನು ಅಂತಂದ್ರೆ ಭುಂಕ್ತೆ, ನಾವು ಭೋಕ್ತರಾಗ್ಬೇಕು ಅನ್ನೋ ಅನ್ಕೊಂಡಿರೋದು ಮೂಲ ಕಾರಣ. ನಾವು ಎಲ್ಲವನ್ನ ಅನುಭವಿಸ್ಬೇಕು ಅಂತ ಇಚ್ಛೆಯನ್ನ ಪಟ್ಟಿಗೆ ಭಗವಂತ ಏನ್ ಮಾಡ್ತಾರೆ, ನಮ್ಮನ್ನ ಪ್ರಕೃತಿಯಲ್ಲಿ ಇಡ್ತಾ ಇದ್ದಾರೆ. ಸೊ ಪ್ರಕೃತಿಯ ಸಂಪರ್ಕಕ್ಕೆ ಬಂದಿದ ತಕ್ಷಣನೇ ನಾವು ಇಲ್ಲಿ ಒಳ್ಳೆದನ್ನ ಕೆಟ್ಟದನ್ನ ಇವಾಗ ಅನುಭವಿಸ್ತಾ ಇದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರಕೃತಿ ಅಂತಂದ್ರೆ ಈ 3 ಗುಣಗಳು, ಅದ್ರ ಬಗ್ಗೆ ನಮ್ಗೆ ಇವಾಗ ಕೃಷ್ಣ ಈ 14ನೇ ಅಧ್ಯಾಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ, ಯಾರು ಓದಿಲ್ವೋ ಅವ್ರು ಓದಿ, ವಿಡಿಯೋ ಆನ್ ಮಾಡ್ಕೊಂಡು ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ರತೆಯಿಂದ ಜ್ಞಾನವನ್ನು ಬೆಳೆಸಿಕೊಳ್ಳುವುದರಿಂದ ಮನುಷ್ಯನು ಐಹಿಕ ಬಂಧನದಿಂದ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಎಂದು 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಯಿತು. ಪ್ರಕೃತಿ ಗುಣಗಳ ಸಹವಾಸದಿಂದ ಜೀವಿಯು ಈ ಐಹಿಕ ಜಗತ್ತಿನ ಬಂಧನದಲ್ಲಿದ್ದಾನೆ ಎಂದು ವಿವರಿಸಲಾಯಿತು. ಈ ಪ್ರಕೃತಿ ಗುಣಗಳು ಯಾವುವು, ಅವು ಹೇಗೆ ಕೆಲಸ ಮಾಡುತ್ತವೆ, ಅವು ಹೇಗೆ ಬಂಧಿಸುತ್ತವೆ ಮತ್ತು ಬಿಡುಗಡೆಯನ್ನು ಕೊಡುತ್ತವೆ ಎಂದು ಈ ಅಧ್ಯಾಯದಲ್ಲಿ ಪರಮ ಪುರುಷನು ವಿವರಿಸುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಅಲ್ವಾ. ನಮ್ಗೆ ಅಲ್ಲಿ ಜ್ಞಾನ ಚಕ್ಷು, ನಮ್ಗೆ 13ನೇ ಅಧ್ಯಾಯದಲ್ಲಿ ಎಲ್ಲವನ್ನು ನಾವು ಜ್ಞಾನದ ಕಣ್ಣುಗಳಿಂದ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ನಾವ್ಯಾರು, ನಾವೆಲ್ಲಿಗೆ ಬಂದಿದೀವಿ, ನಾವ್ ಯಾಕೆ ಇಲ್ಲಿ ಬಂಧನಕ್ಕೆ ಒಳಗಾಗಿದೀವಿ, ನಾವ್ ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಾವು ಜ್ಞಾನದ ಕಣ್ಣಿಂದ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದನ್ನ 13ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಕೃಷ್ಣ ಹೇಳಿದೆ. ಸೊ ಇವಾಗ ನಮ್ಗೆ ಮೂಲ ಕಾರಣ ಏನು, ನಮ್ಮ ಭುಂಕ್ತೆ, ಆ ಗುಣ ಅಂತ ನಾವೆಲ್ಲವನ್ನ ಭೋಗಿಸ್ಬೇಕು ಅನ್ನೋ ಗುಣದಿಂದ ನಾವು ಇಲ್ಲಿ ಪ್ರಕೃತಿಯ ಗುಣಗಳಿಂದ ನಾವು ಬಂಧಿತರಾಗಿದ್ದೀವಿ. ಸೊ ಇವಾಗ ನಮ್ಗೆ ಪ್ರಕೃತಿಯ ಗುಣಗಳು ಯಾವುವು, ಅವು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಅದು ನಮ್ಮನ್ನ ಬಂಧಿಸುತ್ತೆ, ಮತ್ತೆ ಹೇಗೆ ಬಿಡುಗಡೆಯಿಂದ ನಾವು ಅದರಿಂದ ಹೇಗೆ ನಾವು ಬಿಡುಗಡೆಯನ್ನ ನಾವು ಪಡ್ಕೋಬಹುದು ಅನ್ನೋದನ್ನ ಪರಮ ಪುರುಷ ಈ 14ನೇ ಅಧ್ಯಾಯದಲ್ಲಿ ವಿವರಿಸ್ತಾನೆ ಅಂತ ಹೇಳಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಸೊ ಇದು 1ನೇ ಶ್ಲೋಕ. ಯಾರಾದ್ರೂ ಓದಿ.
ಹರೇ ಕೃಷ್ಣ ಮಾತಾಜಿ. ಓದಿ ಮತ್ತೆ. ಹರೇ ಕೃಷ್ಣ. ಉವಾಚ ಪರಂ ಭೂಯಂ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯದ್ ಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿ ಮಿತೋ ಗತಾಃ. ದೇವೋತ್ತಮ ಪರಮ ಪುರುಷನು ಹೀಗೆ ಸಾರಿ ಮಾತಾಜಿ ಒಂದ್ಸರಿ. ಹಾ ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸೊ ಈ ಶ್ಲೋಕವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಆಕ್ಚುಲಿ ನಮ್ಗೆ ಉತ್ತಮವಾದ ಜ್ಞಾನ ಅಂತಂದ್ರೆ ನಾವ್ ಯಾವ್ದು ಅಂತ ನಾವ್ ತಿಳ್ಕೊಂಡ್ವಿ? ಕೃಷ್ಣ ಹಲವಾರು ಜ್ಞಾನಗಳನ್ನ ನಮ್ಗೆ ಕೊಟ್ಟಿದ್ದಾರೆ. ಆದ್ರೆ ಉತ್ತಮ ಜ್ಞಾನವನ್ನ ನಮ್ಗೆ ಆಲ್ರೆಡಿ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಆ ಉತ್ತಮ ಜ್ಞಾನ ಯಾವ್ದು ಅಂತ ನಾವು ತಿಳ್ಕೊಂಡ್ವಿ? ಕೃಷ್ಣ ಪ್ರಜ್ಞೆ ಮಾತಾಜಿ, ಭಕ್ತಿ ಸೇವೆ. ಭಕ್ತಿ ಸೇವೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಆದ್ರೂ ಸಹ ಯಾಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ನಾನಿಲ್ಲಿ ದೇವೋತ್ತಮ ಪರಮ ಪುರುಷ ಹೀಗೆ ಹೇಳಿದ್ರು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಅಲ್ವಾ? ಸೊ ನಾವು ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿದ್ರಲ್ಲ, ಗುಹ್ಯತರ ಗುಹ್ಯತಮ, ಅದನ್ನೆಲ್ಲರೂ ತಿಳ್ಕೊಂಡಿದ್ದೀರಾ ಅಲ್ವಾ? 9ನೇ ಅಧ್ಯಾಯದಲ್ಲಿ ಗುಹ್ಯ ಅಂದ್ರೆ ಏನು, ಗುಹ್ಯತರ ಅಂದ್ರೆ ಏನು, ಗುಹ್ಯತಮ ಜ್ಞಾನ ಅಂದ್ರೆ ಏನು ಅಂತ. ಗುಹ್ಯ ಅಂದ್ರೆ ಏನು ಅಂತ ತಿಳ್ಕೊಂಡ್ರಿ? ಗುಹ್ಯ ಜ್ಞಾನ. ಮಾತಾಜಿ, ಗುಹ್ಯತರ ಗುಹ್ಯತಮ ಜ್ಞಾನ, ರಾಜವಿದ್ಯಾ ರಾಜಗುಹ್ಯ ಯೋಗ, ಆ ಗುಹ್ಯವಾದ ಜ್ಞಾನವನ್ನ ನಾವು ತಿಳ್ಕೊಂಡ್ವಿ 9ನೇ ಅಧ್ಯಾಯದಲ್ಲಿ ಅಲ್ವಾ? ಏನ್ ತಿಳ್ಕೊಂಡ್ವಿ ನಾವು? ಇದನ್ನ ಯಾವ್ದೇ ಒಂದು ಯೂನಿವರ್ಸಿಟಿಗೆ ಹೋಗಿ ಎಷ್ಟೇ ದುಡ್ಡು ಕೊಟ್ಟು ಹೋದ್ರು ನಮ್ಗೆ ತಿಳಿಯೋದಿಲ್ಲ ಈ ಜ್ಞಾನ. ಅದನ್ನ ಕೃಷ್ಣ ಮಾತ್ರ ನಮ್ಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಅಲ್ವಾ? ನಾವೇ ಓದಿದ್ರು ಆತ್ಮ ಪರಮಾತ್ಮ ಜ್ಞಾನ ಮಾತಾಜಿ. ಹೇಳಿ ಪ್ರಭುಜಿ, ಕರೆಕ್ಟ್ ಹೇಳಿ ಪ್ರಭುಜಿ. ಆತ್ಮ ಮತ್ತು ಪರಮಾತ್ಮ ಜ್ಞಾನ ಗುಹ್ಯತಮ ತಿಳ್ಕೊಂಡಿ ಮತ್ತೆ. ಹೌದು ಪ್ರಭುಜಿ. ಗುಹ್ಯ ಅಂತಂದ್ರೆ ನಾವ್ ದೇಹ ಅಲ್ಲ, ಆತ್ಮ ಅನ್ನೋದು ಗುಹ್ಯ ಜ್ಞಾನ. ಗುಹ್ಯತಮ ಅಂತಂದ್ರೆ ನಮ್ಮ ಜೊತೆ ಪರಮಾತ್ಮ, ಅವರು ಭಗವಂತ ಪರಮರೂಪಿಯಾಗಿ ಇದ್ದಾರೆ ನಮ್ಮ ಜೊತೆ ಆತ್ಮದಲ್ಲಿ, ಅಂದ್ರೆ ಹೃದಯದಲ್ಲಿ ಅಂತ ನಾವು ತಿಳ್ಕೊಂಡಿರೋದು ಅದು ಗುಹ್ಯತಮ. ಸರಿ, ಗುಹ್ಯತರ. ಗುಹ್ಯತಮ ಅಂತಂದ್ರೆ, ಗುಹ್ಯತಮ ಜ್ಞಾನ ಅಂದ್ರೆ ಪರಮ ಭಕ್ತಿ ಮಾರ್ಗ ಮಾತಾಜಿ. ಭಕ್ತಿ ಸೇವೆ ಅಲ್ವಾ? ಸೊ ನಾವು ನಮ್ಮ ನಿಜವಾದ ಸ್ಥಾನ ಏನು ಅಂತಂದ್ರೆ ಭಗವಂತನ ಭಕ್ತಿ ಸೇವೆಯನ್ನ ಮಾಡುದು. ನಾವು ಭಗವಂತನ ಲೋಕಕ್ಕೆ ಹೋದಾಗ ನಾವು ಸುಮ್ಮನೆ ಇರೋದಿಲ್ಲ ಅಲ್ವಾ? ನಾವು ಅಲ್ಲಿ ಹೋದಾಗ ನಾವು ಅಲ್ಲಿ ಭಗವಂತನಿಗೆ ಭಕ್ತಿ ಸೇವೆಯನ್ನ ನಾವು ಮಾಡ್ತೀವಿ, ಅಲ್ಲಿ ಚಟುವಟಿಕೆಯಿಂದ ನಾವು ಇರ್ತೀವಿ ಅಲ್ವಾ? ನಂದೆಲ್ಲ ಮುಗೀತಪ್ಪ ಆಯ್ತು ರಿಲ್ಯಾಕ್ಸ್ ಮಾಡ್ಕೋತೀವಿ ಅಲ್ಲ. ನಾವ್ ಅಲ್ಲಿ ಹೋದಾಗ ನಾವು ಭಗವಂತನ ಲೋಕದಲ್ಲಿ ನಾವು ಭಗವಂತನಿಗೆ ಸೇವೆಯನ್ನ ಮಾಡ್ತೀವಿ, ಭಕ್ತಿ ಸೇವೆಯನ್ನ ನಾವು ಮಾಡ್ತೀವಿ ಅಲ್ವಾ? ಅದು ಗುಹ್ಯತಮ ಜ್ಞಾನ. ಅಂದ್ರೆ ಯಾವ ತರ ಭಕ್ತಿ ಸೇವೆ ಅದು? ಎಂತಹ ಭಕ್ತಿ ಸೇವೆ ಅದು? ಅನನ್ಯ ಭಕ್ತಿ ಸೇವೆ ಅಲ್ವಾ? ಅನ್ಯಾಭಿಲಾಷಿತ ಶೂನ್ಯ, ಯಾವುದೇ ಒಂದು ಅಭಿಲಾಷೆ ಇಲ್ದಿರೋಂತಹ ಭಕ್ತಿ ಸೇವೆಯನ್ನ, ಕೃಷ್ಣ ಸಂತೋಷ ಪಡಿಸೋದೇ ನಮ್ಮ ಗುರಿಯಾಗಿರ್ಬೇಕು. ಅಂತಹ ಭಕ್ತಿ ಸೇವೆನ ನಾವು ಮಾಡ್ತೀವಿ, ಉತ್ತಮ ಭಕ್ತಿಯನ್ನ ನಾವು ಮಾಡ್ತೀವಿ ಅಲ್ವಾ? ಅದು ಗುಹ್ಯತಮ ಅಂತ ಹೇಳ್ಬಿಟ್ಟು ಜ್ಞಾನ ಅಂತ ನಾವು ತಿಳ್ಕೊಂಡಿದೀವಿ. ಸೊ ಇಲ್ಲಿ ಕೃಷ್ಣ ಯಾಕೆ ಇಲ್ಲಿ ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ನೋಡಿ ನೆಕ್ಸ್ಟ್ ಸೆಂಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ಈ ಜ್ಞಾನವನ್ನ ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನ ಪಡೆದರು. ನೋಡಿ, ಯಜ್ಞಾತ್ವಾ ಮುನಯ ಸರ್ವೆ. ಇಲ್ಲಿ ಕೃಷ್ಣ ಯಜ್ಞಾತ್ವಾ ಭಕ್ತಃ ಸರ್ವೆ ಅಂತ ಹೇಳ್ತಾ ಇಲ್ಲ. ಭಕ್ತರು ಈ ಜ್ಞಾನವನ್ನ ಪಡ್ಕೊಂಡು ಅವರು ಪರಮ ಸಿದ್ಧಿಯನ್ನ ಪಡೆದ್ರು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಮುನಿಗಳು ಅಂತ ಹೇಳ್ತಾ ಇದಾರೆ. ಯಾರು ಜ್ಞಾನ ಮಾರ್ಗದಲ್ಲಿ ಇರ್ತಾರೋ ಅವರು ಈ ಜ್ಞಾನವನ್ನ, ಈ ಕೃಷ್ಣ ಏನ್ ಹೇಳ್ತಾ ಇದಾರೆ, ಈ 14ನೇ ಅಧ್ಯಾಯದ ಜ್ಞಾನವನ್ನ ಪಡ್ಕೊಂಡು ಅವರು ಪರಮ ಸಿದ್ಧಿಯನ್ನ ಪಡೆದ್ರು ಅಂತ ಹೇಳ್ತಾ ಇದಾರೆ ಅಲ್ವಾ? ಈ ಗುಣತ್ರಯವನ್ನ ವಿಭಾಗ ಯೋಗವನ್ನ ಕಲ್ತ್ಕೊಂಡಾಗ, ಹೌದಾ ನಾವು ಗುಣಗಳಿಗೆ ನಾವು ಅಧೀನದಲ್ಲಿದ್ದೀವಾ? ಹಾಗಾದ್ರೆ ಇದರಿಂದ ಹೊರಗಡೆ ಬರೋದು ಹೇಗೆ? ಹಾಗಾದ್ರೆ ಭಕ್ತಿ ಸೇವೆಯಿಂದ ಮಾತ್ರ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಆ ಮುನಿಗಳು ಈ ಜ್ಞಾನವನ್ನ ಉಪಯೋಗಿಸ್ಕೊಂಡು ಅವರು ಪರಮ ಸಿದ್ಧಿಯನ್ನ ಅವ್ರೀಗ ಪಡಿತಾ ಇದ್ದಾರೆ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಅದಕ್ಕೋಸ್ಕರನೇ ಇಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ, ಇದು ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಜ್ಞಾನ ಅಂದ್ರೆ ಭಕ್ತಿ ಯೋಗವನ್ನೇ ಅವ್ರು ಈಗ ಹೇಳ್ತಾ ಇದಾರೆ ಅಲ್ವಾ? ಸೊ ಈಗ ಈ ಜ್ಞಾನವನ್ನ ಯಾರು ಪಡ್ಕೋತಾ ಇದಾರೆ? ಮುನಿಗಳು, ಯಾರು ಜ್ಞಾನ ಮಾರ್ಗದಲ್ಲಿದ್ದಾರೋ ಅವರು ಪಡ್ಕೋತಾ ಇದಾರೆ. ಸೊ ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾರೆ. ಸೊ ಇವರು ನವಯೋಗೀಂದ್ರರು. ಈ ನವಯೋಗೀಂದ್ರರು ಯಾರು ಅಂತಂದ್ರೆ, ಋಷಭ ದೇವನಿಗೆ ಅವ್ರಿಗೆ 100 ಜನ ಮಕ್ಳಿರ್ತಾರೆ. ಸೊ ಅದ್ರಲ್ಲಿ ಈ 9 ಮಕ್ಕಳು ಅವರು ಏನು ಪರಮಹಂಸರ ತರ ಆಗ್ತಾರೆ. ಅವರು ನಿಮಿಷ ಚಕ್ರವರ್ತಿಗೆ ನೋಡಿ ಅವರು ಆತ್ಮಜ್ಞಾನವನ್ನ ಅವರು ಬೋಧಿಸ್ತಾ ಇದ್ದಾರೆ. ಸೊ ಈ ಮುನಿಗಳು
ಅವರು ಈ ಜ್ಞಾನವನ್ನ ಪಡ್ಕೊಂಡೇನೆ ಅವರು ಭಗವಂತನ ಲೋಕಕ್ಕೆ ಹೋಗಿದ್ದಾರೆ, ಆಧ್ಯಾತ್ಮಿಕ ಲೋಕಕ್ಕೆ ಅವರು ಹೋಗಿದ್ದಾರೆ. ಸೊ ಹಾಗಾದ್ರೆ ಈ 14ನೇ ಅಧ್ಯಾಯದ ಉದ್ದೇಶ ಏನು ಅಂತ ನಿಮ್ಗೆ ಅನ್ಸ್ತಾ ಇದೆ? 14ನೇ ಅಧ್ಯಾಯದ ಉದ್ದೇಶ ಏನ್ ಸಿಗುತ್ತೆ ನಮ್ಗೆ ಈ 14ನೇ ಅಧ್ಯಾಯದ ಜ್ಞಾನವನ್ನ ತಿಳ್ಕೊಂಡ್ರೆ? ಭಗವಂತನ ಆಗಮಕ್ಕೆ ಸಿಗ್ಬೋದು ಮಾತಾಜಿ. ಹಾ, ಈ ಜ್ಞಾನ, ಇದು ದಿವ್ಯ ಜ್ಞಾನವನ್ನ ತಿಳ್ಕೊಂಡ್ರೆ ನಾವು ಪರಮಸಿದ್ಧಿಯನ್ನ ನಾವು ಪಡಿಬಹುದು. ಯಾಕಂದ್ರೆ ಮುನಿಗಳು ಸಹ ಪರಮಸಿದ್ಧಿಯನ್ನ ಪಡೆದಿದ್ದಾರೆ ಅಲ್ವಾ. ನಾವು ಸಹ ಅವರ ಆದಿಯಲ್ಲೇ ನಾವು ಹೋದ್ರೆ ಏನಾಗುತ್ತೆ, ನಾವು ಆ ಪರಮಸಿದ್ಧಿನ ನಾವು ಪಡಿಬಹುದು. ಆದ್ರೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು, ಶೀಲ ಪ್ರಭುಪಾದವರು ನಮ್ಗೆ ತುಂಬಾ ಸುಲಭವಾದ ಮಾರ್ಗವನ್ನ ಕೊಟ್ಟಿದ್ದಾರೆ. ಯಾವ ಮಾರ್ಗವನ್ನ ಕೊಟ್ಟಿದ್ದಾರೆ? ಭಕ್ತಿ ಯೋಗವನ್ನ ಕೊಟ್ಟಿದ್ದಾರೆ ಅಲ್ವಾ. ನಮ್ಗೆ ಆ ಭಕ್ತಿ ಯೋಗವನ್ನ ಮಾಡಿದ್ರೆ ಸಾಕು. ಇವಾಗ ಜ್ಞಾನಿಗಳಿಗೆ ನೀವು ಏನು ಸುಮ್ಮನೆ ಜಸ್ಟ್ ಭಗವಂತನಿಗೆ ಹೂವು ಹಾಕಿ ಮಂಗಳಾರತಿ ಮಾಡಿ ಊದ್ಗಡ್ಡಿ ಹಚ್ಚಿ ಹರೇ ಕೃಷ್ಣ ಹೇಳ್ಕೊಳ್ಳಿ ಅಂದ್ರೆ ಅವ್ರಿಗೆ ಒಪ್ಪೋದಿಲ್ಲ. ಏನಿದು, ಇದ್ರಲ್ಲಿ ಏನ್ ಸಿಗುತ್ತೆ ಅಂತಾರೆ. ಇವಾಗ ನಮ್ಮ ಮಕ್ಳನ್ನ ನಾವು ಹೇಳಿದ್ರೆ, ಪುಟ್ಟ ದೇವ್ರಿಗೆ ನಮಸ್ಕಾರ ಮಾಡಂದ್ರೆ ಏನಮ್ಮ ಸಿಗುತ್ತೆ, ಈ ತರ ಕೈ ಮುಕ್ಕೊಂಡ್ರೆ, ಭಗವಂತನಿಗೆ ಹೂವು ಹಾಕಿದ್ರೆ ಏನಮ್ಮ ಸಿಗುತ್ತೆ ಅಂತ ಕೇಳ್ತಾರೆ ಅಲ್ವಾ. ನೋಡಿ, ಅವ್ರಿಗೆ ಜ್ಞಾನವನ್ನ ತಿಳಿಸ್ಕೊಟ್ರೆ ನಾವೀ ದೇಹ ಅಲ್ಲ, ನಾವು ಆತ್ಮ, ನಾವು 3 ಗುಣಗಳಿಂದ ಬಂಧಿತರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇಂತಹ ದಿವ್ಯ ಜ್ಞಾನವನ್ನ ಅವ್ರಿಗೆ ಹೇಳ್ಕೊಟ್ಟಾಗ ಏನಾಗುತ್ತೆ, ಹೌದಾ ನಾವು ಬಂಧನಕ್ಕೆ ಒಳಗಾಗಿದ್ದೀವ, ಹಾಗಾದ್ರೆ ಹೇಗೆ ಈ ಬಂಧನದಿಂದ ಹೊರಗಡೆ ಬರೋದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಆದ್ರೆ ಈ ಜ್ಞಾನಿಗಳಿಗೆ ಇದು ಉತ್ತಮವಾದ ಒಂದು ಮಾರ್ಗ. ಈ ಭಗವಂತ ಈ 14ನೇ ಅಧ್ಯಾಯನ ಏನ್ ಹೇಳ್ಕೊಡ್ತಾ ಇದಾರೋ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇದನ್ನ ಒಬ್ರು ಯಾರಾದ್ರೂ ಓದಿ. ಹರೇ ಕೃಷ್ಣ. ಈ ಜ್ಞಾನದ ಅರಿವಿನಿಂದ ಅನೇಕ ಮಂದಿ ಮಹರ್ಷಿಗಳು ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಪರಿಪೂರ್ಣತೆಯನ್ನು ಸಾಧಿಸುವ ದಿವ್ಯ ಲೋಕಕ್ಕೆ ಹೋಗಿದ್ದಾರೆ. ಪ್ರಭು ಈಗ ಅದೇ ಜ್ಞಾನವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ವಿವರಿಸುತ್ತಾನೆ. ಈ ಜ್ಞಾನವು ಇದುವರೆಗೆ ವಿವರಿಸಿದ ಎಲ್ಲಾ ಜ್ಞಾನದ ಪ್ರಕ್ರಿಯೆಗಳಿಗಿಂತ ಅತ್ಯಂತ ಶ್ರೇಷ್ಠವಾದದ್ದು. ಇದನ್ನು ತಿಳಿದುಕೊಂಡು ಅನೇಕ ಮಂದಿ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಹೀಗೆ ಈ 14ನೇ ಅಧ್ಯಾಯವನ್ನು ಅರ್ಥ ಮಾಡಿಕೊಂಡವನು ಪರಿಪೂರ್ಣತೆಯನ್ನು ಸಾಧಿಸುತ್ತಾನೆ ಎಂದು ನಿರ್ಲಕ್ಷಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇದು ಅರ್ಥ ಆಯ್ತಲ್ಲ ಎಲ್ಲರಿಗೂನು? ಸೊ ಈ ಜ್ಞಾನವನ್ನ ಯಾರು ತಿಳ್ಕೊತಾರೋ ಅವರು ಪರಿಪೂರ್ಣತೆಯನ್ನ, ಅಂದ್ರೆ ಆ ಭಗವಂತನ ಲೋಕಕ್ಕೆ ಹೋಗೋ ಅರ್ಹತೆಯನ್ನ ಅವರು ಪಡ್ಕೋತಾರೆ. ಸೊ ಇವಾಗ ಇಲ್ಲಿ ನಾವು ಪ್ರಕೃತಿಯ ತ್ರಿಗುಣಗಳ ಜ್ಞಾನವನ್ನ ಪಡ್ಕೊಂಡ್ರೆ ನಾವು ಜೀವನದಲ್ಲಿ ನಾವು ಪರಿಪೂರ್ಣತೆಯನ್ನ ನಾವು ಪಡ್ಕೋತೀವಿ. ಅಂದ್ರೆ ಈ 3 ಗುಣಗಳಿಂದ ನಾವು ಹೇಗೆ ಹೊರಗಡೆ ಬರಬಹುದು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊತೀವಿ ಈ 14ನೇ ಅಧ್ಯಾಯದಲ್ಲಿ. ಸೊ ಇದು ಜೀವಿ ಮತ್ತೆ ಪ್ರಕೃತಿಗೆ ಸಂಬಂಧಿಸಿರುವಂತಹ ಜ್ಞಾನ. ಈ ಜ್ಞಾನ ಏನಿದೆ, ಈ 3 ಗುಣಗಳ ಜ್ಞಾನ, ಇದು ಜೀವಿಗೆ ಮತ್ತೆ ಪ್ರಕೃತಿಯ ನಡುವೆ ಇರುವಂತಹ ಸಂಬಂಧ. ಆ ಜ್ಞಾನವನ್ನ ನಾವಿಲ್ಲಿ ತಿಳ್ಕೊತಾ ಇದೀವಿ. 2ನೇ ಶ್ಲೋಕವನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಡಿಯೋ ಆನ್ ಮಾಡ್ಕೊಳ್ಳಿ ಜಯಲಕ್ಷ್ಮಿ ಮಾತಾಜಿ. ಜ್ಞಾನಮುಪಾಶ್ರಿತ್ಯ ಆನ್ ಮಾಡಿದ್ದೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೌದಾ? ಓಕೆ, ಕಾಣಿಸ್ತಾ ಇದೆ. ಹೌದು. ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಮ್ಯಗತಃ ಸರ್ಗೇ ನೋಪಜಾಯಂತೆ ಪ್ರಲಯೇನ ವ್ಯಥಂತಿತ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿ ಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯಥ ಪಡೆಯುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸೊ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ರೆ, ಈ ಜ್ಞಾನವನ್ನ ಧನ್ಯವಾದಗಳು ಜಯಲಕ್ಷ್ಮಿ ಮಾತಾಜಿ. ಸೊ ಈ ಜ್ಞಾನವನ್ನ ಪಡ್ಕೊಂಡ್ರೆ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳ್ತಾ ಇದಾರೆ. ಈ ದಿವ್ಯ ಜ್ಞಾನವನ್ನ ನಾವು ಪಡ್ಕೊಂಡ್ರೆ ನಾವು ಭಗವಂತನ ಸ್ವಭಾವವನ್ನ ನಾವು ಪಡಿತೀವಿ ಅಲ್ವಾ. ಸೊ ನಾವು ತಿಳ್ಕೊಂಡಿದೀವಿ ಅಲ್ವಾ, ಇವಾಗ ಒಂದು ಕಬ್ಬಿಣದ ಸಲಾಕೆ ಅಲ್ವಾ, ಐರನ್ ರಾಡ್ ಅಂತ ನಾವ್ ಏನ್ ಹೇಳ್ತೀವೋ ಅದು ಎಷ್ಟು ಕಠಿಣ ಅಲ್ವಾ. ನಾವ್ ಅದನ್ನ ಕಂಟಿನ್ಯೂಸ್ ಆಗಿ ನಾವು ಬೆಂಕಿಯಲ್ಲಿ ಇಟ್ಟರೆ ಏನಾಗುತ್ತೆ, ಅಂತಹ ಕಬ್ಬಿಣವೂ ಸಹ ಬೆಂಕಿಯ ಗುಣವನ್ನೇ ಅದು ಹೊಂದುತ್ತೆ ಅಲ್ವಾ. ಸೊ ಅದೇ ತರ ನಾವು ಈ ದಿವ್ಯ ಜ್ಞಾನವನ್ನ ನಾವು ಪಡ್ಕೊಂಡ್ರೆ ಏನಾಗುತ್ತೆ, ಭಗವಂತನ ಸ್ವಭಾವನ ನಾವು ಪಡ್ಕೋತೀವಿ ಅಲ್ವಾ. ನಾವು ಭಗವಂತನಿಗೆ ಸರಿ ಸಮನಾಗ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಭಗವಂತನ ಗುಣ ಲಕ್ಷಣಗಳನ್ನ ನಾವು ಪಡ್ಕೋತೀವಿ. ಪಡ್ಕೊಂಡಾಗ ಏನಾಗುತ್ತೆ, ನಾವು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಆಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಇರೋ ಹಾಗಿಲ್ಲ ಅಲ್ವಾ. ನಾವು ಭಗವಂತನ ಗುಣಲಕ್ಷಣಗಳನ್ನ ಪಡ್ಕೊಂಡ್ರೆ ನಾವು ಆಧ್ಯಾತ್ಮಿಕ ಶರೀರವನ್ನ ಪಡ್ತೀವಿ, ಆಗ ನಾವು ಆಧ್ಯಾತ್ಮಿಕ ಲೋಕಕ್ಕೆ ನಾವು ಹೋಗ್ತೀವಿ. ಸೊ ಅದಕ್ಕೋಸ್ಕರ ಈ ದಿವ್ಯ ಜ್ಞಾನವನ್ನ ಪಡ್ಕೊಂಡ್ರೆ ಆ ಭಗವಂತನ ದಿವ್ಯ ಸ್ವಭಾವವನ್ನ ನಾವು ಪಡ್ಕೋತೀವಿ. ಇವಾಗ ಭಗವಂತನ ದಿವ್ಯ ಸ್ವಭಾವ ಪಡ್ಕೊಂಡ್ರೆ ಭಗವಂತನ ಲೋಕಕ್ಕೆ ಹೋದ್ರೆ ಅದೆಂತಹ ಜಾಗ, ಅಲ್ಲಿ ಇವಾಗ ಪ್ರಳಯ ಆದಾಗ, ಈ ಭೌತಿಕ ಪ್ರಪಂಚದಲ್ಲಿ ಏನಾದ್ರು ಪ್ರಳಯ ಆದಾಗ ಏನಾಗುತ್ತೆ, ನಾವು ನಾಶ ಹೊಂದುತ್ತೀವಿ ಅಲ್ವಾ. ಆದ್ರೆ ನಾವು ಭಗವಂತನ ಲೋಕಕ್ಕೆ ಹೋದ್ರೆ
ನಾವು ಆ ನಾಶ ಹೊಂದೋದಿಲ್ಲ ಅಲ್ವಾ. ಅದ್ ಯಾವಾಗ್ಲೂ ಸಹ ಯದ್ಗತ್ವ ನಿವರ್ತಂತೆ ತದ್ದಾಮ ಪರಮಮ್ಮ ಅಲ್ವಾ. ಭಗವಂತ ಏನ್ ಹೇಳ್ತಾರೆ, ನನ್ನ ಲೋಕಕ್ಕೆ ಹೋದವರು ಮತ್ತೆ ವಾಪಸ್ಸು ಈ ಭೌತಿಕ ಪ್ರಪಂಚಕ್ಕೆ ಬರೋದಿಲ್ಲ. ನಾವು ಭೌತಿಕ ಪ್ರಪಂಚಕ್ಕೆ ಬಂದ್ರೆ ಅಷ್ಟೇ ನಾವು ಈ ಪ್ರಳಯ ಆದಾಗೆಲ್ಲನೂ ಸಹ ನಾವು ಸಹ ನಾಶ ಆಗ್ತೀವಿ ಅಲ್ವಾ. ನಾವು ಹಿಂದಿನ ಕ್ಲಾಸ್ ಅಲ್ಲಿ ತಿಳ್ಕೊಂಡಿವಿ ಅಲ್ವಾ, 4 ತರದ ಪ್ರಳಯಗಳಿದೆ ಹೇಳ್ಬಿಟ್ಟು. ಯಾರಾದ್ರೂ ಜ್ಞಾಪಕ ಇಟ್ಕೊಂಡಿದ್ದೀರಾ? ಯಾರಾದ್ರೂ ಹೇಳ್ತೀರಾ ಆ ಪ್ರಳಯಗಳು ಯಾವ್ದು ಅಂತ ಹೇಳ್ಬಿಟ್ಟು? ಅವನು ಎಲ್ಲ ತರಹದ ಐಶ್ವರ್ಯಗಳಿಂದ ಸಜ್ಜಾದವನು. ಕೃಷ್ಣನ ವ್ಯಕ್ತಿತ್ವದಲ್ಲಿನ ವೈರುಧ್ಯವು ವಿಸ್ಮಯಕಾರಿ ಏನಲ್ಲ. ದೇವೋತ್ತಮ ಪರಮ ಹರೇ ಕೃಷ್ಣ. ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಬರ್ತಾ ಇದೆ. ಓಕೆ, 4 ತರದ ಪ್ರಳಯ ಯಾವ್ದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಜ್ಞಾಪಕ ಇಟ್ಕೊಂಡಿದ್ಯಾ? ಇಲ್ಲ ಮಾತಾಜಿ. ಮರ್ತೋಯ್ತಾ? ಮಾತಾಜಿ, ಒಂದು ಸಹಜ ಸಾವು ಬರೋದು, ಹಾ, ಮತ್ತೆ ನಿತ್ಯ ಪ್ರಳಯ. ಹಾ, ಆಮೇಲೆ ಬ್ರಹ್ಮನಲ್ಲಿ ಎಲ್ಲವೂ ಕೂಡ ಬ್ರಹ್ಮನ ಕತ್ತಲಲ್ಲಿ ಸರಿದು ಹೋಗುವಂತದ್ದು. ಬ್ರಹ್ಮನ ಹಗಲು ಮುಗಿದ್ಮೇಲೆ ರಾತ್ರಿ ಬಂದಾಗ ಒಂದ್ಸತಿ ಪ್ರಳಯ ಆಗತ್ತೆ. ಓಕೆ ಮಾತಾಜಿ, ನೈಮಿತ್ತಿಕ ಪ್ರಳಯ. ಆಮೇಲೆ ಪ್ರಾಕೃತಿಕ ಅಥವಾ ಸಂಪೂರ್ಣ ಪ್ರಾಕೃತಿಕ ಪ್ರಳಯ. ಭೌತಿಕ ವಿನಾಶ. ಹಾ, ಸೊ ಅದು ಬ್ರಹ್ಮನ ಆಯಸ್ಸು ಮುಗಿದ್ಮೇಲೆ ಆಗುವಂತಹ ಪ್ರಳಯ. ಅದಾದ್ಮೇಲೆ ಕೊನೆಯದಾಗಿ ಅತ್ಯಂತಿಕ ಅಥವಾ ಅಂತಿಮ ವಿನಾಶ. ಅಂತಿಮ ವಿನಾಶ. ಅತ್ಯಂತಿಕ ವಿನಾಶ ಅಂತಂದ್ರೆ ನಾವು ಯಾವಾಗ ಅರ್ಥ ಮಾಡ್ಕೋತೀವಿ, ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋಂತವೆಲ್ಲ ನಾವು ಆತ್ಮ ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಆ ಸಾಧನೆಯನ್ನ ಮಾಡಿ ನಾವು ಭಗವಂತನ ಲೋಕಕ್ಕೆ ಹೋದಾಗ ಅದು ಆತ್ಯಂತಿಕ ಪ್ರಳಯ. ಧನ್ಯವಾದಗಳು ಮಾತಾಜಿ, ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಇವಾಗ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾವು ಈ ಜ್ಞಾನದಲ್ಲಿ ನೆಲೆಗೊಂಡ್ರೆ ಏನಾಗುತ್ತೆ, ನಾವು ಈ ಸೃಷ್ಟಿ ಕಾಲದಲ್ಲಿ ಹುಟ್ಟೋದಿಲ್ಲ, ಪ್ರಳಯ ಕಾಲದಲ್ಲಿ ವ್ಯತ್ಯೆ ಪಡೋದಿಲ್ಲ. ಅಂದ್ರೆ ಏನ್ ಅರ್ಥ, ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಭಗವಂತನ ಲೋಕಕ್ಕೆ ಹೋದವರು ಒಮ್ಮೆ ಹೋದವರು ಮತ್ತೆ ವಾಪಸ್ ಬರೋದಿಲ್ಲ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಇವಾಗ ನಮ್ಗೆ ಇನ್ನ ತುಂಬಾ ಮುಖ್ಯವಾದ ವಿಷಯವನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ. ನಾವ್ ಇವಾಗ ಏನ್ ಅನ್ಕೋತೀವಿ ಅಂತಂದ್ರೆ, ನಾವು ಭಗವಂತನ ಲೋಕಕ್ಕೆ ಹೋದ್ರೆ ನಾವು ಅಲ್ಲಿ ಲೀನ ಆಗ್ಬಿಡ್ತೀವಿ ಭಗವಂತನ ಶರೀರದೊಳಗಡೆ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಇಲ್ಲ, ನಾವು ಲೀನ ಆಗೋದಿಲ್ಲ. ನಾವ್ ಯಾವಾಗ್ಲೂ ಪ್ರತ್ಯೇಕವಾಗಿ ನಾವು ಇರ್ತೀವಿ. ಪ್ರತ್ಯೇಕವಾಗಿ ಇಟ್ಕೊಂಡು ನಾವು ಭಗವಂತನ ಸೇವೆನ ನಾವು ಮಾಡ್ತೀವಿ ಅಲ್ವಾ. ನಮ್ಗೆ ನಮ್ಮ ಸೇವೆ ಏನಿದೆಯೋ ಇವಾಗ ನಮ್ಗೆ ಅದನ್ನೇ ಹೇಳ್ತಾರೆ ಅಲ್ವಾ. ಪ್ರತಿಯೊಬ್ರು ನಾವೆಷ್ಟು ಜೀವರಾಶಿಗಳಿದೀವೋ ಪ್ರತಿಯೊಬ್ರು ಸಹ ಭಗವಂತನ ಸೇವೆನ ನಾವು ಮಾಡ್ತಾ ಇದ್ದವರು ಅಲ್ವಾ. ನಾವು ಎಲ್ಲ ಪ್ರತ್ಯೇಕವಾದ ಸೇವೆನ ನಾವು ಮಾಡ್ತಾ ಇದ್ವಿ. ನಮ್ಮ ಸೇವೆ ಅದು ಏನಂದ್ರೆ ಸ್ಪೆಷಲ್. ಅದು ನಮ್ಮ ಸೇವೆನ ಬೇರೆಯವ್ರು ಇನ್ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವಿವಾಗ ದೂರ ಬಂದಿದೀವಿ ಅಂತಂದ್ರೆ ಭಗವಂತನಿಗೆ ಆ ಸೇವೆ ಸಿಗ್ತಾ ಇಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ನಾವಿವಾಗ ಮತ್ತೆ ವಾಪಸ್ ಹೋದ್ರೆ ನಮ್ಮ ಆ ಶಾಶ್ವತ ಸೇವೆಯಲ್ಲಿ ನಾವು ನಿರತರಾಗ್ತೀವಿ. ಸೊ ಅದನ್ನೇ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ ಪ್ರಭುಪಾದ್ರು. ಇದನ್ನ ಯಾರಾದ್ರೂ ಓದಿ ಮಾತಾಜಿ. ಇದು ಯಾರು ಶ್ಲೋಕ ಓದಿ? ಜಯಲಕ್ಷ್ಮಿ ಮಾತಾಜಿ, ಇದನ್ನ ಪೂರ್ತಿ ಮಾಡ್ಬಿಡಿ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ ಇದ್ದೀರಾ? ಮಾತಾಜಿ ಇದು ಈ ಪ್ಯಾರನ್ನು ಓದ್ಬಿಡಿ ಮಾತಾಜಿ. ಪರಿಪೂರ್ಣ ದಿವ್ಯ ಜ್ಞಾನವನ್ನು ಪಡೆದ ಮನುಷ್ಯನು ದೇವೋತ್ತಮ ಪರಮಪುರುಷನೊಂದಿಗೆ ಗುಣಾತ್ಮಕ ಸಮಾನತೆಯನ್ನು ಪಡೆಯುವನು. ಹುಟ್ಟು ಸಾವುಗಳ ಪುನರಾವರ್ತನೆಯಿಂದ ಬಿಡುಗಡೆ ಹೊಂದುವನು. ಆದರೆ ಜೀವಾತ್ಮನಾಗಿ ತನ್ನ ಪ್ರತ್ಯೇಕ ಇರುವನ್ನು ಕಳೆದುಕೊಳ್ಳುವುದಿಲ್ಲ. ಆಧ್ಯಾತ್ಮಿಕ ಗಗನದ ದಿವ್ಯ ಲೋಕವನ್ನು ತಲುಪಿದ ಮುಕ್ತಾತ್ಮರು ಪರಮ ಪ್ರಭುವಿನ ಪ್ರೀತಿಪೂರ್ವಕ ದಿವ್ಯ ಸೇವೆಯಲ್ಲಿ ನಿರತರಾಗಿದ್ದು ಸದಾ ಅವನ ಪಾದ ಕಮಲಗಳನ್ನು ನೋಡುತ್ತಿರುತ್ತಾರೆ ಎಂದು ವೇದ ಸಾಹಿತ್ಯದಿಂದ ತಿಳಿದುಕೊಳ್ಳಬಹುದು. ಆದುದರಿಂದ ಬಿಡುಗಡೆಯ ನಂತರವೂ ಭಕ್ತರು ತಮ್ಮ ಪ್ರತ್ಯೇಕ ತೆಗೆದುಕೊಳ್ಳುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ ಅಲ್ವಾ. ಇದು ನಮ್ಗೆ ಗೊತ್ತಿರೋದೇ ಅಲ್ಲ. ಸೊ ಇಲ್ಲಿ ಏನಂತಂದ್ರೆ, ನಾವು ಭಗವಂತನ ಲೋಕಕ್ಕೆ ಹೋದಾಗ ನಾವು ಭಗವಂತನ ಗುಣಗಳನ್ನ ನಾವು ಪಡೆದಿರ್ತೀವಿ. ಅಂದ್ರೆ ಭಗವಂತನ ಗುಣಲಕ್ಷಣಗಳು ಅಂದ್ರೆ ಏನು? ಗುಣಾತ್ಮಕವಾಗಿ ನಾವು ಭಗವಂತನ ತರಾನೇ ಅಂತಂದ್ರೆ ಏನ್ ಅರ್ಥ? ಯಾವ ಗುಣಗಳನ್ನ ನಾವು ಇಲ್ಲಿ ಮಾತಾಡ್ತಾ ಇದೀವಿ? ಸತ್ವಗುಣ ಬಗ್ಗೆ ಮಾತಾಜಿ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಗುಣದಲ್ಲಿ ಗುಣದಲ್ಲಿ ಒಂದೇ ಅಂದ್ರೆ ಏನ್ ಅರ್ಥ? ಗುಣದಲ್ಲಿ ಒಂದೇ ಅಂದ್ರೆ ಏನ್ ಅರ್ಥ? ನಮಗೂ ಭಗವಂತನಿಗೂ ಗುಣದಲ್ಲಿ ಒಂದೇ ಅಂದ್ರೆ ಏನ್ ಅರ್ಥ? ಯಾವ ಗುಣಗಳು ಒಂದೇ ಇದೆ ಅಂತ? ಕ್ವಾಂಟಿಟಿನಲ್ಲಿ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ. ಮಾತಾಜಿ, ಆ ಕ್ವಾಲಿಟಿ ಯಾವ್ದು ಅಂತ ಕೇಳ್ತಾ ಇದ್ದೀನಿ. ಅತೀಂದ್ರಿಯ ಸ್ವಭಾವ ಮಾತಾಜಿ. ಇಲ್ಲ ಮಾತಾಜಿ, ಇಲ್ಲ ಮಾತಾಜಿ. ಯಾವ ಗುಣಗಳಿದೆ? ಅಣು ಮತ್ತು ಪ್ರಭು ವಿಭು ಮಾತಾಜಿ.
ಇಲ್ಲ ಮಾತಾಜಿ, ಅದೆಲ್ಲ ಇದೆ ಕರೆಕ್ಟ್, ನೀವ್ ಹೇಳ್ತಿರೋದೆಲ್ಲ ಕರೆಕ್ಟ್. ಬಟ್ ಆ ಗುಣಲಕ್ಷಣಗಳು ಅಂದಾಗ ನಮ್ಗೆ ಯಾವ್ದನ್ನ ಹೇಳ್ಬೇಕು ನಾವು? ಆ, ಹಲವು ಗುಣಲಕ್ಷಣಗಳಿದೆ. ಶುದ್ಧ ಹಾ, ಸತ್ವಗುಣ ಅದು ಕರೆಕ್ಟ್ ಇದೆ ಮಾತಾಜಿ. ಶುದ್ಧ ಸತ್ವಗುಣದಲ್ಲಿ ಭಗವಂತ ಇದ್ದಾರೆ, ಅವರು ಲೌಕಿಕ ಗುಣಾತೀತ, ಇದೆ. 3 ಗುಣಗಳನ್ನ ಮೀರಿರೋರು ಅಲ್ಲ. ಗುಣದಲ್ಲಿ ನಾವು ಭಗವಂತ ಒಂದೇ ಅಂತಂದ್ರೆ ಏನ್ ಅರ್ಥ? ಯಾವ ಗುಣದಲ್ಲಿ ಒಂದೇ ನಾವು? 3 ಗುಣಗಳಿದೆ. ಶುದ್ಧ ಯಾವಾಗ್ಲೂ ಸತ್ವಗುಣ ಹೇಳ್ತಾ ಇದ್ದಾಗ ಇರ್ತೀವಿ ಮಾತ್ರ ನಾವು. ಸಾಧ್ಯ ಮಾತಾಜಿ. ಶುದ್ಧ ಶುದ್ಧ ಸತ್ವಗುಣ ಸತ್ವಗುಣ ಇಲ್ಲ ಶುದ್ಧ ಮಾತಾಜಿ, ಮೂಲ ಗುಣಗಳನ್ನು ಇಲ್ಲ. ಮೀರಿ ನಿಂತದ. ಯಾವ್ದು 3 ಗುಣದಲ್ಲಿ ನಾವು ಮತ್ತೆ ಭಗವಂತ ಒಂದೇ ಇರೋದು? ತುಂಬಾ ಇಂಪಾರ್ಟೆಂಟ್ ಅದು, ಎಲ್ಲರೂ ಹೇಳಲೇಬೇಕದು. ನಾವಿನ್ನೇನ್ ಮುಗಿಸ್ತಾ ಇದೀವಿ ಆಕ್ಚುಲಿ ಇದು ಭಗವದ್ಗೀತೆಯನ್ನ. ಯಾವ ಗುಣಗಳು? ಸತ್ ಚಿತ್ ಸತ್ವ ಆನಂದ ರಜೋ ತಮೋ ಗುಣ. ಅಯ್ಯೋ ಅಲ್ಲ ಮಾತಾಜಿ, ಸತ್ವಗುಣ ರಜಗುಣ ತಮೋಗುಣದಲ್ಲಿ ಭಗವಂತ ಇಲ್ವೇ ಇಲ್ಲ. ಅವ್ರು ಅದ್ 3 ಮೀರಿದ್ದಾರೆ ಅವರು. ಅದಕ್ಕೆ ಅವ್ರನ್ನ ಗುಣಾತೀತ ನಿರ್ಗುಣ ಅಂತ ಹೇಳೋದು. ಗುಣಗಳಿಗೆ ಅತೀತ ಅವರು. ನಾವು ಸಹ, ನಮ್ಮ ಆತ್ಮನು ಸಹ ಗುಣಾತೀತ, ಗುಣಗಳಿಗೆ ಅತೀತ. ಮಾತಾಜಿ 3 ಗುಣಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾರಲ್ಲ ಶುದ್ಧ ಸತ್ವಗುಣ, ಅದರಲ್ಲಿ ಭಗವಂತನ್ ಕಾಣ್ಬೋದು ಮಾತಾಜಿ. ಅದಕ್ಕೂ ಇಲ್ಲ ನಮ್ಮ ಮಾತಾಜಿ, ನಾನು ಆಲ್ರೆಡಿ ಹೇಳಿದ್ದಾಯ್ತು ಆನ್ಸರ್, ಯಾರು ಕ್ಯಾಚ್ ಮಾಡಿಲ್ಲ. ಯಾವ್ದದು ಹೇಳಿದ್ ನಾನು? ಹಾ, ಸತ್ ಚಿತ್ ಆನಂದ ಸ್ವರೂಪಿ ಅವರು. ನಾವು ಸಹ ಸತ್ ಚಿತ್, ಅವರ ವಿಭಿನ್ನ ಅಂಶವಾಗಿ ನಾವು ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು. ಸತ್ ಅಂದ್ರೆ ಏನು? ಶಾಶ್ವತವಾದ ಸನಾತನ ಮಾತು. ಶಾಶ್ವತವಾಗಿರೋರು ನಾವು. ಅನಾದಿ ಕಾಲದಿಂದ ಇದ್ದವರು ನಾವು ಅಲ್ವಾ? ನಾವು ಶಾಶ್ವತವಾಗಿರೋರು, ನಮ್ಗೆ ಸಾವದೇ ಇಲ್ಲ. ಮತ್ತೆ ಚಿತ್ ಅಂದ್ರೆ ಏನರ್ಥ? ಜ್ಞಾನ ಮಾತಾಜಿ. ಜ್ಞಾನವಂತರು ನಾವು ಅಲ್ವಾ? ಪರಿಪೂರ್ಣವಾದ ಜ್ಞಾನವನ್ನ ನಾವು ಹೊಂದಿದೀವಿ. ಮತ್ತೆ ಆನಂದ, ನಾವು ಯಾವಾಗ್ಲೂ ಸಂತೋಷವಾಗಿರೋರು ಅಲ್ವಾ? ಆನಂದಮಯ ಅಭ್ಯಾಸ. ಬರೇ ನಾವು ಒಬ್ರೇ ಮನುಷ್ಯರೊಬ್ರೇ ಅಲ್ಲ, ಒಂದು ಇರುವೆಯಿಂದ ಇಟ್ಕೊಂಡು ಆನೆ ತನಕನೂ ಸಂತೋಷವಾಗಿರ್ಬೇಕಂತಾನೆ ಬಯಸೋದು. ಪ್ರತಿಯೊಂದು ಜೀವರಾಶಿನೂ ಸಂತೋಷವಾಗಿರ್ಬೇಕಂತ ಬಯಸುತ್ತೆ. ಅದು ನಮ್ಮ ಗುಣ, ಅದು ಆನಂದಮಯ ಅಭ್ಯಾಸ. ಸತ್ ಚಿತ್ ಆನಂದ ಸ್ವರೂಪಿ ಭಗವಂತ. ನಾವೂ ಸಹ, ನಾವೆಲ್ಲರನ್ನೂ ಸಹ ಸತ್ ಚಿತ್ ಆನಂದ ಸ್ವರೂಪಿಗಳು. ಈ ಗುಣಾತ್ಮಕ ಸಮಾನತೆ ಅಂತಂದ್ರೆ ಈ ಸತ್ ಚಿತ್ ಆನಂದ. ನೋಡಿ, ಇವಾಗ ನಮ್ಗೆ ಶಾಶ್ವತತನ ಇಲ್ಲ ಅಲ್ವಾ? ನಮ್ಗೆ ಇವಾಗ ದೇಹ ಸಾವಾಗಿದ ತಕ್ಷಣ ನಾವು ಸಹ ಅಂದ್ರೆ ಸಾವನ್ನ ಅಪ್ಪದಂಗೆ ಕಾಣಿಸ್ತತೆ ಅಲ್ವಾ? ನಮ್ಮ ಆತ್ಮಕ್ಕೆ ಸಾವಿಲ್ದಲೇ ಇದ್ರೂ ನಾವು ಒಂದು ದೇಹವನ್ನ ಬಿಟ್ಟು ಇನ್ನೊಂದು ದೇಹವನ್ನ ನಾವು ಪಡ್ಕೋತಾ ಇದೀವಿ. ನಾವಿಲ್ಲಿ ಶಾಶ್ವತರಾಗಿ ಇಲ್ಲ ನಾವು ಅಲ್ವಾ? ಸ್ವಚ್ಛಿತ್, ನಮ್ಗೆ ಜ್ಞಾನನೇ ಇಲ್ಲ, ನಾವು ಅಜ್ಞಾನದಲ್ಲಿ ಇದೀವಿ. ನಾವು ಸೇವಕರು, ಆದ್ರೆ ನಾವಿವಾಗ ನಮ್ಮನ್ನ ನಾವು ಒಡೆಯರು ಅಂತ ಭಾವಿಸ್ಕೊತಾ ಇದೀವಿ ಅಲ್ವಾ? ಸೊ ಮತ್ತೆ ಈ ಭೌತಿಕ ಪ್ರಪಂಚದಲ್ಲಿ ಇದೀವಿ, ನಾವು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರ್ಬೇಕಾದವರು. ಮತ್ತೆ ಆನಂದಮಯ ಅಭ್ಯಾಸ, ನಾವು ಆನಂದಮಯರಾಗಿರ್ಬೇಕಾಗಿರೋರು. ಆದ್ರೆ ನಾವು ಇಲ್ಲಿ ದುಃಖ ಪಡ್ತಾ ಇದೀವಿ ಅಲ್ವಾ? ಯಾವಾಗ ನಾವು ಈ ದಿವ್ಯ ಜ್ಞಾನವನ್ನ ಪಡ್ಕೋತೀವೋ, ನಾವು ಅವಾಗ ಸತ್ ಚಿತ್ ಆನಂದ ಹಂತಕ್ಕೆ ಬರ್ತೀವಿ ನಾವು. ಅವಾಗ ಏನಾಗತ್ತೆ? ಸೊ ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ನಾವು ಅವಾಗ ಆಧ್ಯಾತ್ಮಿಕ ಶರೀರವನ್ನ ನಾವು ಪಡಿತೀವಿ. ಯಾವಾಗ ಆಧ್ಯಾತ್ಮಿಕ ಶರೀರವನ್ನ ನಾವು ಪಡಿತೀವೋ, ಯಾವಾಗ ಈ ಆಧ್ಯಾತ್ಮಿಕ ಗುಣವನ್ನ ನಾವು ಪಡಿತೀವೋ, ಆಗ ನಾವು ಈ ಭೌತಿಕ ಪ್ರಪಂಚದಲ್ಲಿ ಇರೋ ಹಾಗಿಲ್ಲ ನಾವು ಅಲ್ಲ. ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ನಾವಾಗ ಭಗವಂತನ ಲೋಕಕ್ಕೆ ಹೋದ್ಮೇಲೆ ನಾವೀಗ ಹುಟ್ಟು ಸಾವಿನ ಪುನರಾವರ್ತನೆ ಇರುವಂತಹ ಒಂದು ಚಕ್ರದಿಂದ ನಾವು ಹೊರಗಡೆ ಬರ್ತೀವಿ ಅಲ್ವಾ? ಆದ್ರೆ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ಮೇಲೆ ಎಲ್ಲರೂ ಏನ್ ಅನ್ಕೊಂತಾರೆ ಅಂತಂದ್ರೆ, ನಮ್ಗೆ ಅಲ್ಲಿ ಯಾವುದೇ ಒಂದು ಐಡೆಂಟಿಟಿ ಇರೋದಿಲ್ಲ ಅಂತ ಅರ್ಥ ಅನ್ಕೋತಾರೆ. ನಾವು ಭಗವಂತನೊಳಗಡೆ ಸೇರ್ಕೊಂಡ್ಬಿಡ್ತೀವಿ ಅಂತ ಅನ್ಕೋತಾರೆ. ಅದನ್ನ ಇಲ್ಲಿ ಪ್ರಭುಪಾದ ನಮ್ಗೆ ಅರ್ಥ ಮಾಡಿಸ್ತಾರೆ. ಇಲ್ಲ, ನಾವ್ ಯಾವ್ದೇ ಕಾರಣಕ್ಕೂ ಸಹ ನಾವು ಪ್ರತ್ಯೇಕವಾಗಿ ನಾವು ಇರ್ತೀವಿ. ಪ್ರತ್ಯೇಕ ಜೀವಿಯಾಗೆ ನಾವು ಇರ್ತೀವಿ. ಪ್ರತ್ಯೇಕ ಜೀವಿಯಾಗಿದ್ಕೊಂಡು ಭಗವಂತನಿಗೆ ನಾವು ಅಲ್ಲಿ ಭಕ್ತಿ ಪೂರ್ವಕ ಸೇವೆನ ನಾವು ಮಾಡ್ತೀವಿ. ಭಗವಂತನ ಪಾದ ಕಮಲಗಳನ್ನ ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ದಾರೆ. ನೋಡಿ, ಪ್ರೀತಿ ಪೂರ್ವಕ ದಿವ್ಯ ಸೇವೆಯಲ್ಲಿ ನಾವು ನಿರತರಾಗ್ತೀವಿ. ಸದಾ ಅವನ ಪಾದ ಕಮಲಗಳನ್ನ ನಾವು ನೋಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಾವು ದಿವ್ಯ ಜ್ಞಾನವನ್ನ ಪಡ್ಕೊಂಡ್ರೆ ಭಗವಂತನ ದಿವ್ಯ ಸ್ವಭಾವ ಅಂದ್ರೆ ಸತ್ ಚಿತ್ ಆನಂದ ಸ್ವರೂಪವನ್ನ ನಾವು ನಮ್ಮ ಆತ್ಮದ ಗುಣ ಸ್ವರೂಪ ಏನಿದೆಯೋ ಅದನ್ನ ಮತ್ತೆ ನಾವು ಪಡ್ಕೋತೀವಿ. ಮತ್ತೆ ಯಾರಾದ್ರೂ ಓದಿ ಇದನ್ನ. ಹರೇ ಕೃಷ್ಣ, ಬೇಗ ಓದಿ. ಸಾಮಾನ್ಯವಾಗಿ ಹರೇ ಕೃಷ್ಣ ಮಾತಾಜಿ, ಇದು ಸಾಮಾನ್ಯವಾಗಿ ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಪ್ರಭುಜಿ, ಅದು ನನಗೆ ಯಾರು ಸ್ಟೂಡೆಂಟ್ಸ್ ಅಂತಾನೆ ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಪ್ರಭುಜಿ. ಓಕೆ ಹರೇ ಕೃಷ್ಣ ಮಾತಾಜಿ. ಸಾಮಾನ್ಯವಾಗಿ ಈ ಐಹಿಕ ಜಗತ್ತಲ್ಲಿ ನಾವು ಪಡೆಯುವ ಜ್ಞಾನವು ಐಹಿಕ ಪ್ರಕೃತಿಯ ಗುಣತ್ರಯಗಳಿಂದ ಕಲ್ಮಶ ಹೊಂದುತ್ತದೆ. ಪ್ರಕೃತಿಯ ಗುಣತ್ರಯಗಳ ಕಲ್ಮಶದ ಸೋಂಕಿಲ್ಲದ ಜ್ಞಾನಕ್ಕೆ ದಿವ್ಯ ಜ್ಞಾನ ಎಂದು ಹೆಸರು. ಈ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ. ಆಧ್ಯಾತ್ಮಿಕ ಅಸ್ತಿತ್ವವು ದೈಹಿಕ ವೈವಿಧ್ಯಕ್ಕೆ ವಿರುದ್ಧವಾದದ್ದು ಎಂದು ಆಲೋಚಿಸುತ್ತಾರೆ.
ಆದರೆ ವಾಸ್ತವ್ಯವಾಗಿ ಆಧ್ಯಾತ್ಮಿಕ ಗಗನದಲ್ಲಿ ಮನುಷ್ಯನು ಆಧ್ಯಾತ್ಮಿಕ ರೂಪವನ್ನು ಪಡೆಯುತ್ತಾನೆ. ಆಧ್ಯಾತ್ಮಿಕ ಚಟುವಟಿಕೆಗಳಿವೆ ಮತ್ತು ಆಧ್ಯಾತ್ಮಿಕ ಸನ್ನಿವೇಶವನ್ನು ಭಕ್ತಿಪೂರ್ವಕ ಜೀವನ ಎಂದು ಕರೆದಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ನೋಡಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ಇಲ್ಲಿ ದಿವ್ಯ ಜ್ಞಾನ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು. ಸೊ ದಿವ್ಯ ಜ್ಞಾನ ಅಂತಂದ್ರೆ ಏನು ಅಂತಂದ್ರೆ ಅದಕ್ಕೆ ಈ 3 ಗುಣಗಳ ಕಲ್ಮಶ ಇಲ್ಲ. ಅದಕ್ಕೆ ಆ 3 ಗುಣಗಳ ಕಲ್ಮಶ ಇಲ್ದಲೇ ಇರುವಂತಹ ಜ್ಞಾನವನ್ನ ದಿವ್ಯ ಜ್ಞಾನ ಅಂತ ಕರೀತಾರೆ. ಟ್ರಾನ್ಸಿಡೆಂಟಲ್ ನಾಲೆಡ್ಜ್ ಅಂತ ನಾವೇನ್ ಇಂಗ್ಲಿಷ್ ಅಲ್ಲಿ ಹೇಳ್ತೀವೋ ಆ ಜ್ಞಾನಕ್ಕೆ ದಿವ್ಯ ಜ್ಞಾನ ಅಂತ ಕರಿತೀವಿ. ಯಾವಾಗ ನಾವು ಈ ದಿವ್ಯ ಜ್ಞಾನಕ್ಕೆ ಬರ್ತೀವಿ, ಈ 3 ಗುಣಗಳನ್ನ ಮೀರಿರುವಂತಹ ಅದಕ್ಕೆ ಬರ್ತೀವೋ ಆಗ ನೋಡಿ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ. ಈ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ. ಅಲ್ಲ ನೀವು ಯೋಚನೆ ಮಾಡಿ, ಇವಾಗ ನೋಡಿ MBBS ಗೆ ಎಲ್ಲರೂ ಹೋಗ್ಲಿಕ್ಕೆ ಸಾಧ್ಯನಾ? ಇಲ್ಲ. ಆ MBBS ಹೋಗಿ ಅಲ್ಲಿರುವಂತಹ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕಂತಂದ್ರೆ ಒಂದು ಮಿನಿಮಮ್ ನಾಲೆಡ್ಜ್ ಅವ್ರಿಗೆ ಇರ್ಬೇಕು. ಒಂದು IQ ಅಂತ ನಾವೇನ್ ಹೇಳ್ತೀವೋ ಅಷ್ಟಿರ್ಬೇಕು. ಅದಕ್ಕೋಸ್ಕರ ಎಂಟ್ರೆನ್ಸ್ ಎಕ್ಸಾಮ್ ಮಾಡೋದು. ಆ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಅಷ್ಟೇ ಅವ್ರು MBBS ಅನ್ನ ಓದುವಂತ ಒಂದು ಅರ್ಹತೆನ ಅವ್ರು ಪಡ್ಕೋತಾರೆ. ಇಲ್ಲಾಂದ್ರೆ ಇಲ್ಲ. ಅದೇ ತರನೇ ಇಲ್ಲೂ ಸಹ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕಂತಂದ್ರೆ ಭಗವಂತ ಗುಣಾತೀತ, ಅವ್ರು ನಿರ್ಗುಣ. ಅವ್ರಿಗೆ ಯಾವುದೇ ಒಂದು ಈ 3 ಗುಣಗಳ ಸೋಂಕಿಲ್ಲ, ಅವ್ರಿಗೆ ಕಲ್ಮಶ ಇಲ್ಲ. ಅದಕ್ಕೋಸ್ಕರ ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಸಹ ಅಂತಹ ಹಂತಕ್ಕೆ ಬರ್ಬೇಕು. ನಾವ್ ಈ ದಿವ್ಯ ಜ್ಞಾನವನ್ನ ಪಡ್ಕೊಂಡಿದ ತಕ್ಷಣನೇ ನಾವ್ ಯಾವ ಹಂತಕ್ಕೆ ಬರ್ತೀವಿ ಅಂತಂದ್ರೆ ಆ ದಿವ್ಯ ಜ್ಞಾನದ ಹಂತಕ್ಕೆ ಬಂದಾಗ ಆ ದಿವ್ಯ ಸ್ವಭಾವವನ್ನ ನಾವು ಪಡಿತೀವಿ. ಆಗ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ದಿವ್ಯ ಜ್ಞಾನದಲ್ಲಿ ನೆಲೆಸುತ್ತಲೇ ಮನುಷ್ಯನು ಪರಮ ಪುರುಷನೊಡನೆ ಒಂದೇ ನೆಲೆಯಲ್ಲಿ ಇರುತ್ತಾನೆ. ಆಗ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಆಧ್ಯಾತ್ಮಿಕ ಅಸ್ತಿತ್ವವು ಐಹಿಕ ವೈವಿಧ್ಯಕ್ಕೆ ವಿರುದ್ಧವಾದದ್ದು ಎಂದು ಆಲೋಚಿಸುತ್ತಾರೆ. ಆದರೆ ವಾಸ್ತವವಾಗಿ ಆಧ್ಯಾತ್ಮಿಕ ಗಗನದಲ್ಲಿ ಮನುಷ್ಯನು ಆಧ್ಯಾತ್ಮಿಕ ರೂಪವನ್ನ ಪಡೆಯುತ್ತಾನೆ ಅಲ್ವಾ? ನೋಡಿ ಇಲ್ಲಿ ವೈವಿಧ್ಯತೆ ಏನೂ ಇಲ್ಲ ಆಧ್ಯಾತ್ಮಿಕ ಲೋಕದಲ್ಲಿ ಅಂತ ಯೋಚನೆ ಮಾಡ್ತಾರೆ ಎಷ್ಟೊಂದು ಜನ. ಇಲ್ಲ, ಆಧ್ಯಾತ್ಮಿಕ ಲೋಕದಲ್ಲೂ ಸಹ ವೈವಿಧ್ಯತೆ ಇದೆ ಅಲ್ವಾ? ನಾವು ನೋಡಿದೀವಿ ಅಲ್ವಾ? ಭಗವಂತನ ನಾವು ಯಾವ ರಸದಲ್ಲಿ ಬೇಕಾದ್ರೂ ನಾವು ಆ ರಸದಲ್ಲಿ ನಾವು ಭಕ್ತಿ ಸೇವೆನ ನಾವು ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಆಧ್ಯಾತ್ಮಿಕ ಲೋಕದಲ್ಲಿ ಅಲ್ಲಿ ಏನು ಬೇರೆ ಶಾಂತ ಅಲ್ಲ. ಆ ಬ್ರಹ್ಮ ಜೊತೆಯಲ್ಲಿ ಮಾತ್ರನೇ ಅಲ್ಲಿ ಶಾಂತತೆ ಇರೋದು. ಆದ್ರೆ ನಾವು ವೈಕುಂಠಕ್ಕೆ ಹೋದ್ರೆ ಆಗ್ಲಿ ಅಥವಾ ಗೋಲಕ ಬೃಂದಾವನಕ್ಕೆ ಹೋದಾಗ ಅಲ್ಲಿ ಪೂರ್ತಿಯಾಗಿ ಚಟುವಟಿಕೆಗಳಿರುತ್ತೆ. ನಾವಲ್ಲಿ ಭಕ್ತಿ ಪೂರ್ವಕ ಜೀವನವನ್ನ ನಾವು ನಡೆಸ್ತೀವಿ. ಅಲ್ಲಿ ಹೋಗಿ ಸುಮ್ನೆ ನಾವು ಸೋಮಾರಿಯಾಗಿ ನನ್ ಮುಗೀತು ಇನ್ನು ಕತೆ ಆಯ್ತು, ನಾನು ಇವಾಗ ರಿಲ್ಯಾಕ್ಸ್ ಮಾಡ್ಕೋಬಹುದು, ನಾನು ಇವಾಗ ಗುರಿಯನ್ನ ತಲುಪಿಟ್ಟಿದೀನಿ, ನಾನು ಇವಾಗ ಬರೀ ರಿಲ್ಯಾಕ್ಸ್ ಮಾಡ್ಕೊಳ್ಳೋದೇ ಕೆಲಸ ಅಂತ ಅಲ್ಲ. ನಾವ್ ಇನ್ನ ಅಲ್ಲಿ ಪೂರ್ತಿಯಾಗಿ ಪರಿಪೂರ್ಣವಾಗಿ ನಾವು ಚಟುವಟಿಕೆಯಲ್ಲಿ ನಾವು ಇರ್ತೀವಿ. ನಮ್ಮ ಆತ್ಮ ಯಾವಾಗ್ಲೂ ಚಟುವಟಿಕೆಯಿಂದ ಇರುತ್ತೆ. ಅದಕ್ಕೆ ರೆಸ್ಟ್ ಅನ್ನೋದೇ ಇಲ್ಲ. ಭಗವಂತನ ಕೆಲಸವನ್ನ ಮಾಡ್ಲಿಲ್ಲ ಅಂದ್ರೇನೆ ಅದಕ್ಕೆ ಕಷ್ಟ. ಭಗವಂತನ ಕೆಲಸವನ್ನ ಮಾಡ್ತಾ ಇದ್ರೆ ಅದಕ್ಕೆ ದಣಿವು ಅನ್ನೋದು ಇರೋದೇ ಇಲ್ಲ ಆತ್ಮಕ್ಕೆ. ಯಾವಾಗ್ಲೂ ಚಟುವಟಿಕೆಯಿಂದ ಇರುವಂತಹ ಒಂದು ಜೀವ ಅದು ಆ ಆತ್ಮ ಅಂತ ನಾವೇನ್ ಹೇಳ್ತೀವೋ ಅದು. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ರೆ ಆಧ್ಯಾತ್ಮಿಕ ಸನ್ನಿವೇಶವನ್ನ ಭಕ್ತಿ ಪೂರ್ವಕ ಜೀವನ ಅಂತ ಹೇಳ್ಬಿಟ್ಟು ಇಲ್ಲಿ ಕರೀತಾ ಇದ್ದಾರೆ. ನಾವಿವಾಗ ಇಲ್ಲಿ ನಮ್ಮ ಇಂದ್ರಿಯ ತೃಪ್ತಿಗಳಿಗೋಸ್ಕರ ನಾವಿಲ್ಲಿ ಜೀವನವನ್ನ ಮಾಡ್ತಾ ಇದೀವಿ. ಆದ್ರೆ ನಾವು ಭಗವಂತನ ಲೋಕಕ್ಕೆ ಹೋದ್ರೆ ನಾವಲ್ಲಿ ಭಕ್ತಿ ಪೂರ್ವಕ ಜೀವನವನ್ನ ನಾವು ಅಲ್ಲಿ ಮಾಡ್ತೀವಿ. ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ತಿಳಿಸಿಕೊಡ್ತಾ ಇದ್ದಾರೆ. ಈಗ ನಾವು ಮೊದಲು ದಿವ್ಯ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ನಮ್ಗೆ ಎರಡನೇ ವಿಷಯ ಏನ್ ಹೇಳ್ತಿದ್ದಾರೆ ಕೃಷ್ಣ ಅಂತಂದ್ರೆ, ಕೃಷ್ಣ ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ ಅಂತ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸೊ ಮೊದಲ 2 ಶ್ಲೋಕದಲ್ಲಿ ನಮ್ಗೆ ದಿವ್ಯ ಜ್ಞಾನವನ್ನ ತಿಳಿಸಿಕೊಟ್ರು. ದಿವ್ಯ ಜ್ಞಾನವನ್ನ ಪಡ್ಕೊಂಡ್ರೆ ನಾವು ದಿವ್ಯ ಸ್ವಭಾವವನ್ನ ಪಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ತೀವಿ. ಇದು 14ನೇ ಅಧ್ಯಾಯದ ಉದ್ದೇಶ ಅಥವಾ ಗುರಿ ಅಂತ ನಮ್ಗೆ ತಿಳಿಸಿಕೊಟ್ರು. ಅದಾದ್ಮೇಲೆ ಈಗ ನಮ್ಗೆ ಕೃಷ್ಣನು ಎಲ್ಲಾ ಜೀವಿಗಳಿಗೆ ಬೀಜ ನೀಡುವ ತಂದೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ನಾವ್ ಇವಾಗ 3 ಮತ್ತೆ 4ನೇ ಶ್ಲೋಕವನ್ನ ತಿಳ್ಕೊಳ್ಳೋಣಂತೆ. ಸೊ ಈಗ ನಮ್ಗೆ ಈ ಪ್ರಶ್ನೆಯನ್ನ ಕೇಳಿದ್ರೆ, ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಅಭಿವ್ಯಕ್ತಿಗೆ ಯಾರು ಕಾರಣ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಏನ್ ಉತ್ತರ ಬರುತ್ತೆ? ಹರೇ ಕೃಷ್ಣ. ಇಲ್ಲಿ ಎಷ್ಟೊಂದು ಜೀವರಾಶಿಗಳಿದೆ ಅಲ್ವಾ? ಇದನ್ನ ಈ ಸೃಷ್ಟಿಗೆ ಯಾರು ಕಾರಣ ಅಂತ ಹೇಳ್ಬಿಟ್ಟು ಯಾರಾದ್ರೂ ಪ್ರಶ್ನೆಯನ್ನ ಕೇಳಿದ್ರೆ ನಾವ್ ಏನಂತ ಉತ್ತರ ಕೊಡ್ತೀವಿ? ಕೃಷ್ಣ ಮಾತಾಜಿ, ದೇವೋತ್ತಮ ಪರಮ ಪುರುಷ. ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಭಗವದ್ಗೀತೆಗೆ ಬಂದ್ಮೇಲೆ ಗೊತ್ತಾಯ್ತು. ಅದರ್ವೈಸ್ ನಾವು ಭಗವದ್ಗೀತೆಗೆ ಬಂದಿಲ್ಲ ಅಂತಂದಾಗ ಅಂತಹ ಒಂದು ಸಂದರ್ಭದಲ್ಲಿ ಐಹಿಕ ಜಗತ್ತಿನಲ್ಲಿರುವ ಜೀವಿಗಳಿಗೆಲ್ಲ ಅವರ ಹುಟ್ಟಿಗೆ ಕಾರಣ ಯಾರು ಅಂತ ಯಾರಾದ್ರೂ ಕೇಳಿದ್ರೆ ನಾವೇನ್ ಹೇಳ್ತಾ ಇದ್ವಿ? ಬ್ರಹ್ಮ ಅಂತಿದ್ವಿ. ಬ್ರಹ್ಮ ಅಂತ ಹೇಳ್ತಾ ಇದ್ವಿ. ಓಕೆ ಮಾತಾಜಿ, ಓಕೆ. ಬ್ರಹ್ಮನ ನಾವು ನಂಬಲಿಲ್ಲಪ್ಪ. ನಾನು ಭಗವಂತ ಅವೆಲ್ಲ ಯಾರನ್ನು ನಂಬೋದಿಲ್ಲ, ದೇವ್ರನ್ನೇ ನಂಬೋದಿಲ್ಲ ನಾನು. ಅಂತಹ ವ್ಯಕ್ತಿ ಅದಕ್ಕೆ ಏನ್ ಹೇಳ್ತಾರೆ? ಭೌತಿಕ ತಂದೆ ತಾಯಿಗಳು ಅಂತ ಹೇಳ್ತಾರೆ. ಹೇಳಿ ಪ್ರಭುಜಿ. ಹರೇ ಅದು ಕೃಷ್ಣ. ಇದಕ್ಕಿಂತ ಮುಂಚೆ ಮಾತಾಜಿ ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳಿ ಮಾತಾಡ್ತಾ ಇದ್ವಿ ಮಾತಾಜಿ. ಆದ್ರೆ ಗೊತ್ತಿರ್ಲಿಲ್ಲ ಬಿಗ್ ಬ್ಯಾಂಗ್ ಥಿಯರಿ ಅದರಿಂದ ಸೃಷ್ಟಿ
ಆಗಿದೆ ಅಂತ ಹೇಳ್ತಾ ಇದ್ದೀವಿ ಮಾತಾಜಿ. ಅಲ್ವಾ? ಓಕೆ. ನಾಸ್ತಿಕರಿರೋರು ಏನ್ ಮಾಡ್ತಾರೆ, ಅವರು ಭಗವಂತನ ಅಸ್ತಿತ್ವವನ್ನೇ ಅವ್ರು ಒಪ್ಪೋದಿಲ್ಲ ಅಲ್ವಾ. ನಾವೆಲ್ಲ ವಿಜ್ಞಾನದ ಮೇಲೆ ನಾವು ಡಿಪೆಂಡ್ ಆಗಿದೀವಿ. ನಮ್ಮ ವಿಜ್ಞಾನ ಏನ್ ಹೇಳುತ್ತೆ, ಹಲ್ವಾರು ಅದಕ್ಕೆ ಗೊತ್ತೇ ಇಲ್ಲ ವಿಜ್ಞಾನಕ್ಕೆ ಅಲ್ವಾ. ಅವರೆಲ್ಲರೂ ಸಹ ಮೆಂಟಲ್ ಸ್ಪೆಕ್ಯುಲೇಷನ್, ಊಹಾಪೋಹ ಮಾಡ್ತಾರೆ, ಕಲ್ಪನೆಗಳನ್ನ ಮಾಡ್ಕೋತಾರೆ. ಈ ತರ ಇರ್ಬೋದು, ಆ ತರ ಇರ್ಬೋದು, ಹಾಗಂತೆ ಹೀಗಂತೆ ಅಂತ ಹೇಳ್ಬಿಟ್ಟು ಈಗ ಒಂದ್ ಹೇಳ್ತಾರೆ, ಮತ್ತೆ ಇನ್ನೊಂದ್ ಸ್ವಲ್ಪ ವರ್ಷಕ್ಕೆ ಮತ್ತೆ ಚೇಂಜ್ ಮಾಡ್ತಾರೆ ಇನ್ನೊಬ್ರು ಯಾರಾದ್ರೂ ಬಂದಾಗ ಅಲ್ವಾ. ಬರೇ ಊಹಾಪೋಹದಲ್ಲೇ ನಾವು ಇದೀವಿ. ನಾವು ಅವ್ರು ಏನ್ ಹೇಳ್ತಿದೀವಿ, ನಮ್ಮ ವಿಜ್ಞಾನಿಗಳು ಏನ್ ಹೇಳ್ತಾರೋ ಅದನ್ನೇ ನಾವಿಲ್ಲಿ ನಂಬ್ತಾ ಇದೀವಿ. ನಮ್ಗೆ ಇವಾಗ ಪ್ರಭುಜಿ ಹೇಳಿದಂಗೆ ಬಿಗ್ ಬ್ಯಾಂಗ್ ಥಿಯರಿ ಅಲ್ವಾ, ಆ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ ಬಂತು, ಈ ಕಡೆಯಿಂದ ಒಂದು ರಾಸಾಯನಿಕ ಉಂಡೆ ಬಂತು, ಒಂದಕ್ಕೊಂದು ಘರ್ಷಣೆಯಾಗಿ ಈ ಸುಂದರ ಪ್ರಪಂಚ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ ಅಲ್ವಾ. ಆತರ ಯಾವಾಗಾದ್ರೂ ನೀವು ನೋಡಿದೀರಾ? ಯಾವ್ದಾದ್ರು ಒಂದು ಘರ್ಷಣೆಗಳಾದಾಗ ಏನಾದ್ರೂ ಒಂದು ಸುಂದರವಾಗಿ ಉತ್ಪತ್ತಿ ಆಗಿರೋದನ್ನ ನೀವೇನಾದ್ರೂ ನೋಡಿದೀರಾ? ಅಥವಾ ತಾನೇ ಏನೋ ಒಂದು ಉತ್ಪತ್ತಿ ಆಗಿರೋದನ್ನ ನೀವು ನೋಡಿದೀರಾ? ಇಲ್ಲ ಮಾತಾಜಿ, ಅದು ಇಲ್ಲ ಇಲ್ಲ ಅಲ್ವಾ. ಮಾತಾಜಿ, ನೋಡಿಲ್ಲ. ದಿನ ಬೆಳಗಾದ್ರೆ ನಾವು ಅಡಿಗೆ ಮನೆಯಲ್ಲಿ ಹಿಂದಿನ ದಿವಸ ರಾತ್ರಿ ನೆಕ್ಸ್ಟ್ ಡೇ ಬೆಳಗ್ಗೆಗೆ ತಿಂಡಿ ಮಾಡ್ಲಿಕ್ಕೆ ಎಲ್ಲ ಹೊಂದಿಸಿಟ್ಕೋತೀವಿ ಅಲ್ವಾ. ಚಪಾತಿ ಹಿಟ್ಟು ಎಲ್ಲ ಇಟ್ಕೊಂತೀವಿ, ಆ ತರಕಾರಿ ಹಚ್ಚಿ ಇಟ್ಕೋತೀವಿ. ಯಾವತ್ತಾದ್ರೂ ನೀವು ನೋಡಿದಿರಾ ಒಂದಕ್ಕೊಂದು ಘರ್ಷಣೆ ಆಗ್ಬಿಟ್ಟು ಅಲ್ಲಿ ಚಪಾತಿ ರೆಡಿ ಆಗಿದೆ ಅಥವಾ ಸಬ್ಜಿ ರೆಡಿ ಆಗಿದ್ದಾಗ್ಲಿ ನೋಡಿದಿರಾ? ಇಲ್ಲ ಮಾತಾಜಿ, ನೋಡಿಲ್ಲ. ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಎಲ್ಲಾನು ಆಕಸ್ಮಿಕವಾಗಿ ಆಗ್ತಿದೆ, ಈ ಸೃಷ್ಟಿನೇ ಆಕಸ್ಮಿಕವಾಗಿ ಆಗಿದೆ, ಈ ಅದ್ಭುತ ಸೃಷ್ಟಿ ಅಂತ ಮಾತಾಡ್ತಾರೆ. ಹಾ ಅಲ್ವಾ. ಸೊ ಸಾಧ್ಯನೇ ಇಲ್ಲ. ಸೊ ಯಾವ್ದೇ ಒಂದು ಸೃಷ್ಟಿಯ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ಸ್ಪಷ್ಟವಾಗಿ ನಾವು ಇವಾಗ ತಿಳ್ಕೊಂಡಿದೀವಿ ಅಲ್ವಾ. ಸೊ ಇವಾಗ ಕೃಷ್ಣ ಅದನ್ನೇ ಇಲ್ಲಿ ಹೇಳ್ತಾರೆ. ಅಥವಾ ನಮ್ಗೆ ಇಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಈ ಸೃಷ್ಟಿಗೆಲ್ಲ ಕಾರಣ ಈ ಪ್ರಕೃತಿ ಅನ್ಸುತ್ತೆ. ಯಾಕಂದ್ರೆ ಎಲ್ಲಾ ಜೀವರಾಶಿಗಳು ಈ ಪ್ರಕೃತಿಯಿಂದನೇ ಹುಟ್ಟುತ್ತಾ ಇದ್ದಾರೆ ಅಲ್ವಾ. ಸೊ ನಾವು ಸ್ವಲ್ಪ ಮುಂದೆ ಯೋಚನೆ ಮಾಡಿದ್ರೆ, ಇಲ್ಲ ಈ ಸೃಷ್ಟಿಗೆ ಕಾರಣ ಈ ಪ್ರಕೃತಿನೇ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಿದ್ದಾರೆ, ಅದನ್ನ ಅವರೇ ಹೇಳ್ತಾರೆ. ಇಸ್ಕಾನ್ ಅವ್ರು ಯಾರು ಏನು ಹೇಳ್ತಾ ಇಲ್ಲ. ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಅಭಿವ್ಯಕ್ತಿಗೆ ಯಾರು ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಸೊ ಕೃಷ್ಣ ಏನೇ ಹೇಳ್ತಾರೆ ಅಂತ ಬಿಟ್ಟು ನೋಡೋಣಂತೆ. ಇದನ್ನ ಯಾರಾದ್ರೂ ಓದಿ 3ನೇ ಶ್ಲೋಕವನ್ನ. ಕೃಷ್ಣ ಬೇಗ ಓದಿ ಪ್ಲೀಸ್. 7:45 ಆಗೋಗ್ತಾ ಇದೆ, ಇನ್ನ 3ನೇ ಶ್ಲೋಕದಲ್ಲಿ ಇದೀವಿ. ಹರೇ ಕೃಷ್ಣ. ಉಷಾ ಮಾತಾಜಿ ಓದಿ ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಮಹದ್ಬ್ರಹ್ಮ ತಸ್ಮಾನ್ ಗರ್ಭಂ ದದಾಮ್ಯಹಂ. ಹರೇ ಕೃಷ್ಣ ಮಾತಾಜಿ. ಒಬ್ರಾದ್ಮೇಲೆ ಓದಿ. ಉಷಾ ಮಾತಾಜಿ ಓದಿ ಮಾತಾಜಿ ಈಗ. ಮಾತಾಜಿ ಶ್ಲೋಕ 3. ಮಮ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಸಂಭವ ಸರ್ವಭೂತಾನಾಂ ತತೋ ಭವತಿ ಭಾರತ. ಅರ್ಥ ಓದಿ ಮಾತಾಜಿ. ಭರತವಂಶದಲ್ಲಿ ಹೆಸರು ನಾನು ಆ ಬ್ರಹ್ಮನಿಗೆ ಗರ್ಭಧಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಕೃಷ್ಣ, ಏನ್ ಹೇಳ್ತಾ ಇದ್ದಾರೆ? ಐಹಿಕ ವಸ್ತುವಿಗೆ ಬ್ರಹ್ಮನ್ ಎಂದು ಹೆಸರು ಅಂತ ಹೇಳ್ತಾರೆ. ಇವಾಗ ಆಧ್ಯಾತ್ಮಿಕ ಲೋಕದಲ್ಲಿ ಇವಾಗ ಇಡೀ ಸೃಷ್ಟಿ ಅಂದ್ರೆ ಆಧ್ಯಾತ್ಮಿಕ ಲೋಕ ಮತ್ತೆ ಭೌತಿಕ ಪ್ರಪಂಚ ಎರಡೂ ಸೇರಿ ನಾವು ನೋಡಿದಾಗ ಒಂದು ಭಾಗ ಮಾತ್ರನೇ ಅಲ್ವಾ. 4 ಭಾಗ ಮಾಡಿದ್ರೆ ಒಂದು ಭಾಗ ಮಾತ್ರನೇ ಈ ಭೌತಿಕ ಪ್ರಪಂಚ ಇರೋದು ಅಲ್ವಾ. ಆ ಒಟ್ಟು ಐಹಿಕ ವಸ್ತುವಿಗೆ ಏನಂತ ಕರೀತಾ ಇದಾರೆ ಇಲ್ಲಿ? ಬ್ರಹ್ಮನ್ ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಸೊ ಅದು ಜನನದ ಮೂಲ. ಈ ಭೌತಿಕ ಸೃಷ್ಟಿಯ ಮೂಲ ಏನು ಅಂತಂದ್ರೆ ಆ ಬ್ರಹ್ಮನ್. ಇವಾಗ ಭಗವಂತ ಏನ್ ಮಾಡ್ತಾರೆ? ಆ ಬ್ರಹ್ಮನಿಗೆ ಗರ್ಭಧಾನ ಮಾಡ್ತಾರೆ. ಗರ್ಭಧಾನ ಅಂತಂದ್ರೆ ಏನ್ ಅರ್ಥ? ಇವಾಗ ಈ ಐಹಿಕ ವಸ್ತು ನಿರ್ಜೀವವಾಗಿರುವಂತದ್ದು ಅಲ್ವಾ. ಈ ನಿರ್ಜೀವ ವಸ್ತುವಿನಲ್ಲಿ ಭಗವಂತ ಏನ್ ಮಾಡ್ತಾ ಇದಾರೆ? ಅದಕ್ಕೆ ಗರ್ಭಧಾನವನ್ನ ಮಾಡ್ತಿದ್ದಾರೆ ಅಲ್ವಾ. ಈ ಐಹಿಕ ವಸ್ತುವಿಗೆ ನಾವು ಪ್ರಕೃತಿ ಅಂತ ತಿಳ್ಕೋಬಹುದು. ಸೊ ಅದಕ್ಕೆ ಭಗವಂತ ಗರ್ಭಧಾನ ಅಂತಂದ್ರೆ ನಮ್ಮನ್ನೆಲ್ಲ ಅಲ್ಲಿ ಇಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಆತ್ಮಗಳನ್ನ ಅಲ್ಲಿ ಇಡ್ತಾ ಇದ್ದಾರೆ. ಹೇಗಪ್ಪ ಇಡ್ತಾ ಇದ್ದಾರೆ ಅಂತಂದ್ರೆ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಇವಾಗ ಭಗವಂತ ತನ್ನ ಕಣ್ಣು ನೋಟದಿಂದನೇ ಕಿರು ನೋಟ, ಅದೇನಂತಾರೆ ಕಿಡಿ ನೋಟ ಅಂತಾರಲ್ಲ, ಆ ಕಿಡಿ ನೋಟವನ್ನ ಮಾಡ್ದಾಗ್ಲೇನೆ ಅಲ್ಲಿ ಅದು ಆ ಪ್ರಕೃತಿ ಗರ್ಭವನ್ನ ಧರಿಸುತ್ತೆ ನೋಡಿ ಅಲ್ವಾ. ನಾವು ಬ್ರಹ್ಮ ಸಮಿತಿಯಲ್ಲಿ ನಾವು ತಿಳ್ಕೊಂಡಿದೀವಿ ಅಲ್ವಾ. ಅಂಗಾನಿ ಯಸ್ಯ ಸಕಲೇಂದ್ರಿಯ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಅಲ್ವಾ. ಭಗವಂತನ ಒಂದು ಅಂಗ ಇನ್ನೊಂದು ಅಂಗ ಕೆಲಸವನ್ನ ಮಾಡುತ್ತೆ. ಇವಾಗ ನಮ್ಮ ಕೈಯ ಕೆಲಸವನ್ನ ಅಷ್ಟೇ ಮಾಡ್ಲಿಕ್ಕೆ ಸಾಧ್ಯ, ಕಣ್ಣು ನೋಡ್ಲಿಕ್ಕೆ ಅಷ್ಟೇ ಸಾಧ್ಯ, ಅದು ಬೇರೆ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಭಗವಂತನ ಅಂಗಾಂಗಗಳು ಆ ತರ ಅಲ್ಲ. ಭಗವಂತನ ದೃಷ್ಟಿ ಮಾತ್ರದಿಂದಲೇ ನೋಡಿ ನಾವು ಎಲ್ಲಾ ಜೀವರಾಶಿಗಳನ್ನು ಸಹ ಆ ಪ್ರಕೃತಿಯ ಒಳಗಡೆ ಹೋಗ್ತೀವಿ ನಾವು. ಅಂದ್ರೆ ಆ ಪ್ರಕೃತಿ ಗರ್ಭವನ್ನ ಧರಿಸೋ ತರ ಭಗವಂತ ಮಾಡ್ತಾರೆ ನೋಡಿ. ಅದನ್ನೇ ಹೇಳ್ತಾರೆ, ನಾನು ಆ ಬ್ರಹ್ಮನಿಗೆ ಗರ್ಭದಾನ ಮಾಡಿ ಎಲ್ಲಾ ಜೀವಿಗಳು ಹುಟ್ಟುವುದು ಸಾಧ್ಯವಾಗುವಂತೆ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಅಲ್ವಾ. ಎಷ್ಟು ಸುಂದರವಾಗಿದೆ ಅಲ್ವಾ. ನಮ್ಗೆ ಇದನ್ನ ಬೇರೆಯವ್ರು ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೇನೆ ಈ ಭಗವಂತನ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ಮಿನಿಮಮ್
ಆ ಸತ್ವಗುಣದಲ್ಲಿ ಇರ್ಬೇಕು. ಅವಾಗಷ್ಟೇ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಬೇರೆಯವ್ರು ಯಾರಾದ್ರೂ ಕುತ್ಕೊಂಡಿದ್ರೆ ಅವ್ರಿಗೆ ಕೇಳಲಿಕ್ಕೆ ಸಾಧ್ಯ ಆಗಲ್ಲ. ಏನೋ ಒಂದ್ ಮಾತಾಡ್ತಾ ಇದಾರೆ, ತಲೆ ಕೆಟ್ಟಿರೋರು ಇವರು ಅಂತ ಹೇಳ್ಬಿಟ್ಟು ಎದ್ದೇ ಹೋಗ್ಬಿಡ್ತಾರೆ ಅಲ್ವಾ. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಭಗವಂತನ ಆ ದೃಷ್ಟಿ, ಆ ಬ್ರಹ್ಮನ್ ಮೇಲೆ ದೃಷ್ಟಿ ಹರಿಸಿದ ಮಾತ್ರಕ್ಕೇನೆ ಆ ಬ್ರಹ್ಮನ್ ಅದು ಅಂದ್ರೆ ಏನು ಹೇಳ್ತಾರೆ, ಐಹಿಕ ವಸ್ತು ಅದು ಗರ್ಭವನ್ನ ಧರಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ತುಂಬಾ ಸುಂದರವಾಗಿ ನಮ್ಗೆ ಅರ್ಥ ಮಾಡಿಸ್ತಾ ಇದಾರೆ ಈ ಭಾವಾರ್ಥದಲ್ಲಿ. ಇಲ್ಲಿ ಏನನ್ನ ಹೇಳ್ತಾ ಇದಾರೆ ಅಂತಂದ್ರೆ, ಯಾರಾದ್ರೂ ಓದ್ತೀರಾ ಮಾತಾಜಿಗಳೇ? ಒಂದ್ ಸ್ವಲ್ಪ ಫಾಸ್ಟ್ ಆಗಿ ಓದಿ ಪ್ಲೀಸ್. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ವಾಸ್ತವವಾಗಿ ಮೊಟ್ಟೆಗಳನ್ನು ಇಟ್ಟದ್ದು ತಾಯಿ. ಹಾಗೆಯೇ ಜೀವಿಗಳ ಹುಟ್ಟಿಗೆ ಐಹಿಕ ಪ್ರಕೃತಿಯು ಕಾರಣವಲ್ಲ. ದೇವೋತ್ತಮ ಪರಮ ಪುರುಷನು ಬೀಜವನ್ನು ನೀಡುತ್ತಾನೆ. ಅವು ಐಹಿಕ ಪ್ರಕೃತಿಯ ಉತ್ಪನ್ನಗಳಾಗಿ ಹೊರಕ್ಕೆ ಬರುವಂತೆ ಕಾಣುತ್ತವೆ ಅಷ್ಟೇ. ಹೀಗೆ ಪ್ರತಿಯೊಬ್ಬ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಬೇರೆ ದೇಹವನ್ನು ಪಡೆಯುತ್ತಾನೆ. ಇದನ್ನು ಐಹಿಕ ಪ್ರಕೃತಿಯು ಸೃಷ್ಟಿಸುತ್ತದೆ. ಇದರಿಂದ ಜೀವಿಯು ತನ್ನ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಸುಖವನ್ನು ದುಃಖವನ್ನು ಅನುಭವಿಸುವುದು ಸಾಧ್ಯವಾಗುತ್ತದೆ. ಈ ಐಹಿಕ ಜಗತ್ತಿನಲ್ಲಿ ಜೀವಿಗಳ ಎಲ್ಲ ಅಭಿವ್ಯಕ್ತಿಗಳಿಗೆ ಪ್ರಭುವೇ ಕಾರಣನು. ಅಲ್ವಾ, ಪ್ರಭುಪಾದರು ಇಲ್ಲಿ ಒಂದು ಸಾಮ್ಯತೆನ ಕೊಡ್ತಾ ಇದಾರೆ. ಏನಂತ ಸಾಮ್ಯತೆ ಕೊಡ್ತಾ ಇದಾರೆ ಅಂತಂದ್ರೆ, ಇವಾಗ ನಾವು ಅಕಸ್ಮಾತ್ ಒಂದು ಅಕ್ಕಿ ರಾಶಿಯನ್ನ ನೋಡಿದಾಗ ಅದರಿಂದ ಏನಾದ್ರು ಒಂದು ಚೇಳಿನ ಮರಿಗಳೇನಾದ್ರೂ ಹೊರಗಡೆ ಬಂದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅಷ್ಟೊಂದು ನಮ್ಗೆ ಬುದ್ಧಿ ಇಲ್ಲ ಅಂತಂದ್ರೆ, ಓ ಈ ಅಕ್ಕಿನೇ ಈ ಚೇಳಿನ ಮರಿಗಳಿಗೆ ಜನ್ಮವನ್ನ ಕೊಟ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಕೋತೀವಿ. ಅವಾಗ ಈ ತರ ಯಾರಾದ್ರೂ ನಾವು ಹೇಳೋದನ್ನ ಕೇಳಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅಕ್ಕಿಯಿಂದನೇ ಈ ಚೇಳಿನ ಮರಿಗಳು ಬರ್ತಾ ಇದೆ, ಅದು ಜನ್ಮವನ್ನ ಪಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಅವ್ರಿಗೆ ಜ್ಞಾನ ಇದೆ ಅಂತ ಅನ್ಸುತ್ತಾ? ಅಕ್ಕಿ ಏನಾದ್ರು ಚೇಳಿನ ಮರಿಗಳಿಗೆ ಜನ್ಮವನ್ನ ಕೊಡ್ಲಿಕ್ಕೆ ಸಾಧ್ಯನಾ? ಇಲ್ಲ 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 ಮತ್ತೆ ಹೇಗೆ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಯ್ತು? ಭಗವಂತನ ಸೃಷ್ಟಿ ಅದನ್ನ ಹೇಗೆ ಸಾಧ್ಯ ಆಯ್ತು? ಆ ಚೇಳಿನ ಮರಿಗಳು ಆ ಅಕ್ಕಿ ರಾಶಿಯಿಂದ ಬರ್ಲಿಕ್ಕೆ ಹೇಗೆ ಸಾಧ್ಯ ಆಯ್ತು? ತಾಯಿ ಚೇಳು ಅಲ್ಲಿ ಮೊಟ್ಟೆಗಳನ್ನ ಇಟ್ಟಿದೆ ಅಲ್ವಾ? ಅಕ್ಕಿ ರಾಶಿಯಲ್ಲಿ ತಾಯಿ ಚೇಳು ಮೊಟ್ಟೆಗಳನ್ನ ಇಟ್ಟಿದ್ದಕ್ಕೇನೆ ಆ ಮೊಟ್ಟೆಗಳು ಒಡೆದು ಈಗ ಚೇಳಿನ ಮರಿಗಳು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಲ್ವಾ? ನಮ್ಗೆ ನೋಡ್ಲಿಕ್ಕೆ ಓ ಈ ಅಕ್ಕಿ ರಾಶಿಯಿಂದನೇ ಈ ಚೇಳಿನ ಮರಿಗಳು ಜನ್ಮ ಪಡೆದಿದೆ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ನಮ್ಗೂ ಸಹ ಈ ಭೌತಿಕ ಪ್ರಪಂಚವನ್ನ ನೋಡಿದಾಗ, ಇಲ್ಲಿ ಇಷ್ಟೊಂದು ಜೀವರಾಶಿಗಳನ್ನ ನೋಡಿದಾಗ ಈ ಜೀವರಾಶಿಗಳಿಗೆ ಮೂಲ ಕಾರಣ ಪ್ರಕೃತಿನೇ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ, ಆದ್ರೆ ಇಲ್ಲಿ ಈ ಜೀವಿಗಳ ಹುಟ್ಟಿಗೆ ಕಾರಣ ಏನು ಅಂತಂದ್ರೆ ನಾನು ಬೀಜವನ್ನ ಕೊಡುವಂತಹ ತಂದೆ, ನಾನು ಬೀಜವನ್ನ ಕೊಟ್ಟಿದ್ರಿಂದನೇ ಅವು ಎಲ್ಲ ಈ ಐಹಿಕ ಪ್ರಕೃತಿಯಿಂದ ಎಲ್ಲ ಜೀವರಾಶಿಗಳು ಹೊರಗಡೆ ಬರ್ತಾ ಇದೆ. ಅದೆಂತಹ ದೇಹಗಳನ್ನ ಪಡ್ಕೋತಾ ಇದೆ ಅಂತಂದ್ರೆ ಅದರ ಆ ಜೀವಿಯ ಇಚ್ಛಾನುಸಾರ ಕರ್ಮಾನುಸಾರ ಅದು ದೇಹವನ್ನ ಪಡ್ಕೋತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳ ಅಭಿವ್ಯಕ್ತಿಗೆ, ಅವರ ಸೃಷ್ಟಿಗೆ, ಎಲ್ಲ ಜೀವಿಗಳ ಸೃಷ್ಟಿಗೆ ಕಾರಣ ಯಾರು ಅಂತಂದ್ರೆ ಭಗವಂತ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇಲ್ಲಿ 3-4 ಪದಗಳು ಬರುತ್ತೆ. ನಾವಿವಾಗ ಭಕ್ತಿ ಶಾಸ್ತ್ರದಲ್ಲಿ ಇರೋದ್ರಿಂದ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಪ್ರಧಾನ, ಮಹತ್ತತ್ವ ಮತ್ ಪ್ರಕೃತಿ. ಪ್ರಧಾನ ಅಂತಂದ್ರೆ ಏನು ಅಂತಂದ್ರೆ ಈ ಎಲ್ಲ ಈ ಭೌತಿಕ ವಸ್ತುಗಳೇನಿದೆಯೋ ಅವೆಲ್ಲನೂ ಸಹ ಏನ್ ಹೇಳ್ತಾರೆ, ಅದಕ್ಕಿನ್ನ ಅವ್ಯಕ್ತ ಸ್ಥಿತಿಯಲ್ಲಿ ಇರುತ್ತೆ. ಅದು ಈ ಭೌತಿಕ ವಸ್ತುಗಳು ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಪ್ರಧಾನ ಅಂತ ಕರೀತಾರೆ. ಆ ಪದವನ್ನ ಉಪಯೋಗಿಸ್ತಾರೆ. ಭೌತಿಕ ವಸ್ತುಗಳು ಅಂದ್ರೆ ನಾವ್ ಇವಾಗ ನೋಡಿದೀವಲ್ಲ, ಭೂಮಿ ಅಪೋಲೋ, ಭೂಮಿ, ವಾಯು, ಅನಿಲ, ಅದು ಆಕಾಶ, ಅವೆಲ್ಲ ಏನಿದೆ ಅವೆಲ್ಲನೂ ಸಹ ಅವ್ಯಕ್ತ ಸ್ಥಿತಿಯಲ್ಲಿ ಇದ್ದಾಗ ಅದನ್ನ ಪ್ರಧಾನ ಅಂತ ಕರೀತಾರೆ. ಅದಾದ್ಮೇಲೆ ಯಾವಾಗ ಭಗವಂತ ಆ ಅವ್ಯಕ್ತ ಸ್ಥಿತಿಲಿರುವಂತಹ ಆ ಭೌತಿಕ ವಸ್ತುಗಳ ಮೇಲೆ ಕಣ್ಣೋಟವನ್ನ ಬೀರ್ತಾರೋ ಆಗ ಏನಾಗತ್ತೆ, ಅವಕ್ಕೆಲ್ಲನೂ ಆಕ್ಟಿವೇಟ್ ಆಗತ್ತೆ. ಆ ಆಕ್ಟಿವೇಟ್ ಆಗಿರುವಂತಹ ಆ ಭೌತಿಕ ವಸ್ತುವನ್ನ ಮಹತ್ತತ್ವ ಅಂತ ಕರೀತಾರೆ. ಆ ಮಹತ್ತತ್ವ ಯಾವಾಗ ಅದು ಗರ್ಭವನ್ನ ಧರಿಸಿ ಅಲ್ಲಿ ಜೀವರಾಶಿಗಳು ವ್ಯಕ್ತವಾಗುತ್ತೋ ಅದನ್ನ ಪ್ರಕೃತಿ ಅಂತ ಕರೀತಾರೆ. ಸೊ ಅದಕ್ಕೆ ಈ 3 ಪದಗಳನ್ನ ನೀವು ತಿಳ್ಕೊಬೇಕಾಗುತ್ತೆ. ಪ್ರಧಾನ, ಮಹತ್ತತ್ವ ಮತ್ತೆ ಪ್ರಕೃತಿ. ಈ 3ನ್ನ ನಾವು ಅರ್ಥ ಮಾಡ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ಒಂದು ಚಿಕ್ಕ ಮಗು ಇರುತ್ತೆ, ಆ ಮಗುಗೆ ಗರ್ಭ ಧರಿಸ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಇನ್ನ 8 ವರ್ಷ ಅಂದ್ರೆ ಮೆಚ್ಚುರಿ ಆಗಿರಲ್ಲ, ಆ ಮಗುಗೆ ಗರ್ಭ ಧರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ನೀವು ಪ್ರಧಾನ ಅಂತ ನೀವು ಅರ್ಥ ಮಾಡ್ಕೋಬಹುದು. ಸೊ ಯಾವಾಗ ಅದು ಮೆಚ್ಚಾಗಿ ಗರ್ಭ ಧರಿಸುವಂತ ಒಂದು ಹಂತಕ್ಕೆ ಬರುತ್ತೋ ಅದು ಮಹತ್ತತ್ವ ಅಂತ ತಿಳ್ಕೊಬಹುದು. ಅದಾದ್ಮೇಲೆ ಯಾವಾಗ ಅದು ಅಂದ್ರೆ ಆ ಹೆಣ್ಣು ಮಗು ಗರ್ಭವನ್ನ ಧರಿಸಿ ಮಗುವಿನ ಜನನ ಆಗತ್ತೋ ಆಗ ಹೆಂಗಸು ಅಂತ ನಾವೇನ್ ಕರಿತೀವೋ ಆ ಹಂತವನ್ನ ನಾವು ಪ್ರಕೃತಿ ಅಂತ ನಾವು ತಿಳ್ಕೊಬಹುದು. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ದು. ಸೊ ಇವಾಗ ನಮ್ಗೆ ಏನ್ ಗೊತ್ತಾಯ್ತು, ಈ ಐಹಿಕ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಅಭಿವ್ಯಕ್ತಿಗೆ ಕಾರಣ ಭಗವಂತ, ಪ್ರಭುನೇ ಕಾರಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋತಾ ಇದೀವಿ. ಮತ್ತೆ ಈ ಸಾಮ್ಯತೆನೂ ಸಹ ನೀವು ಜ್ಞಾಪಕ ಇಟ್ಕೋಬೇಕಾಗತ್ತೆ.
ಓಕೆ, ಮತ್ತೆ ಅದನ್ನ ಕಂಟಿನ್ಯೂಯೇಷನ್ ಮತ್ತೆ ಭಗವಂತ ಇದ್ರ ಬಗ್ಗೆನೇ ಹೇಳ್ತಾ ಇದ್ದಾರೆ ನಮ್ಗೆ ಕೃಷ್ಣ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿಹಿ ಅಹಂ ಬೀಜ ಪ್ರದಪಿತ. ಅಹಂ ನೋಡಿ, ಭಗವಂತ ಹೇಳ್ತಾ ಇದ್ರೆ ನಾನೇ ಬೀಜವನ್ನು ಕೊಡುವಂತಹ ತಂದೆ, ಅಹಂ ಬೀಜ ಪ್ರದಪಿತ ಅಂತ ಬಿಟ್ಟು ಹೇಳ್ತಾ ಇದಾರೆ. ಸರ್ವಯೋನಿಷು ಕೌಂತೆಯ, ಬರೇ ಮನುಷ್ಯರಿಗೆ ಮಾತ್ರ ಅಥವಾ ಬರೇ ದೇವತೆಗಳಿಗೆ ಮಾತ್ರ ಅಂತ ಹೇಳ್ತಾ ಇಲ್ಲ ಕೃಷ್ಣ. ಸರ್ವಯೋನಿಷು ಕೌಂತೆಯ, ಎಲ್ಲಾ ವರ್ಗಗಳು, ಎಲ್ಲಾ ಪ್ರಾಣಿಯ ವರ್ಗಗಳು ಇರೋದಕ್ಕೆ ಸಾಧ್ಯ ಆಗಿರೋದಕ್ಕೆ ಕಾರಣ ಏನು ಅಂತಂದ್ರೆ ಅವು ಪ್ರಕೃತಿಯಲ್ಲಿ ಹುಟ್ಟೋದ್ರಿಂದ. ಆದ್ರೆ ಆ ಪ್ರಕೃತಿಗೆ ಬೀಜವನ್ನ ನೀಡ್ತಾ ಇರೋರು ಯಾರು ಅಂತಂದ್ರೆ ನಾನೇ, ಬೀಜವನ್ನ ನೀಡ್ತಾ ಇರುವಂತಹ ತಂದೆ ನಾನೇ ಅಂತ ಹೇಳ್ತಾ ಇದ್ದಾರೆ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನ ತಿಳಿಯಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನೋಡಿ, ನಮ್ಗೆ ಇಲ್ಲಿ ನಿಜವಾದ ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಪ್ರಕೃತಿಯಿಂದ ಅಂದ್ರೆ ಯಾವುದೇ ಒಂದು ನಿರ್ಜೀವ ವಸ್ತುವಿನಿಂದ ಒಂದು ಜೀವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಜೀವಿಯಿಂದ ಮಾತ್ರ ಇನ್ನೊಂದು ಜೀವಿ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಅಲ್ವಾ. ನಾವು ಇಂದಿನ ಅಧ್ಯಾಯದಲ್ಲೂ ಸಹ ನಾವು ಅದನ್ನ ತಿಳ್ಕೊಂಡ್ವಿ ಅಲ್ವಾ. ಸೊ ಲೈಫ್ ಕಮ್ಸ್ ಫ್ರಮ್ ಲೈಫ್ ಅಲ್ವಾ. ಸೊ ನಿರ್ಜೀವ ವಸ್ತುವಿನಿಂದ ಜೀವಿಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಬೀಜವನ್ನ ಇಡೋದ್ರಿಂದನೇ, ಪ್ರಕೃತಿಯಲ್ಲಿ ನಿರ್ಜೀವವಾದ ಪ್ರಕೃತಿಯಲ್ಲಿ ಬೀಜವನ್ನ ಇಡೋದ್ರಿಂದನೇ ಈ ಇಷ್ಟೊಂದು ಹಲವಾರು ವರ್ಗಗಳಿರುವಂತಹ ಪ್ರಾಣಿಗಳು ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಸೈನ್ಸ್ ಪ್ರಕಾರ ಏನು ನಾವು ತಿಳ್ಕೊಂಡಿದೀವಿ. ಸೊ ಮೊದಲು ಜಲಚರಗಳು ಬಂತು, ಜಲಚರಗಳು ಅವು ವಿಕಸನಗೊಂಡು ಉಭಯವಾಸಿಗಳಾಯ್ತು, ಉಭಯವಾಸಿಗಳು ಮತ್ತೆ ಸರೀಸೃಪಗಳಾಯ್ತು, ಸರೀಸೃಪಗಳು ಮತ್ತೆ ಕ್ರಿಮಿ ಕೀಟಗಳು, ಪಕ್ಷಿಗಳಾಯ್ತು, ಪಕ್ಷಿಗಳು ಮತ್ತೆ ವಿಕಸನಗೊಂಡು ಪ್ರಾಣಿಗಳಾಯ್ತು, ಆಮೇಲೆ ಗೋರಿಲ್ಲಾ ಮತ್ತೆ ಏನು ಕೋತಿ ಅದೆಲ್ಲ ಬಂತು, ಅದರಿಂದ ಮಾನವ ಬಂದ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದೀವಿ ಅಲ್ವಾ. ಆದ್ರೆ ಇಲ್ಲಿ ಭಗವಂತ ಆತರ ಹೇಳ್ತಾ ಇಲ್ಲ. ಎಲ್ಲರೂ ಸಹ ಸರ್ವಯೋನಿಷು ಕೌಂತೆಯ ಒಂದೇ ಸತಿನೇ ಬರ್ತಾ ಇದಾರೆ. ಆ ಸೃಷ್ಟಿ ಸಮಯದಲ್ಲಿ ಒಂದೇ ಸತಿನೇ ಈ 84 ಲಕ್ಷ ಜೀವರಾಶಿಗಳು ಬರ್ತಾ ಇದಾರೆ. ಯಾರ್ಯಾರಿಗೆ ಯಾವ ಯಾವ ದೇಹ ಸಿಗ್ತಾ ಇದೆ ಅಂತಂತಂದ್ರೆ ಅದು ಭಗವಂತನ ನಿರ್ಣಯ, ಅದು ದೈವ ನಿರ್ಣಯ. ಕರ್ಮಣಾ ದೈವ ನೇತ್ರೇಣ ಅಲ್ವಾ. ನಮ್ಮ ಕರ್ಮಾನುಸಾರ, ಭಗವಂತನ ಇಚ್ಛಾನುಸಾರ, ಮತ್ತೆ ನಾವು ಏನು ಇಚ್ಛೆಯನ್ನ ಪಟ್ವಿ, ನಾವು ಹಿಂದಿನ ಜನ್ಮದಲ್ಲಿ ಯಾವ ಒಂದು ಗುಣದಲ್ಲಿ ನಾವು ಜೀವನವನ್ನ ಮಾಡಿದ್ವೋ ಅದರ ಅನುಸಾರವಾಗಿ ಈ ನಮ್ಗೆ ದೇಹವನ್ನ ಪಡಿತಾ ಇದೀವಿ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಮೊದಲ ಬಾರಿ ಬಂದಾಗ ನಮ್ಮ ಇಚ್ಛಾನುಸಾರ ನಮ್ಗೆ ದೇಹ ಸಿಕ್ತು. ಅದಾದ್ಮೇಲೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಕರ್ಮವನ್ನ ಮಾಡಿದ್ಮೇಲೆ ನಮ್ಗೆ ಕರ್ಮಾನುಸಾರ ನಮ್ಗೆ ಆ ಭಗವಂತ ನಮ್ಗೆ ದೇಹಗಳನ್ನ ಕೊಡ್ತಾ ಇದಾರೆ. ಈ ದೇಹಗಳನ್ನ ಕೊಡೋರು ಯಾರು? ಬ್ರಹ್ಮ ಅಲ್ವಾ. ಅದಕ್ಕೆ ಅವ್ರನ್ನ ಎರಡನೇ ಸೃಷ್ಟಿಕರ್ತ ಅಂತ ಹೇಳ್ಬಿಟ್ಟು ನಮ್ಗೆ ಕರೀತಾರೆ ಅಲ್ವಾ. ನಮ್ಗೆ ಮತ್ತೆ ಇನ್ನ ಒಂದು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ, ನಮ್ಮ ಸೈನ್ಸ್ ಏನ್ ಹೇಳ್ಕೊಟ್ಬಿಟ್ಟಿದೆ ಅಂತಂದ್ರೆ ಬರೀ ಈ ಭೂಮಿ ಮೇಲೆ ಮಾತ್ರನೇ ಜೀವಿಗಳು ವಾಸ ಮಾಡ್ಲಿಕ್ಕೆ ಸಾಧ್ಯ ಆಗುವಂತಹ ವಾತಾವರಣ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ವಾ. ಆದ್ರೆ ಇಲ್ಲ, ಈ 14 ಲೋಕಗಳು ಏನಿದೆಯೋ 14 ಲೋಕಗಳಲ್ಲೂ ಸಹ ಜೀವಿಗಳಿದ್ದಾರೆ. ಅಲ್ಲೇನಾದ್ರೂ ಒಂದು ಬೆಂಕಿ ಇದೆ ಅಂತಂದ್ರೆ ಆ ಬೆಂಕಿಯಲ್ಲಿ ಜೀವನ ಮಾಡುವಂತಹ ಒಂದು ದೇಹವನ್ನ ಹೊಂದಿರುವಂತಹ ಜೀವರಾಶಿಗಳಿದ್ದಾರೆ ಅಲ್ವಾ. ನಾವ್ ಇವಾಗ ನೋಡ್ತೀವಲ್ವಾ, ನಮ್ಮ ಕಣ್ಮುಂದೆ ಆ ನೀರಿನಲ್ಲಿ ಜೀವಿಸುವಂತಹ ಜೀವರಾಶಿಗಳನ್ನ ನಾವು ನೋಡ್ತಾ ಇದೀವಿ ಅಲ್ವಾ. ಅಂದ್ರೆ ಆ ನೀರಿನಲ್ಲಿ ಇರ್ಬೇಕಂದ್ರೆ ಅದಕ್ಕೆ ತಕ್ಕನಾದ ದೇಹವನ್ನ ಆ ಜೀವರಾಶಿಗಳು ಹೊಂದಿರ್ತಾರೆ ಅಲ್ವಾ. ಭಗವಂತನ ಸೃಷ್ಟಿಯಲ್ಲಿ ಯಾವ್ದನ್ನು ಸಹ ವ್ಯರ್ಥ ಅನ್ನೋದು ಇಲ್ವೇ ಇಲ್ಲ. ನಾವ್ ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ನಮ್ಮ ಸೈನ್ಸ್ಗೆ ಅದು ನಿಲುಕ್ತಾ ಇಲ್ಲ ಆ ಜ್ಞಾನ. ಅದಕ್ಕೆ ನೋಡಿ ಪ್ರಭುಪಾದ್ ನಮ್ಗೆ ಹೇಳ್ತಾ ಇದಾರೆ, ಜೀವಿಗಳು ಎಲ್ಲೆಲ್ಲೂ ಇದ್ದಾರೆ. ಭೂಮಿಯಲ್ಲಿ ಜೀವಿಗಳಿದ್ದಾರೆ, ನೀರು ಮತ್ತು ಅಗ್ನಿಗಳಲ್ಲೂ ಸಹ ಜೀವಿಗಳಿದ್ದಾರೆ. ಎಲ್ಲ ಅಭಿವ್ಯಕ್ತಿಗಳಿಗೆ ಕಾರಣವೆಂದರೆ ತಾಯಿಯಾದ ಐಹಿಕ ಪ್ರಕೃತಿ ಮತ್ತು ಕೃಷ್ಣನ ಗರ್ಭಧಾನ ಪ್ರಕ್ರಿಯೆ ಎರಡೂ ಬೇಕು ಅಲ್ವಾ. ನಾವ್ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡ್ವಿ ಅಲ್ವಾ. ನೀವ್ ಎಲ್ಲೇನೆ ಏನೇ ಒಂದು ಅಭಿವ್ಯಕ್ತಿ ಆಗಿದೆ ಅಂತ ನೋಡಿದ್ರೆ ಅದಕ್ಕೆ ಕಾರಣ ಏನು ಅಂತಂತಂದ್ರೆ ಸೊ ಪ್ರಕೃತಿ ಮತ್ತೆ ಪುರುಷನ ಸಂಯೋಗವೇ ಕಾರಣ ಅಂತ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು ಅಲ್ವಾ. ಅದೇ ತರನೇ ಇಲ್ಲಿ ಪುರುಷ ಅಂದ್ರೆ ಯಾರು? ದೇವೋತ್ತಮ ಪರಮ ಪುರುಷ ಮತ್ತೆ ಆ ಐಹಿಕ ಪ್ರಕೃತಿಯ ಏನು ಅವರ ಸಂಯೋಗವೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ಐಹಿಕ ಜಗತ್ತು ಬೀಜಗಳಿಂದ ಗರ್ಭ ಧರಿಸುತ್ತದೆ. ಸೃಷ್ಟಿಯ ಸಮಯದಲ್ಲಿ ತಮ್ಮ ಹಿಂದಿನ ಕರ್ಮಗಳಿಗೆ ಅನುಗುಣವಾಗಿ ಜೀವಿಗಳು ವಿವಿಧ ರೂಪಗಳಲ್ಲಿ ಹೊರಕ್ಕೆ ಬರುತ್ತಾರೆ ಅಲ್ವಾ. ಸೊ ಇವಾಗ ನಾವೆಲ್ಲರನ್ನೂ ಸಹ ಆ ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇರ್ತೀವಿ. ಯಾವಾಗ ಕಾರಣೋದಕಶಾಹಿ ವಿಷ್ಣು ಅವರು ಸೃಷ್ಟಿ ಕಾರ್ಯವನ್ನ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೋ ಆಗ ನಮ್ಮನ್ನೆಲ್ಲ ಅವ್ರು ಏನ್ ಮಾಡ್ತಾರೆ, ಅವರು ಆ ಪ್ರಕೃತಿಯಲ್ಲಿ ಅವ್ರು ಇಡ್ತಾರೆ. ನಮ್ಮ ಇಚ್ಛಾನುಸಾರ, ನಮ್ಮ ಕರ್ಮಾನುಸಾರ ನಮ್ಗೆ ದೇಹ ಸಿಗುತ್ತೆ ಅಲ್ವಾ. ಸೊ ಅದನ್ನ ನಾವು ಇವಾಗ ತಿಳ್ಕೊತಾ ಇದೀವಿ ಈ 2 ಶ್ಲೋಕಗಳಲ್ಲಿ. ಸೊ ಇವಾಗ ಪ್ರಭುಪಾದ್ರು ಏನ್ ಹೇಳ್ತಾ ಇದಾರೆ? ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಐಹಿಕ ಪ್ರಕೃತಿಯಲ್ಲಿ ಸಹಯೋಗ. ಪ್ರಕೃತಿಯ ಗುಣಗಳ ಸಹವಾಸದಿಂದ ಜೀವಿ ಈ ಐಹಿಕ ಜಗತ್ತಿನ ಬಂಧನದಲ್ಲಿದ್ದಾನೆ ಎಂದು ವಿವರಿಸಲಾಗಿದೆ. ಈ ಪ್ರಕೃತಿ ಗುಣಗಳು ಯಾವ್ಯಾವು, ಅವು ಹೇಗೆ ಕೆಲಸ ಮಾಡುತ್ತವೆ, ಅವು ಹೇಗೆ ಬಂಧಿಸುತ್ತವೆ ಮತ್ತು ಬಿಡುಗಡೆಯನ್ನು ಕೊಡುತ್ತವೆ,
ಎಂದು ಈ ಅಧ್ಯಾಯದಲ್ಲಿ ಪರಮ ಪುರುಷನು ವಿವರಿಸುತ್ತಾನೆ. ಅಲ್ವಾ? ನಮ್ಗೆ ಮುಂದಿನ ಇವಾಗ ಶ್ಲೋಕಗಳಲ್ಲಿ ಧನ್ಯವಾದಗಳು ಮಾತಾಜಿ. ಮುಂದಿನ ಅಧ್ಯಾಯದಲ್ಲಿ ನಮ್ಗೆ ಕೃಷ್ಣ ಏನನ್ನ ಹೇಳ್ತಾ ಇದ್ದಾರೆ? ಸೊ ಈ 3 ಗುಣಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಈ 3 ಗುಣಗಳಿಂದ ನಾವು ಹೇಗೆ ಬಂಧಿತರಾಗ್ತೀವಿ, ಮತ್ತೆ ಈ 3 ಗುಣಗಳಿಂದ ನಾವು ಹೇಗೆ ಬಿಡುಗಡೆಯನ್ನ ಪಡಿಬೇಕು ಅನ್ನೋದನ್ನ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ ಅಲ್ವಾ? ನೋಡಿ, ಇಲ್ಲಿ 3 ಬೇಡಿಗಳಿದೆ ಅಲ್ವಾ? ಒಂದು ಬಂಗಾರದ ಬೇಡಿ ಇದೆ, ಒಂದು ಇದು ಸಿಲ್ವರ್ ಬೇಡಿ, ಮತ್ತೆ ಇನ್ನೊಂದು ಕಬ್ಬಿಣದ ಬೇಡಿ. ಈ 3 ಬೇಡಿಗಳಲ್ಲಿ ನೀವು ಯಾವ್ದನ್ನಾದ್ರೂ ಒಂದು ಆಯ್ಕೆ ಮಾಡ್ಕೊಳ್ಳಿ ಅಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೋತೀರಾ? ಯಾವ್ದು ಇಲ್ಲ ಮಾತಾಜಿ. ಬಂಗಾರದ್ದು ಮಾತಾಜಿ. ಬಂಗಾರದ್ದ ಮಾತಾಜಿ? ಯಾಕೆ ಮಾತಾಜಿ ಬಂಗಾರದ್ದು? ಮಾತಾಜಿ ಯಾವ್ದಿಲ್ಲ ಮಾತಾಜಿ. ಸತ್ವಗುಣ ಪ್ರತಿನಿಧಿಸುತ್ತ ಮಾತಾಜಿ. ಓಕೆ, ಆಯ್ತು. ಸೊ ಶುಭಾಂಗಿ ಮಾತಾಜಿ? ಯಾವ್ದು ಯಾವ್ದಿಲ್ಲ ಬೇಡವಾ ಮಾತಾಜಿ. ಮಾತಾಜಿ? ತುಂಬಾ ಕಾಸ್ಟ್ಲಿ ಅಲ್ವಾ ಮಾತಾಜಿ? ಇವಾಗ ಎಷ್ಟು ರೇಟ್ ಆಗಿ ಹೋಗ್ತಾ ಇದೆ. ಇರ್ಬಹುದು ಮಾತಾಜಿ, ಬೇಡಿನೇ ಅದು. ಬೇಡವಾ? ಓಕೆ, ಬೇಡಿನೇ ಅಲ್ಲ. ಸೊ ಅದಕ್ಕೆ ಯಾವ ಬೇಡಿನೂ ಬೇಡ ಅಲ್ವಾ? ನಾವ್ ಇದನ್ನ ನಾವ್ ಇವಾಗ ಅರ್ಥ ಮಾಡ್ಕೊಳ್ಲಿಕ್ಕೆ ನಾವ್ ಇವಾಗ ಹೊರಟಿದೀವಿ. ನಾವ್ ಯಾವ್ದೇ ಒಂದು ಬೇಡಿನ ನಾವು ಬಂಧಿತರಾದ್ರೂ ಸಹ ನಾವು ಬಂಧಿತರಾದಂಗೆನೆ ಅಲ್ವಾ? ನಮ್ಗೆ ಫಸ್ಟ್ ಆಫ್ ಆಲ್ ಈ ಭೌತಿಕ ಪ್ರಪಂಚದಲ್ಲಿ ನಾವು ಈ ಬಂಧನಕ್ಕೆ ಒಳಗಾಗಿದೀವಿ ಅಂತಾನೆ ನಮ್ಗೆ ಗೊತ್ತಿಲ್ಲ ಅಲ್ವಾ? ನಮ್ಗೆ ಇವಾಗ A ಕ್ಲಾಸ್ ಜೈಲ್, B ಕ್ಲಾಸ್ ಜೈಲ್, C ಕ್ಲಾಸ್ ಜೈಲಲ್ಲಿ ನೀವು ಯಾವ ಜೈಲಿಗೆ ಹೋಗ್ತೀರಾ ಅಂತಂದ್ರೆ ನೀವು ಏನ್ ಹೇಳ್ತೀರಾ? A ಕ್ಲಾಸ್ ಜೈಲ್ ಎಲ್ಲಾನು ನಿಮ್ಗೆ ಫೆಸಿಲಿಟಿ ಇದೆ. ಈ ನಿಮ್ ಮನೇಲಿ ಇದ್ರೆ ಏನೆಲ್ಲ ಫೆಸಿಲಿಟಿ ಇದೆಯೋ ಅದೆಲ್ಲಾನು ಸಹ A ಕ್ಲಾಸ್ ಜೈಲಲ್ಲಿ ಇದೆ ಅಂತಂದ್ರೆ ನೀವು ಹೋಗ್ತೀರಾ A ಕ್ಲಾಸ್ ಜೈಲ್ಗೆ? ಇಲ್ಲ ಇಲ್ಲ ಅಲ್ವಾ? ಜೈಲ್ ಅಂದ್ರೆ ಜೈಲೇ, ಅಲ್ಲಿ ನಮ್ಗೆ ಸ್ವತಂತ್ರ ಅನ್ನೋದು ಇಲ್ಲ ಅಲ್ವಾ? ನಾವು ಜೈಲಿನಿಂದ ಹೊರಗಡೆ ಹೇಗಪ್ಪ ಬರ್ಬೇಕಂತ ಯೋಚನೆ ಮಾಡ್ಬೇಕೇ ಹೊರತು ನಾವು ಅಕಸ್ಮಾತ್ C ಕ್ಲಾಸ್ ಜೈಲಲ್ಲಿ ಇದ್ರೆ B ಕ್ಲಾಸ್ ಜೈಲ್ಗೆ ಹೇಗೆ ಹೋಗೋದು, A ಕ್ಲಾಸ್ ಜೈಲ್ಗೆ ಹೇಗೆ ಹೋಗೋದು ಅಂತ ಹೇಳ್ಬಿಟ್ಟು ನಾವು ಯೋಚನೆ ಮಾಡ್ತೀವ? ಅವಾಗ ಬುದ್ಧಿವಂತರು ಅಂತ ಹೇಳ್ತೀವ? ಅಕಸ್ಮಾತ್ ನಾವೇನಾದ್ರೂ ಆತರ ಯೋಚನೆ ಮಾಡಿದ್ರೆ ಇಲ್ಲ ಮಾತಾಜಿ. ಇಲ್ಲ ಅಲ್ವಾ? ಬುದ್ಧಿವಂತರಾದವ್ರು ಏನ್ ಯೋಚನೆ ಮಾಡ್ಬೇಕು? ಯಾವ್ದು ಜೈಲಿನಿಂದ ಹೇಗೆ ಹೊರಗಡೆ ಬರ್ಬೇಕು ಅಂತ ಯೋಚನೆ ಮಾಡ್ಬೇಕೆ ಸ್ವತಂತ್ರ ಹೊರತು ಆಗ್ಬೇಕನ್ನೋದು. ಅಲ್ವಾ? ನಾವ್ ಈ ದೇಹದಲ್ಲಿ ಬಂಧಿಸ್ಬಿಟ್ಟಿದೀವಿ ಅಲ್ವಾ? ನೋಡಿ, ನಮ್ಮ ಆತ್ಮ ಅದು ಸಚ್ಚಿತ್ತ ಆನಂದ ಸ್ವರೂಪಿ. ಆದ್ರೆ ನೋಡಿ, ಅದು ಏನಾದ್ರು ಒಂದು ನಾಯಿಯ ಶರೀರದಲ್ಲಿದ್ರೆ ನಾಯಿ ತರನೇ ಅದು ಬೌ ಅನ್ಬೇಕು. ಹಂದಿಯ ಶರೀರದಲ್ಲಿದ್ರೆ ಅದು ಆ ಕೊಚ್ಚೆಲಿ ಹೊರಳಾಡ್ಬೇಕು, ಮಲಮೂತ್ರವನ್ನ ಅದು ತಿನ್ಬೇಕು ಅಲ್ವಾ? ಹೇಗೆ ಬಂಧಿತರಾಗ್ಬಿಟ್ಟಿದೀವಿ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ ಅದನ್ನ ಅಲ್ವಾ? ನಾವ್ ಈ ಬಂಧನದಿಂದ ನಾವು ಹೊರಗಡೆ ಬರ್ಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಈ 3 ಗುಣಗಳ ಬಗ್ಗೆ ನಮ್ಗೆ ಜ್ಞಾನವನ್ನ ನಮ್ಗೆ ಇವಾಗ ಕೊಡ್ತಾ ಇದ್ದಾರೆ. ಸೊ ಇವಾಗ ನಾವು 3 ಗುಣಗಳಿಂದ ನಾವು ಹೇಗೆ ಬಂಧನಕ್ಕೆ ಒಳಗಾಗಿದ್ದೀವಿ, ಆ 3 ಗುಣಗಳನ್ನ ನಾವು ಹೇಗೆ ನಾವು ಅರ್ಥ ಮಾಡ್ಕೋಬೇಕು, ಆ 3 ಗುಣಗಳಲ್ಲಿ ಇದ್ರೆ ಅದರ ಗುಣಲಕ್ಷಣಗಳು ಹೇಗಿರುತ್ತೆ, ಆ ಗುಣದಲ್ಲಿ ಇದ್ದಾಗ ನಾವು ಎಂತಹ ಕೆಲಸವನ್ನ ನಾವು ಮಾಡ್ತೀವಿ, ಮತ್ತೆ ಆ ಗುಣದಲ್ಲೇ ಇದ್ದು ನಾವು ದೇಹವನ್ನ ಬಿಟ್ಟಾಗ ನಾವು ನಮ್ಮ ಗತಿ ಏನಾಗುತ್ತೆ ಸಾವಿನ ನಂತರ ಅನ್ನೋದನ್ನ ನಾವ್ ಇವಾಗ 18ನೇ ಶ್ಲೋಕ ತನಕ ನಾವು ಇವಾಗ ತಿಳ್ಕೊತಾ ಇದೀವಿ. ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ನಾನೇ ಓದಿದ್ರೆ ನೀವು ನಿದ್ದೆ ಹೋಗ್ಬಿಡ್ತೀರಾ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಓದಿಸ್ತಾ ಇದ್ದೀನಿ. ಮತ್ತೆ ಭಕ್ತಿ ಶಾಸ್ತ್ರಿ ಅಂದ್ರೆ ನೀವೇ ಹೆಚ್ಚು ಚರ್ಚೆಯನ್ನ ಮಾಡ್ಬೇಕು ಆಕ್ಚುಲಿ. ಪ್ರವೀಣ ಮಾತಾಜಿ ಹರೇ ಓದಿ. ಕೃಷ್ಣ. ಸತ್ವಂ ರಜಸ್ತಮ ಇತಿ ಗುಣಃ ಪ್ರಕೃತಿ ಸಂಭವಃ ನಿಬಧ್ನಂತಿ ಮಹಾಭಾವೋ ದೇಹೇ ದೇಹಿನಂ ಅವ್ಯಯಂ. BG 14.5. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ: ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಭಾವವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ. ಮಾಯೆ ಎಂದರೆ ಎಲ್ಲದನ್ನು ಇದೆ ಎಂದು ಒಪ್ಪುವುದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇದೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ 3 ಗುಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಸತ್ವಗುಣ, ರಜೋಗುಣ ಮತ್ತೆ ತಮೋಗುಣ ಅಲ್ವಾ? ನಾವು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ ತಕ್ಷಣನೇ ನಾವು ಯಾವಾಗ ಈ ಪ್ರಕೃತಿಯ ಜೊತೆ ನಾವು ಸಂಪರ್ಕವನ್ನ ಪಡ್ಕೋತೀವೋ ಆಗ ನಾವು ಈ 3 ಗುಣಗಳಿಂದ ನಾವು ಬಂಧನಕ್ಕೆ ಒಳಗಾಗ್ತೀವಿ ಅಲ್ವಾ? ಈ 3 ಗುಣಗಳಲ್ಲಿ ನಾವು ಸತ್ವಗುಣ, ರಜೋಗುಣ, ತಮೋಗುಣ. ಈ ಹಳದಿ ಬಟ್ಟೆ ಹಾಕೊಂಡ್ರೋ ದೇವತೆ ಅವರು ಸತ್ವಗುಣವನ್ನ ಪ್ರತಿನಿಧಿಸ್ತಾರೆ, ಕೆಂಪು ಬಟ್ಟೆ ಹಾಕೊಂಡ್ರವ್ರು ರಜೋಗುಣವನ್ನ, ಮತ್ತೆ ಕಪ್ಪು ಬಟ್ಟೆ ಹಾಕೊಂಡ್ರವ್ರು ತಮೋಗುಣವನ್ನ ಪ್ರತಿನಿಧಿಸ್ತಾರೆ. ಇವ್ರು ಹೇಗೆ ನಮ್ಮನ್ನ ಕುಣಿಸ್ತಾರೋ ಅದೇ ತರ ನಾವು ಕುಣಿತೀವಿ ಅಲ್ವಾ? ನಾವು ಬಂಧನಕ್ಕೆ ಒಳಗಾಗಿದೀವಿ, ನಮ್ಗೆ ಗೊತ್ತೇ ಆಗ್ತಿಲ್ಲ, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅದು ಅಲ್ವಾ? ಗುಣ ಅಂತಂದ್ರೆ ಏನು? ಅದು ಹಗ್ಗ ಅಲ್ವಾ? ನಾವು ಹಗ್ಗದಿಂದ ನಾವು ಬಂಧಿತರಾಗಿದ್ದೀವಿ, ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಮ್ಗೆ ಯಾರಿಗೂ ಕಾಣಿಸ್ತಿಲ್ಲ ಅಷ್ಟೇನೆ. ಆ ಬಂಧನ ನಾವ್ ಅದೇನ್ ಬೇಡಿ ಹಾಕೊಂಡಿದೀವೋ ಅಥವಾ ಈ ದಾರಗಳು ಏನಿದೆಯೋ ಅದು ನಮ್ಗೆ ಕಣ್ಣಿಗೆ ಕಾಣಿಸ್ತಿಲ್ಲ. ಆದ್ರೆ ನಾವು ಈ 3 ದೇವತೆಗಳು ಹೇಗೆ ನಮ್ಮನ್ನ ಕುಣಿಸ್ತಾ ಇದ್ರೋ ಹಾಗೆ ನಾವು ಕುಣಿತಾ ಇದೀವಿ. ನಾವು ಮಾಯೆಗೆ ಒಳಗಾಗಿದ್ದೀವಿ. ಮಾಯೆ ಅಂದ್ರೆ ಏನರ್ಥ? ಇಲ್ಲದನ್ನ ಇದೆ ಅಂತ ಒಪ್ಕೊಳ್ಳೋದೇ ಮಾಯೆ ಅಲ್ವಾ? ನೋಡಿ, ನಾವು ದೇಹ ಅಲ್ಲ, ಆದ್ರೆ ನಾವು ದೇಹ ಅಂತ ನಾವು ಒಪ್ಕೋತಾ ಇದೀವಿ ಅಲ್ವಾ? ಸೊ ನಾವೆಲ್ಲನೂ ಸಹ ಭಗವಂತನ ಲೋಕಕ್ಕೆ ಇರ್ಬೇಕಾದವರು, ಆದ್ರೆ ನಾವಿಲ್ಲಿ ಭೌತಿಕ ಪ್ರಪಂಚದಲ್ಲಿ ಇದೀವಿ ಅಲ್ವಾ? ನಾವಿದ್ದು ಇದೇ ನಮ್ಮ ಮನೆ ಅಂತ ನಾವು ಒಪ್ಕೋತಾ ಇದೀವಿ.
ಅಲ್ವಾ? ಇದನ್ನೇ ಮಾಯೆ ಅಂತ ಕರೆಯೋದು. ನಾವು ಇವಾಗ ಮಾಯೆಗೆ ಒಳಗಾಗಿದ್ದೀವಿ. ಯಾವಾಗ ನಮ್ಗೆ ದಿವ್ಯ ಜ್ಞಾನ ಸಿಗುತ್ತೋ ಆಗ ನಾವು ಈ ಮಾಯೆಯಿಂದ ನಾವು ಹೊರಗಡೆ ಬರ್ತೀವಿ ಅಲ್ವಾ? ಮಾಯೆ ಅಂದ್ರೆ ಏನರ್ಥ? ಇಲ್ಲದನ್ನ ಇದೆ ಅಂತ ಒಪ್ಕೊಳ್ಳೋದನ್ನೇ ಮಾಯೆ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ನಾವ್ ಇವಾಗ ಬಂಧನಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ಬಿಟ್ಟು ಅರ್ಥ ಆಗ್ತಾ ಇದೆ. ಸೊ ಜೀವಿಯು ಆಧ್ಯಾತ್ಮಿಕ, ನಾವೆಲ್ಲರೂ ಸಹ ಭಗವಂತನ ವಿಭಿನ್ನ ಅಂಶ ಅಲ್ವಾ? ನಾವು ಸ್ವತಂತ್ರರಾಗಿ ಇರ್ಬೇಕಾದವರು, ಭಗವಂತನ ಮಕ್ಕಳು. ಇವಾಗ ನಾವು ನಾರದರನ್ನ ನೋಡಿದೀವಿ ಅಲ್ವಾ? ನಾರದರಿಗೆ ನೋಡಿ ಯಾವ್ದೇ ಒಂದು ವೀಸಾ ಬೇಡ, ಪಾಸ್ಪೋರ್ಟ್ ಬೇಡ, ಅವ್ರು ಎಲ್ಲಿಂದ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅಷ್ಟು ಸ್ವತಂತ್ರರಾಗಿರೋರು. ಆದ್ರೆ ನಾವಿವಾಗ ನೋಡಿ ಈ ದೇಹದೊಳಗೆ ಬಂಧಿಸಲ್ಪಟ್ಟಿದ್ದೀವಿ ಅಲ್ವಾ? ಸೊ ನಾವಿವಾಗ ಬಂಧನಕ್ಕೆ ಒಳಗಾಗಿದ್ದೀವಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೊತಾ ಇದೀವಿ. ನೋಡಿ, ಜೀವಿಯು ಆಧ್ಯಾತ್ಮಿಕನಾದವನು, ಆದ್ದರಿಂದ ಅವನಿಗೂ ಐಹಿಕ ಪ್ರಕೃತಿಗೂ ಸಂಬಂಧವಿಲ್ಲ. ಆದರೂ ಆತನು ಐಹಿಕ ಜಗತ್ತಿನಿಂದ ಬದ್ಧನಾದ್ದರಿಂದ ಅವನು ಐಹಿಕ ಪ್ರಕೃತಿಯ ಗುಣತ್ರಯಗಳ ಪ್ರಬಲ ಪ್ರಭಾವದಲ್ಲಿ ವರ್ತಿಸುತ್ತಾನೆ. ಪ್ರಕೃತಿಯ ಬೇರೆ ಬೇರೆ ಅಂಶಗಳಿಂದ ಜೀವಿಗಳಿಗೆ ಬೇರೆ ಬೇರೆ ಬಗೆಯ ದೇಹಗಳು ಲಭ್ಯವಾಗುತ್ತವೆ. ಇದರಿಂದ ಅವರು ಆ ಸ್ವಭಾವಕ್ಕೆ ಅನುಗುಣವಾಗಿ ವರ್ತಿಸಲು ಪ್ರೇರಣೆ ಪಡೆಯುತ್ತಾರೆ. ಸುಖ ದುಃಖಗಳ ವೈವಿಧ್ಯಕ್ಕೆ ಇದೇ ಕಾರಣ ಅಲ್ವಾ? ಸೊ ನಮ್ಗೆ ಸತ್ವಗುಣದಲ್ಲಿದ್ರೆ ನಮ್ಗೆ ದೇವತೆಗಳ ಶರೀರ ಸಿಗ್ಬಹುದು, ಋಷಿ ಮುನಿಗಳ ಶರೀರ ಸಿಗ್ಬಹುದು ಅಲ್ವಾ? ಅದೇ ನಾವು ರಜೋಗುಣದಲ್ಲಿದ್ರೆ ನಮ್ಗೆ ಮನುಷ್ಯರ ಶರೀರ ಸಿಗುತ್ತೆ. ಅದೇ ತಮೋಗುಣದಲ್ಲಿದ್ರೆ ಏನಾಗುತ್ತೆ? ಪ್ರಾಣಿ ಪಕ್ಷಿಗಳ ಶರೀರ ಸಿಗುತ್ತೆ ಅಲ್ವಾ? ಈ ವೈವಿಧ್ಯಕ್ಕೆ ಕಾರಣ ನಾವು ಯಾವ ಗುಣದಲ್ಲಿ ಇದೀವೋ ಅದೇ ಕಾರಣ. ಆ ಗುಣದಲ್ಲಿ ಇರೋದ್ರಿಂದ ನಮ್ಗೆ ಇಲ್ಲಿ ಸುಖ ದುಃಖ ಅನ್ನೋದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಇವಾಗ ನಮ್ಗೆ ಏನನ್ನ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಪ್ಯೂರ್ ಆಗಿ ಸತ್ವಗುಣದಲ್ಲೇ ಇರ್ಲಿಕ್ಕೆ ಆಗೋದಿಲ್ಲ. ಪ್ಯೂರ್ ಆಗಿ ನಾವು ಅಂದ್ರೆ 100% ನಾವು ರಜೋಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ, 100% ತಮೋಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾವಿವಾಗ 3 ಕಲರ್ಸ್ ಅನ್ನ ನಾವು ಮಿಕ್ಸ್ ಮಾಡಿದ್ರೆ ಎಷ್ಟೊಂದು ಹಲವಾರು ಬಣ್ಣಗಳು ಬರುತ್ತೋ ಅದೇ ತರನೇ ನಮ್ಗೆ ಈ 3 ಗುಣಗಳು ಬೇರೆ ಬೇರೆ ಪರ್ಸೆಂಟೇಜ್ ಅಲ್ಲಿ ಮಿಶ್ರಣಗೊಂಡಿದೆ. ನಮ್ಗೆ ಯಾವ್ದು ಹೆಚ್ಚು ಇರುತ್ತೋ ಆ ಗುಣವನ್ನ ನಾವಿಲ್ಲಿ ಪ್ರದರ್ಶನ ಮಾಡ್ತೀವಿ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದೇ ತರನೇ ನಮ್ಗೆ ಇಲ್ಲಿ ಸುಖ ದುಃಖಗಳು ಸಹ ನಮ್ಗೆ ಸಿಗ್ತಾ ಹೋಗುತ್ತೆ. ಇವಾಗ ಇಲ್ಲಿ ಪ್ರಭುಪಾದ ಏನ್ ಹೇಳ್ತಾರೆ? ಸತ್ವಂ ರಜಸ್ತಮ ಇತಿ ಗುಣಾಹ ಪ್ರಕೃತಿ ಸಂಭವ. ಭೌತಿಕ ಸ್ವಭಾವವು 3 ವಿಧಾನಗಳನ್ನು ಒಳಗೊಂಡಿದೆ: ಒಳ್ಳೆತನ, ಉತ್ಸಾಹ ಮತ್ತು ಅಜ್ಞಾನ. ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಈಗ ಪ್ರಕೃತಿಯಲ್ಲಿ 3 ಗುಣಗಳಿವೆ. ಮಹಾಬಾಹುವಾದ ಅರ್ಜುನೆ, ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಕ್ಕಿಕೊಳ್ಳುತ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈಗ ಪ್ರತಿಯೊಂದು ಗುಣಗಳ ಬಗ್ಗೆ ನಮ್ಗೆ ಲಕ್ಷಣಗಳನ್ನ ತಿಳಿಸ್ತಾ ಇದ್ದಾರೆ. ಗುಣ ಲಕ್ಷಣಗಳು, ಸತ್ವಗುಣ ಅಂದ್ರೆ ಯಾವ ತರ ಇರ್ತಾರೆ, ರಜೋಗುಣ ಅಂದ್ರೆ ಯಾವ ತರ ಇರ್ತಾರೆ, ತಮೋಗುಣ ಅಂದ್ರೆ ಯಾವ ಗುಣಲಕ್ಷಣಗಳು ಇರ್ತಾರೆ, ಗುಣಲಕ್ಷಣದಲ್ಲಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಓಕೆ, ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಭವ್ಯ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ, ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ. ಮತ್ತೆ ಇನ್ನ ಒಂದು ಅನೌನ್ಸ್ಮೆಂಟ್ ಇದೆ. ಏನು ಅಂತಂದ್ರೆ, ನಾಮನಿಷ್ಠ ಪ್ರಭುಜಿಗಳು ಮತ್ತೆ ಸಚ್ಚಿದಾನಂದ ಪ್ರಭುಜಿಗಳು ನಮ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ, ಈಗ ಕನ್ನಡದಲ್ಲಿ ನಿಯರ್ಲಿ 15,000 ಜನ ಇಲ್ಲಿ ತನಕ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಇವಾಗ ನಮ್ಗೆ ಇವಾಗ ಏನ್ ಸರ್ವಿಸ್ ಕೊಟ್ಟಿದ್ದಾರೆ, ಒಂದು ಸೇವೆಯನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಒಂದು 10-15 ಜನ ಅಥವಾ ನಾವು 20-25 ಜನ, ನಮ್ಗೆ ಎಷ್ಟು ಜನ ಆಗುತ್ತೋ ಅಷ್ಟು ಜನಕ್ಕೆ ನಾವು ಕಾಲ್ ಮಾಡೋದು, ಅವ್ರಿಗೆ ಫೋನ್ ಮಾಡ್ಬಿಟ್ಟು ನಾವು ಈಗ ಹೊಸ ಟೆಂಪಲ್ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಟೆಂಪಲ್ ಬಗ್ಗೆ ಹೇಳ್ತಾ, ಮತ್ತೆ ನಾವ್ ಏನೆಲ್ಲ ಸರ್ವಿಸಸ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಹೇಳ್ತಾ ಅವ್ರಿಗೆ ಮತ್ತೆ ಡೊನೇಷನ್ ಕೊಡ್ಲಿಕ್ಕೆ ನಾವು ಅವ್ರಿಗೆ ಒಂದ್ ಸ್ವಲ್ಪ ಪ್ರೋತ್ಸಾಹ ಮಾಡ್ಬೇಕಾಗತ್ತೆ. ಸೊ ಇವಾಗ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಇವಾಗ ಗೆಸ್ಟ್ ಹೌಸ್ ಎಲ್ಲ ಕಟ್ಬೇಕು, ಮತ್ತೆ ಟೆಂಪಲ್ ಇನ್ನ ಪರಿಪೂರ್ಣವಾಗಿ ಪೂರ್ತಿ ಆಗಿಲ್ಲ, ಅದಕ್ಕಿನ್ನ ತುಂಬಾ ಲಕ್ಷ್ಮಿ ಅಗತ್ಯ ಇದೆ. ಅದಕ್ಕೋಸ್ಕರ ಅವರೆಲ್ಲರನ್ನೂ ಸಹ ಅಟ್ಲೀಸ್ಟ್ ಮಿನಿಮಮ್ ಒಂದು 1,000 ಕೊಟ್ರು ಸಹ ಆ 15,000 ಜನದಲ್ಲಿ ನಮ್ಗೆ 1,500 ಜನ ಆದ್ರೂ ನಮ್ಗೆ ರೆಸ್ಪಾಂಡ್ ಮಾಡಿ ನಮ್ಗೆ ಹಣವನ್ನ ಕೊಟ್ರೆ 1,000 ರೂಪಾಯಿ ಕೊಟ್ರು ಒಂದು 15 ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಜನ ಅಂದ್ರೆ ನೀವು ಇವಾಗ 22 ಜನ ಇದ್ದೀರಾ, ಸೊ ನೀವು ಒಂದು 10-12 ಜನನ ನೀವು ಕಾಲ್ ಮಾಡಿದ್ರು ಸಹ ನಿಮ್ಮಿಂದ ತುಂಬಾನೇ ಟೆಂಪಲ್ಗೆ ಸಹಾಯ ಆಗತ್ತೆ. ನೀವು ಅಂದ್ರೆ ಗುರುಗಳಿಗೆ ಸರ್ವಿಸ್ ಮಾಡ್ದಂಗ ಆಗತ್ತೆ. ಸೊ ಇವಾಗ ನೀವು ನಿಮ್ಮ ಹೆಸರನ್ನ ಕೊಟ್ರೆ ನೀವು ಹರೇ ಕೃಷ್ಣ ಮಾತಾಜಿ ಅವರು ನೀವು ಚಾಟ್ ಅಲ್ಲಿ ಹಾಕಿದ್ರೆ ಭವ್ಯ ಮಾತಾಜಿ ಅವ್ರ ಹೆಸರನ್ನ ಬರ್ಕೊಂಡು ನನಗೆ ಕೊಡ್ತಾರೆ, ನಾನು ಸಂಗೀತಮಯ ಮಾತಾಜಿಗೆ ಕೊಡ್ತೀನಿ. ನೀವು ನಿಮ್ಗೆ ಯಾರನ್ನ ಕಾಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಂಗೀತಮಯ ಮಾತಾಜಿ ನಿಮ್ಗೆ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಆಶ್ರಯ ಗೋಪಿದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವು ಅಂದ್ರೆ ಇಲ್ಲಿ ಉಡುಪಿಯಲ್ಲಿ ಸ್ವಲ್ಪ ನಮ್ಮ ಗುರ್ತದವರಿಗೆ ಸ್ವಲ್ಪ ಆಲ್ರೆಡಿ ನಾನು ಎಲ್ಲರಿಗೆ ಒಬ್ಬೊಬ್ಬರಿ ಡ್ಯೂಟೀಸ್ಗೆಲ್ಲ ಜಾಯಿನ್ ಆಗಿ ಭಗವದ್ಗೀತೆಗೆ ಅಂತ ಕ್ಲಾಸಿಗೆಲ್ಲ ಹೇಳ್ತಾ ಇದ್ದೇನೆ. ಹಾಗೆ ಮಾಡ್ಬೋದಲ್ಲ ಮಾತಾಜಿ? ಅಲ್ಲ, ಅದನ್ನ ಮಾಡಿ ಮಾತಾಜಿ. ಇದು ಇದೇನಂದ್ರೆ ಎಕ್ಸ್ಟ್ರಾ ಸೇವೆ ಮಾತಾಜಿ. ಇದನ್ನ ಇದು ಉಂಟು. ಆಕ್ಚುಲಿ ಇದು ನಂಬರ್ ಉಂಟಲ್ಲ, ಅದಕ್ಕೆ ನಾವು ಕಾಲ್ ಮಾಡ್ಬೇಕಲ್ಲ ಮಾತಾಜಿ. ಕೊಡ್ತಾರೆ ನಿಮ್ಗೆ ಯಾರ್ಯಾರು
ಹರೇ ಕೃಷ್ಣ ಮಾತಾಜಿ. ಯಾರ್ಯಾರಿಗೆ ಕಾಲ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ನಂಬರ್ಸ್ ನ ಕೊಡ್ತಾರೆ ನಿಮ್ಗೆ. ಓಕೆ ಮಾತಾಜಿ, ಸಂಗೀತಮಯ ಓಕೆ ಮಾತಾಜಿ ಕೊಡ್ತಾರೆ ನಿಮ್ಗೆ. ನೀವು ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಹೆಸರನ್ನ ಹಾಕಿದ್ರೆ ನನಗೆ ಭವ್ಯ ಮಾತಾಜಿ ಆ ಲಿಸ್ಟ್ ಅನ್ನ ನನಗೆ ಕಳಿಸ್ತಾರೆ. ನಾನು ಅದನ್ನ ಸಂಗೀತಮಯ ಮಾತಾಜಿಗೆ ಕಳಿಸ್ತೀನಿ. ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರ್ ಅನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಓಕೆ, ಎಲ್ಲರನ್ನು ಹಾಕಿ ಮರಿದಲೆ ಹಾಕಿ. ಸೊ ಒಂದು ಚಿಕ್ಕ ಸೇವೆಯನ್ನ ನೀವು ಮಾಡಿ ನಿಮ್ ಕಡೆಯಿಂದ. ಓಕೆ, ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಪ್ರಭುಜಿ ಅವರು. ಒಂದು ವಾರದಲ್ಲಿ ನಾವು 15,000 ಜನಗಳಿಗೆ ನಾವು ಫೋನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು, ಅಂದ್ರೆ ಈ ಗೋಕುಲಾಷ್ಟಮಿ ಆದ್ಮೇಲೆ ಅದನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸಚ್ಚಿದಾನಂದ ಪ್ರಭುಜಿ ಅವರು. ಸೊ ನೀವೆಲ್ಲರನ್ನು ಸಹ ಮರಿದಲೆ ನೀವು ನಿಮ್ಮ ಫೋನ್ ನಂಬರ್ ಮತ್ತೆ ಹೆಸರನ್ನ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ನನಗೆ ಮಾತಾಜಿ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ನನಗೆ ಕಳಿಸಿ ಮಾತಾಜಿ, ಭವ್ಯ ಮಾತಾಜಿ. ಇವಾಗ ಸತ್ವದಲ್ಲಿರುವ ವ್ಯಕ್ತಿಯ ಗುಣಲಕ್ಷಣಗಳು ಯಾವ ತರ ಇರುತ್ತೆ ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ತತ್ರ ಸತ್ವಂ ನಿರ್ಮಲತ್ವ ಪ್ರಕಾಶಕ ಮನಾಮಯಂ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಚಾನಗ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಪಾಪರಹಿತನೇ ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದದ್ದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದದ್ದು. ಅದು ಮನುಷ್ಯನನ್ನು ಎಲ್ಲ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿರುವವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಸತ್ವಗುಣ ಯಾವ ತರ ಇರ್ತಾರೆ? ಸತ್ವಗುಣದಲ್ಲಿರೋರು ಅದು ನೋಡಿ ಎಲ್ಲಾ ಗುಣಗಳಿಂದ ಅದು ನಿರ್ಮಲವಾದದ್ದು. ನಿರ್ಮಲ ಅಂತಂದ್ರೆ ಮಲ ಅನ್ನೋದು ಇಲ್ಲ, ನಿರ್ಮಲ. ಇವಾಗ ನಾವು ಶ್ರೀಮದ್ ಭಾಗವತವನ್ನ ಕೇಳಿದಿವಲ್ಲ, ಅದು ಅಮಲ ಪುರಾಣ, ಸ್ಪಾಟ್ಲೆಸ್ ಪುರಾಣ. ಅದರಲ್ಲಿ ಅದು 3 ಗುಣಗಳನ್ನ ಅದು ಮೀರಿರುವಂತಹ ಒಂದು ಗ್ರಂಥ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಅದೇ ತರನೇ ನೋಡಿ, ಈ 3 ಗುಣಗಳಲ್ಲಿ ಈ ಸತ್ವಗುಣ ಅನ್ನೋದು ನಿರ್ಮಲವಾದದ್ದು. ಅವರು ಈ ಸತ್ವಗುಣದವರು ಯಾವ ತರ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ, ಅವ್ರಿಗೆ ಜ್ಞಾನ ಇರುತ್ತೆ, ಏನನ್ನ ಮಾಡ್ಬೇಕು ಏನನ್ನ ಮಾಡ್ಬಾರ್ದು ಅಂತ ಜ್ಞಾನ ಇರುತ್ತೆ. ಅದಕ್ಕೋಸ್ಕರನೇ ಇವಾಗ ಜ್ಞಾನ ಎಲ್ಲಿದ್ರು ಅಲ್ಲಿ ನೋಡಿ, ಅದಕ್ಕೆ ಪ್ರಕಾಶಮಾನವಾದದ್ದು ಅಂತ ಕರಿತಾ ಇದ್ದಾರೆ ಅಲ್ವಾ? ನಾವ್ ಇವಾಗ ಕತ್ತಲ್ಲಿ ನಾವು ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಮ್ಗೆ ಯಾವ್ದು ಸರಿಯಾಗಿರೋ ನಾವು ಹೆಜ್ಜೆ ಇಡ್ತಿರೋದು ಸರಿನಾ ತಪ್ಪಾ, ಗುಂಡಿಯಲ್ಲಿ ಹೋಗಿ ಬೀಳ್ತೀವಾ, ಅಲ್ಲಿ ಚರಂಡಿ ಇದೆಯಾ, ನಮ್ಗೆ ಗೊತ್ತಾಗೋದಿಲ್ಲ ಅಲ್ವಾ? ಆದ್ರೆ ಬೆಳಕಿದ್ದಾಗ ಏನಾಗುತ್ತೆ, ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಅದಕ್ಕೇನೆ ಇಲ್ಲಿ ಜ್ಞಾನ ಇರೋದ್ರಿಂದ ಇದನ್ನ ಈ ಸತ್ವಗುಣವನ್ನ ಪ್ರಕಾಶಮಾನವಾದದ್ದು ಅಂತ ಕರಿತಾ ಇದ್ದಾರೆ. ಅವ್ರು ಇವಾಗ ಜ್ಞಾನ ಇರೋದ್ರಿಂದ ಅವ್ರು ತಪ್ಪು ಕೆಲಸಗಳನ್ನ ಮಾಡೋದಿಲ್ಲ. ಅದಕ್ಕೇನೆ ಅವ್ರಿಗೆ ಯಾವುದೇ ಒಂದು ಪಾಪಗಳು ಅಂಟೋದಿಲ್ಲ. ಅದಕ್ಕೆ ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ, ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನು ತೊಂದರೆ ಇದೆ ಅಂತಂದ್ರೆ, ಈ ಗುಣವನ್ನು ಹೊಂದಿರುವವರನ್ನ ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ, ಕೇಳಿಸ್ತಾ ಇದ್ದ? ಕೇಳಿಸ್ತಾ ಇದೆ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇದೆ, ಅದಕ್ಕೋಸ್ಕರ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ, ಇವಾಗ ಸತ್ವಗುಣದವರು ತುಂಬಾ ಸಂತೋಷವಾಗಿರ್ತಾರೆ, ಅವರು ಜ್ಞಾನದಿಂದ ಇರ್ತಾರೆ, ಮತ್ತೆ ಅವ್ರ ಹತ್ರ ಅವ್ರಿಗೇನು ಪಾಪಗಳು ಇಲ್ದಲಿರೋದ್ರಿಂದ ಅವ್ರು ಸುಖದಲ್ಲಿ ಜೀವನವನ್ನ ಮಾಡ್ತಾ ಇರ್ತಾರೆ. ಭಗವಂತ ಅವ್ರನ್ನ ಸುಖವಾಗಿ ಇಟ್ಟಿರ್ತಾರೆ ಅಲ್ವಾ? ಮತ್ತೆ ಅವ್ರಿಗೆ ತೃಪ್ತಿನೂ ಸಹ ಇರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ತುಂಬಾ ಉಗ್ರ ಕರ್ಮಗಳನ್ನ ಅವ್ರು ಮಾಡೋದಿಲ್ಲ. ತೃಪ್ತಿಯಿಂದ ಅವರು ಸಂತೋಷವಾಗಿ ಇರೋದ್ರಲ್ಲೇನೆ, ಅವ್ರು ಭಗವಂತ ಏನ್ ಕೊಟ್ಟಿದ್ರು ಅದ್ರಲ್ಲೇನೆ ಅವರು ಸಂತೋಷವಾಗಿ ಅವರು ಇರ್ತಾರೆ. ಸೊ ಈ ಗುಂಪಲ್ಲಿ ಯಾರು ಬರ್ತಾರೆ ಅಂದ್ರೆ, ಬ್ರಾಹ್ಮಣರು ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ, ತತ್ವಶಾಸ್ತ್ರಜ್ಞರು ಬರ್ತಾರೆ, ಕವಿಗಳು ಬರ್ತಾರೆ. ಇವರೆಲ್ಲರೂ ಸಹ ಸತ್ವಗುಣದಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಏನಪ್ಪಾ ಒಂದು ಪ್ರಾಬ್ಲಮ್ ಅಂತಂತಂದ್ರೆ, ಇದೇ ಸತ್ವಗುಣದಲ್ಲೇ ಇದು ನಾವು ಜೀವನವನ್ನ ಮಾಡಿ ನಾವು ದೇಹವನ್ನ ಬಿಟ್ರೆ ಏನಾಗುತ್ತೆ, ನಮ್ಗೆ ಸದ್ಗತಿ ದೊರಕೋದಿಲ್ಲ, ನಾವು ಭಗವಂತನ ಲೋಕಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಾವಿಲ್ಲಿ ಭಕ್ತಿಯನ್ನೇ ಮಾಡಿಲ್ಲ. ನಮಗ್ ಗೊತ್ತಿರೋ ಹಾಗೇನೆ ನಾವು ಭಕ್ತಿಯನ್ನ ಮಾಡಿದ್ರೆ, ಭಕ್ತಿ ಸೇವೆನ ಮಾಡಿದ್ರೆ ಅಷ್ಟೇ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ನೋಡಿ, ಇಲ್ಲಿ ಇವ್ರು ಇಷ್ಟೆಲ್ಲಾ ಒಳ್ಳೆ ಗುಣಗಳನ್ನ ಹೊಂದಿದ್ರು ಸಹ ಅವ್ರು ಇವಾಗ ಭಕ್ತಿಯನ್ನ ಮಾಡ್ದಲಿರೋದ್ರಿಂದ ಅವರು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಸತ್ವಗುಣದಲ್ಲಿರೋರು ಜ್ಞಾನ ಮತ್ತು ಸುಖದಿಂದ ಬಂಧಿತರಾಗ್ತಾರೆ. ಏನ್ರಿಂದ ಬಂಧಿತರಾಗ್ತಾ ಇದಾರೆ ಇವರು? ಸತ್ವಗುಣದಲ್ಲಿರೋರು ಜ್ಞಾನ ಮತ್ತು ಸುಖದಿಂದ, ಜ್ಞಾನ ಮತ್ತೆ ಸುಖದಿಂದ ಬಂಧಿತರಾಗ್ತಾರೆ ಅಲ್ವಾ? ನೋಡಿ, ಇವಾಗ ನಾವು ಭಗವಂತನಿಗೆ ನಮಸ್ಕಾರ ಮಾಡ್ಬೇಕು ಅಥವಾ ಅವ್ರ ಹತ್ರ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕಂತಂದ್ರೆ ನಾವು ನೋಡಿದೀವಲ್ವಾ, 4 ತರದ ಜನಗಳು ಭಗವಂತನ ಹತ್ರ ಹೋಗ್ತಾರೆ ಅಂತ ಹೇಳಿ ನಾವು 7ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡಿದೀವಿ. ಯಾರ್ಯಾರು ಹೋಗ್ತಾರೆ ಭಗವಂತನ ಹತ್ರ? ಆರ್ತೋ, ಅರ್ಥ, ಜಿಜ್ಞಾಸು ಮತ್ತು ಜ್ಞಾನಿ, ಜಿಜ್ಞಾಸು ಅಲ್ವಾ? ಆದ್ರೆ ಇವಾಗ ಇವ್ರೇನ್ ಮಾಡ್ತಾ ಇದ್ರೆ, ಅವ್ರು ತುಂಬಾ ಸುಖವಾಗಿದ್ದಾರೆ, ಅವ್ರಿಗೆ ಏನು ಕಷ್ಟನೇ ಇಲ್ಲ. ಅದಕ್ಕೇನು ಅವ್ರು ಭಗವಂತನ ಹತ್ರ ಹೋಗ್ತಾನೆ ಇಲ್ಲ, ಅವರು ಆಧ್ಯಾತ್ಮಿಕ ಮಾರ್ಗಕ್ಕೆ ಅವ್ರು ಹೋಗ್ತಾನೆ ಇಲ್ಲ. ಅದಕ್ಕೋಸ್ಕರ ಅವ್ರು ಇವಾಗ ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಲ್ಲ ಅಂತಂದ್ರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ಮೇಲೆ ಕೆಳಗಡೆ ನಾವು ಹೋಗ್ತಾ ಇರ್ಬೇಕಾಗತ್ತೆ. ಅವಾಗ ನಮ್ಗೆ ಇಲ್ಲಿ ಬಿಡುಗಡೆ ಆಗೋ ಒಂದು ಸಂಭವವೇ ಇಲ್ಲ. ನಾವು ಇನ್ನೊಂದು ಹೊಸ ದೇಹವನ್ನ ನಾವು ಪಡಿತಾ ಇರ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಹೌದು,
ಈ 3 ಗುಣದಲ್ಲಿ ಸತ್ವಗುಣ ತುಂಬಾ ಶ್ರೇಷ್ಠವಾದದ್ದು. ಆದ್ರೆ ಸತ್ವಗುಣದಲ್ಲಿದ್ರೆ ಅದರಿಂದ ನಾವು ಬಿಡುಗಡೆ ಹೊಂದುತ್ತೀವಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ತಿಳ್ಕೊಳೋ ಹಾಗಿಲ್ಲ ಅಲ್ವಾ. ಅದಕ್ಕೆ ನಾವಿಲ್ಲಿ ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುದು. ಸತ್ವಗುಣವೂ ಸಹ ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ಯಾವ ತರ ನಾವು ಬಂಧನಕ್ಕೆ ಒಳಗಾಗ್ತೀವಿ? ಸತ್ವಗುಣದಲ್ಲಿದ್ರೆ ಸುಖ ಮತ್ತೆ ಜ್ಞಾನದಿಂದ ನಾವು ಬಂಧನಕ್ಕೆ ನಾವು ಒಳಗಾಗ್ತೀವಿ. ನಮ್ಗೆ ನೋಡಿ ಕುಂತಿ ಮಹಾರಾಣಿನೂ ಸಹ ಹೇಳ್ತಾ ಇದ್ದಾರೆ. ಕುಂತಿ ಮಹಾರಾಣಿ ಅವರು ಮೊದಲನೇ ಸ್ಕಂದ ಶ್ರೀಮದ್ ಭಾಗವತದ ಮೊದಲನೇ ಸ್ಕಂದ 8ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಜನ್ಮೈಶ್ವರ್ಯ ಶುತಶ್ರೀ ಬೀರ್ ಏದಮಾನ ಮದಃ ಪುಮಾನ್ ನೈವಾರ್ ಹತ್ಯಾವಿದ ತುಂಬೈ ತ್ವಾಂ ಅಕಿಂಚನ ಗೋಚರಂ. ನೋಡಿ, ಯಾರ್ಯಾರಿಗೆ ಜನ್ಮ, ಐಶ್ವರ್ಯ, ಶ್ರುತ, ಶ್ರೀ ಈ 4 ಇರುತ್ತೋ ಅವರು ಭಗವಂತನನ್ನ ಅವರು ಭಾವಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಅವರು ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಏನು ಬೇಕಾಗಿಲ್ಲ, ಎಲ್ಲವನ್ನ ಭಗವಂತ ಕೊಟ್ಟಿದ್ದಾನೆ. ಅವರು ಜ್ಞಾನಯುತವಾಗಿ ಅವರು ಯಾವುದೇ ಒಂದು ಪಾಪ ಕಾರ್ಯಗಳನ್ನ ಮಾಡ್ದಲಿರೋದ್ರಿಂದ ಭಗವಂತ ಅವರಿಗೆ ಒಳ್ಳೆಯ ಜನ್ಮದ ಅಂದ್ರೆ ಒಳ್ಳೆಯ ಕುಲದಲ್ಲಿ ಅವ್ರನ್ನ ಹುಟ್ಟಿಸಿದರೆ, ಅವ್ರಿಗೆ ಹಣವನ್ನ ಕೊಟ್ಟಿದ್ದಾರೆ, ಅವ್ರಿಗೆ ಒಳ್ಳೆಯ ವಿದ್ಯೆಯನ್ನ ಕೊಟ್ಟಿದ್ದಾರೆ, ಸೌಂದರ್ಯವನ್ನ ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯನಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಭಗವಂತನ ಬಳಿಗೆ ಹೋಗ್ತಾನೆ ಇಲ್ಲ, ಅವರು ಭಕ್ತಿಯನ್ನ ಮಾಡ್ತಾನೆ ಇಲ್ಲ. ಇದೇ ತರನೇ ಅವರು ಜೀವನವನ್ನ ಮುಗಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಕುಂತಿ ಮಹಾರಾಣಿ ಹೇಳ್ತಾರೆ, ಈ 4 ಯಾರಲ್ಲಿ ಇರುತ್ತೋ ಅವರು ಭಗವಂತನನ್ನ ಅವರು ಪ್ರಾಮಾಣಿಕವಾಗಿ ಭಕ್ತಿಯಿಂದ ಅವರು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರನೇ ಅವರು ಬಂಧನಕ್ಕೆ ಒಳಗಾಗ್ತಾರೆ. ಅವ್ರಿಗೆ ಬಿಡುಗಡೆಯ ಪ್ರಶ್ನೆನೇ ಅವ್ರಿಗೆ ಇಲ್ಲ. ಸೊ ಇವಾಗ ನಾವು ರಜೋಗುಣದಲ್ಲಿರುವ ವ್ಯಕ್ತಿ ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿ ಬದ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿ ಇಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತವೆ. ಇದರಿಂದಾಗಿ ದೇಹದಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ರೆ, ರಜೋ ರಾಗಾತ್ಮಕಂ ವಿತ್ತಿ ತೃಷ್ಣಾ ಸಂಗ ಸಮುದ್ಭವಂ ಅಲ್ವಾ. ಅವ್ರಿಗೆ ತೃಪ್ತಿ ಅನ್ನೋದೇ ಇಲ್ಲ. ಅವ್ರು ಏನ್ ಮಾಡ್ತಾರೆ? ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿರೋದು ಏನು ಅಂದ್ರೆ, ರಜೋಗುಣದಲ್ಲಿರೋ ವ್ಯಕ್ತಿಯಲ್ಲಿರುವಂತಹ ಮುಖ್ಯವಾದ ಗುಣ ಏನು ಅಂತಂದ್ರೆ ಸ್ತ್ರೀ ಪುರುಷರ ಮಧ್ಯೆ ಇರುವಂತಹ ಆಕರ್ಷಣೆ ಅಲ್ವಾ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ಒಬ್ನೇ ಇದ್ರೆ, ಇವಾಗ ಒಬ್ಬ ಪುರುಷ ಒಬ್ನೇ ಇದ್ರೆ ಎಲ್ಲೋ ಯಾವ್ದೋ ರೂಮಲ್ಲೋ ಎಲ್ಲೋ ಒಂದ್ ಕಡೆ ಅವನು ಜೀವನ ಮಾಡ್ಕೊಂಡಿರ್ತಾನೆ. ಒನ್ಸ್ ಅವನಿಗೆ ಮದುವೆ ಆಗಿದ ತಕ್ಷಣ ಏನಾಗತ್ತೆ, ಅವ್ನು ಎಲ್ಲೋ ಅವನಿಗೆ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅವನಿಗೆ ಅಂತ ಒಂದು ಮನೆ ಬೇಕು ಅಲ್ವಾ. ಹೆಂಡತಿ ಬಂದಿದ ತಕ್ಷಣ ಮತ್ತೇನಾಗುತ್ತೆ, ಮನೆಗೆ ಬೇಕಾಗಿರೋ ವಸ್ತುಗಳೆಲ್ಲ ಬೇಕು ಅಲ್ವಾ. ಮತ್ತೆ ಮಕ್ಕಳಾಗ್ತಾರೆ. ಮಕ್ಕಳು ಬಂದ ತಕ್ಷಣ ಅವ್ರಿಗೆ ಎಜುಕೇಶನ್ಗೆ ಮತ್ತೆ ಅವರ ಜೀವನವನ್ನ ನಡೆಸ್ಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಅವನು ಅಂದ್ರೆ ದುಡಿಬೇಕಾಗತ್ತೆ, ಸಂಪಾದನೆ ಮಾಡ್ಬೇಕಾಗತ್ತೆ. ಅಂದ್ರೆ ಏನಾಗ್ತಾ ಇದೆ, ಅದಕ್ಕೆ ನಮ್ಗೆ ಏನ್ ಹೇಳ್ತಾರೆ, ಸ್ತ್ರೀ ಅಂದ್ರೆ ಏನರ್ಥ? ವಿಸ್ತರಿಸುವವಳು ಅಲ್ವಾ. ಸ್ತ್ರೀ ಅಂದ್ರೆ ವಿಸ್ತರಿಸುವವಳು. ಪುರುಷ ಒಬ್ರೇ ಇದ್ರೆ ಅವರು ಹೇಗಾದ್ರೂ ಮಾಡಿ ಬೇಕಾದ್ರೆ ಭಕ್ತಿ ಮಾರ್ಗಕ್ಕೆ ಬರ್ಬೋದು. ಆದ್ರೆ ಅವರು ಈ ಸ್ತ್ರೀಯ ಸಂಪರ್ಕಕ್ಕೆ ಬಂದ ತಕ್ಷಣ ಏನಾಗತ್ತೆ, ಅವ್ರಿಗೆ ಈ ಭೌತಿಕ ಪ್ರಪಂಚದ ಜೊತೆ ಸಂಪರ್ಕ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ ಏನಾಗ್ತಾ ಇದೆ, ಅವರು ಏನು ಸಮಾಜದಲ್ಲಿ ಗೌರವ ಪಡಿಬೇಕು ಅಂತ ಇರುತ್ತೆ. ಮತ್ತೆ ಏನು ಹೆಚ್ಚು ಹೆಚ್ಚು ಹಣ, ಅಂತಸ್ತು, ಆಸ್ತಿಯನ್ನ ಪಡಿಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ಹೆಚ್ಚು ಹೆಚ್ಚು ಅವರು ಕೆಲಸವನ್ನ ಮಾಡ್ಬೇಕು ಅಂತ ಇರುತ್ತೆ. ಸೊ ಅವ್ರಿಗೆ ಮತ್ತೆ ನಮ್ಮ ಮುಂದಿನ ಶ್ಲೋಕದಲ್ಲಿ ನಾವು ತಿಳ್ಕೊಂತ ಹೋಗ್ತೀವಿ. ಮತ್ತೆ ಅವ್ರಿಗೆ ಲೋಭ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಯಾಕಂದ್ರೆ ಯಾವಾಗ್ಲೂ ನಾವು ನಮ್ಮ ಇಂದ್ರಿಯಗಳನ್ನ ನಾವು ತೃಪ್ತಿ ಪಡಿಸ್ತಾ ಹೋದಂಗೆ ಅದಕ್ಕೆ ಒಂದು ಕೊನೆ ಅಂತ ಇಲ್ಲ ಅಲ್ವಾ. ನಾವು ತಿಳ್ಕೊಂಡಿದೀವಿ ಅಲ್ವಾ. ಇವಾಗ ಒಂದು ಬೆಂಕಿ ಇದ್ರೆ ಬೆಂಕಿಯನ್ನ ನಾವು ಒಂದು ತುಪ್ಪ ಸುರಿದು ಅದನ್ನ ಆರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದೇ ತರನೇ ನಾವು ಆಸೆಗಳನ್ನ ಪೂರೈಸಿ ಸರಿ ಸಾಕಪ್ಪ ಇನ್ನ ಮುಗಿಸೋಣಂತೆ ಆಸೆಗಳು, ನಂದು ಕೊನೆ ಆಯ್ತು ಅಂತ ನಾವ್ ಹೇಳಿಕ್ಕೆ ಸಾಧ್ಯ ಇಲ್ಲ. ಒಂದ್ ಆಸೆ ಮುಗಿದ್ಮೇಲೆ ಇನ್ನೂ ಒಂದು ಆಸೆ ಚಿಗುರುತ್ತೆ ಅಲ್ವಾ. ಆಸೆಗೆ ಕೊನೆ ಅನ್ನೋದೇ ಇಲ್ಲ. ಈ ರಜೋಗುಣದಲ್ಲಿ ಅದೇ ತೊಂದರೆ ಆಗೋದು ಅಲ್ವಾ. ಅವ್ರೇನ್ ಮಾಡ್ತಾರೆ, ಮತ್ತೆ ಅವರು ಕಾಮ್ಯ ಕರ್ಮ ಅಂದ್ರೆ ಫಲಪ್ರದ ಇರುವಂತಹ ಕರ್ಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಯಾವಾಗ್ಲೇ ಆಗ್ಲಿ ನಾವು ನಮ್ಮ ಸಂತೋಷಕ್ಕೋಸ್ಕರ ನಾವು ಕೆಲಸವನ್ನ ಮಾಡಿದ ತಕ್ಷಣನೇ ನಾವು ಬಂಧನಕ್ಕೆ ಸಿಕ್ಕಾಕೋತೀವಿ ಅಲ್ವಾ. ಕೃಷ್ಣ ನಮ್ಗೆ ಏನ್ ಹೇಳಿದ್ರು, ನಾವು ಊಟನೂ ಸಹ ನಮ್ಮ ಸಂತೋಷಕ್ಕೋಸ್ಕರ ಮಾಡಂಗಿಲ್ಲ ಅಲ್ವಾ. ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಮಾಡಂಗಿಲ್ಲ. ನಾವೇನಾದ್ರೂ ನಮ್ಮ ಸಂತೋಷಕ್ಕೋಸ್ಕರ ನಾವು ಪಾಕವನ್ನ ಮಾಡ್ಕೊಂಡ್ರೆ ನಾವು ಪಾಪವನ್ನ ಊಟ ಮಾಡ್ದಂಗೆ, ನಾವು ಕಳ್ಳತನವನ್ನ ಮಾಡ್ದಂಗೆ ಅಂತ ನಮ್ಗೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ಅಲ್ವಾ. ನೋಡಿ, ನಮ್ಗೆ ಊಟನೇ ಮಾಡಬಾರ್ದು ಅಂತ ಹೇಳಿದಾಗ ನಾವು ಬೇರೆ ಕೆಲಸ ಕಾರ್ಯಗಳನ್ನ ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಮ್ಮ ಸಂತೋಷಕ್ಕೋಸ್ಕರ ಮಾಡಿದಾಗ ನಾವು ಬಂಧನಕ್ಕೆ ಒಳಗಾಗ್ತೀವಿ, ಬಂಧನಕ್ಕೆ ಒಳಗಾಗ್ತೀವಿ ಅಲ್ವಾ. ಸತ್ವಗುಣದಲ್ಲಿ ಇರೋರ್ಗೆನೆ ಈಗ ಮುಕ್ತಿ ಇಲ್ಲ ಅಂದ್ಮೇಲೆ ಇನ್ನ ರಜೋಗುಣದವರ ಮಾತೇನು ಅಂತ ಹೇಳ್ಬಿಟ್ಟು ಪ್ರಭುಪಾದರು ನಮ್ಗೆ ಭಾವಾರ್ಥದಲ್ಲಿ ಹೇಳ್ತಾರೆ ಅಲ್ವಾ. ನೋಡಿ, ಇವಾಗ ಈ ರಜೋಗುಣದಲ್ಲಿರೋರ್ಗೆ ಸ್ತ್ರೀ ಪುರುಷರ ಆಕರ್ಷಣೆ ಅದು ತುಂಬಾ ಮುಖ್ಯವಾಗಿರೋದು. ಮತ್ತೆ ಅವ್ರಿಗೆ ಇಂದ್ರಿಯ ತೃಪ್ತಿಯನ್ನ ಗಳಿಸ್ಲಿಕ್ಕೆ ಅವರು ಹೆಚ್ಚೆಚ್ಚು ಕೆಲಸ ಮಾಡ್ತಾ ಹೋಗ್ತಾರೆ. ಅದಾದ್ಮೇಲೆ ಅವ್ರಿಗೆ ಈ ಸಮಾಜದಲ್ಲಿ ಗೌರವ ಬೇಕು, ನನ್ನ ಸಂಸಾರ ಸುಖವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಉಗ್ರ ಕರ್ಮವನ್ನ ಮಾಡ್ತಾರೆ. ಮತ್ತೆ ಕಾಮ್ಯ ಕರ್ಮಗಳನ್ನ ಮಾಡ್ತಾರೆ. ಫಲಪ್ರದವಾಗಿರುವಂತಹ ಕರ್ಮಗಳನ್ನ ಮಾತ್ರನೇ ಅವರು ಮಾಡ್ತಾರೆ. ಯಾವ್ದಾದ್ರು ಒಂದು ಕೆಲಸ ಮಾಡಿದ್ರೆ ಅವ್ರಿಗೆ ಏನಾದ್ರು ಅಲ್ಲಿ ಸಿಗ್ತಾ ಇಲ್ಲ ಅಂದ್ರೆ ಅವ್ರು ಅದನ್ನ ಮಾಡ್ಲಿಕ್ಕೂ ಹೋಗೋದಿಲ್ಲ
ಅಲ್ವಾ. ಅವ್ರಿಗೆ ಅದರಿಂದ ಉಪಯೋಗ ಇಲ್ಲ ಅಂತಂದ್ರೆ ಅಂತಹ ಕೆಲಸಗಳನ್ನ ಅವರು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈ ರಜೋಗುಣದಲ್ಲಿರುವಂತಹ ವ್ಯಕ್ತಿಗಳು ಕಾಮ್ಯ ಕರ್ಮಗಳಿಂದ ಬಂಧಿತರಾಗ್ತಾರೆ. ಸೊ ಇವಾಗ ಕ್ಷತ್ರಿಯರು ಅವರು ರಜೋಗುಣದಲ್ಲಿ ಅವರು ಇರ್ತಾರೆ ಅಲ್ವಾ. ನಾವು ನೋಡಿದ್ವಲ್ವಾ, ಅವ್ರಿಗೆ ಇವಾಗ ಒಂದು ರಾಜ್ಯವನ್ನ ಅವರು ಏನು ಅದನ್ನ ಅವರು ಪಡ್ಕೊಂಡ್ರೆ ಅವ್ರಿಗೆ ಇನ್ನ ಹೆಚ್ಚು ಹೆಚ್ಚು ರಾಜ್ಯಗಳ ಮೇಲೆ ಅವ್ರು ದಂಡೆತ್ತಿ ಹೋಗ್ತಾ ಇರ್ತಾರೆ. ಅಂದ್ರೆ ಇಡೀ ಸಾಮ್ರಾಜ್ಯಕ್ಕೆ ನಾನು ಒಡೆಯನಾಗ್ಬೇಕು ಅಂತ ಇರುತ್ತೆ ಅಲ್ವಾ. ಸೊ ಅವ್ರಿಗೆ ಎಷ್ಟೇ ಸಂಪತ್ತು ಎಲ್ಲ ಇದ್ರೂನು ಅವ್ರಿಗೆ ಸಮಾಧಾನ ಇಲ್ಲ. ಮತ್ತೆ ಅವ್ರಿಗೆ ಒಬ್ಬರೇ ಹೆಂಡತಿ ಅಲ್ಲ, ಅವ್ರಿಗೆ ಹಲವಾರು ಹೆಂಡತಿಗಳು, ಹಲವಾರು ಮಕ್ಕಳು ಇರ್ತಾರೆ ಅಲ್ವಾ. ಅವ್ರು ಎಲ್ಲವನ್ನ ವಿಸ್ತರಿಸ್ಕೊಂತ ಹೋಗ್ತಾರೆ. ಇದು ಕ್ಷತ್ರಿಯರ ಗುಣ, ಈ ರಜೋಗುಣದಲ್ಲಿರೋರು. ಸೊ ಇವಾಗ ರಜೋಗುಣದಲ್ಲಿರೋರು ಸಹ ಬಂಧನಕ್ಕೆ ಒಳಗಾಗ್ತಾರೆ. ಯಾವ್ದ್ರಿಂದ ಬಂಧನಕ್ಕೆ ಒಳಗಾಗ್ತಾರೆ? ಅವರು ಕಾಮ್ಯ ಕರ್ಮಗಳಿಂದ ಅವರು ಬಂಧನಕ್ಕೆ ಒಳಗಾಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ನೋಡಿ, ರಜೋಗುಣದಲ್ಲಿರೋರು ಅವ್ರಿಗೆ ನೋಡಿ ಎಷ್ಟು ಸಂಪಾದನೆ ಮಾಡ್ಕೊಂಡ್ರು ಸಾಧ್ಯ ಇಲ್ಲ. ಅವ್ರು ಯಾವ ತರ ಸಂಪಾದನೆ ಮಾಡ್ತಾರೆ ಅಂತಂದ್ರೆ ಹ್ಯಾಸ್ ಇಫ್ ಅವರು ಇದೇ ಭೂಮಿ ಮೇಲೆ ಅವರು ಪರ್ಮನೆಂಟ್ ಆಗಿ ಇರ್ತಾರೇನೋ, ಶಾಶ್ವತವಾಗಿ ಇರ್ತಾರೇನೋ ಅನ್ನೋ ತರ ಅವ್ರು ಸಂಪಾದನೆ ಮಾಡ್ತಾ ಇರ್ತಾರೆ ಅಲ್ವಾ. ಹಿಂದೆ ಎಲ್ಲ ಒಬ್ಬ ಮನುಷ್ಯನ ಒಂದು ಸಾಧನೆಯನ್ನ ಹೇಗೆ ಅವರು ಅಳಿತಾ ಇದ್ರು ಅಂತಂದ್ರೆ, ಅವರು ಸತ್ವಗುಣದಲ್ಲಿ ಇದ್ರೆ ಇವರು ಗುಣಲಕ್ಷಣ ಎಲ್ಲ ಒಳ್ಳೆ ಗುಣಗಳನ್ನ ಹೊಂದಿದ್ದಾರೆ ಈ ಮನುಷ್ಯ ಅಂತ ಹೇಳ್ಬಿಟ್ಟು ಗುಣಲಕ್ಷಣಗಳಿಂದ ಅವರು ಅಳತೆ ಮಾಡಿ ನೋಡ್ತಾ ಇದ್ರು. ಆದ್ರೆ ಈಗ ಈ ಸಮಾಜದಲ್ಲಿ ಯಾವ ತರ ಇದೆ ಅಂತಂದ್ರೆ ಯಾರಿಗೆ ಹೆಚ್ಚು ಹಣ, ಅಂತಸ್ತು, ಆಸ್ತಿ ಪಾಸ್ತಿ ಇರುತ್ತೋ ಅವರು ಈ ಜೀವನದಲ್ಲಿ ಮುಂದುವರೆದಿದ್ದಾರೆ, ತುಂಬಾ ಸಾಧನೆಯನ್ನ ಮಾಡಿದ್ದಾರೆ, ಈ ಜೀವನವನ್ನ ಅವರು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋತಾರೆ ಅಲ್ವಾ. ಈಗ ಇರೋ ಸಮಾಜ ಆ ತರ ಇದೆ. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆದುದರಿಂದ ಸಮಸ್ತ ಐಹಿಕ ಜಗತ್ತು ಸ್ವಲ್ಪ ಹೆಚ್ಚು ಕಡಿಮೆ ರಜೋಗುಣದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ರಜೋಗುಣದ ಮಟ್ಟದಲ್ಲಿ ಆಧುನಿಕ ನಾಗರಿಕತೆಯು ಮುಂದುವರೆದಿದೆ ಎಂದು ಭಾವಿಸಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಮುಂದುವರಿದ ಸ್ಥಿತಿಯು ಸತ್ವಗುಣದಲ್ಲಿನದು ಎಂದು ಭಾವಿಸಲಾಗುತ್ತಿತ್ತು. ಸತ್ವಗುಣದವರಿಗೆ ಬಿಡುಗಡೆ ಇಲ್ಲದಿರುವಾಗ ರಜೋಗುಣದಲ್ಲಿ ಸಿಕ್ಕಿಕೊಂಡಿರುವವರ ವಿಷಯ ಹೇಳುವುದೇನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಹಿಂದಿನ ಕಾಲದಲ್ಲೆಲ್ಲ ಯಾರಾದ್ರೂ ಒಬ್ರು ಮುಂದುವರೆದಿದ್ದಾರೆ ಅಂತಂದ್ರೆ ಅವ್ರು ಸತ್ವಗುಣದಲ್ಲಿ ಇದ್ರೆ ಇವರು ಜೀವನದಲ್ಲಿ ತುಂಬಾ ಮುಂದುವರೆದಿದ್ದಾರಪ್ಪ ಅಂತ ಹೇಳ್ಬಿಟ್ಟು ಅವ್ರನ್ನ ಗುರುತಿಸ್ತಾ ಇದ್ರು. ಅಂದ್ರೆ ಅವರು ಬ್ರಾಹ್ಮಣ ಒಂದು ಗುಣಲಕ್ಷಣಗಳನ್ನ ಹೊಂದಿದ್ರೆ ಅವ್ರು ತುಂಬಾ ಮುಂದುವರೆದಿದ್ರು ಅಂತ ಹೇಳ್ತಾ ಇದ್ರು. ಆದ್ರೆ ಈಗ ಯಾರು ರಜೋಗುಣದಲ್ಲಿದ್ದಾರೋ ಅವರು ತುಂಬಾ ಮುಂದುವರೆದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ನಮ್ಮ ಭಗವದ್ಗೀತೆ ಪ್ರಕಾರ ಸತ್ವಗುಣದವ್ರಿಗೇನೆ ಈಗ ಬಂಧನದಿಂದ ಬಿಡುಗಡೆ ಇಲ್ಲ ಅಂದ್ಮೇಲೆ ಈಗ ರಜೋಗುಣದವರ ಸ್ಥಿತಿ ಏನು, ಅವರ ಪಾಡೇನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ನಮ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ತಮೋಗುಣದಲ್ಲಿರುವ ವ್ಯಕ್ತಿಯ ಗುಣಗಳು ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ತಮಸ್ತ್ವ ಅಜ್ಞಾನ ಜಂವಿದ್ದಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಹಿ ತನ್ನಿಬಧ್ನಾತಿ ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನ ಬಂಧಿಸುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಅಲ್ವಾ. ನಾವಿವಾಗ ಸತ್ವಗುಣದ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಗೆ ಏನ್ ಹೇಳಿದ್ರು ಅಲ್ವಾ, ಎಲ್ಲವೂ ಪ್ರಕಾಶಮಾನವಾಗಿದೆ ಅಂತ ಹೇಳಿದ್ರು. ಇಲ್ಲೇನ್ ಹೇಳ್ತಾ ಇದಾರೆ, ಇಲ್ಲಿ ಅಜ್ಞಾನ ಅಂತ ಹೇಳ್ತಾ ಇದಾರೆ ಅಲ್ವಾ. ಇಲ್ಲಿ ಪ್ರಕಾಶ ಅನ್ನೋದೇ ಇಲ್ಲ. ಇಲ್ಲಿ ಇದು ಸತ್ವಗುಣಕ್ಕೆ ವಿರುದ್ಧವಾಗಿರುವಂತಹ ಗುಣ ಇದು ತಮೋಗುಣ. ಮತ್ತೆ ಇಲ್ಲಿ ಅಜ್ಞಾನ ಇದೆ. ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು ಅಂತಾನೆ ಅವ್ರಿಗೆ ಗೊತ್ತಿಲ್ಲ. ಮನುಷ್ಯನಾಗಿ ಹುಟ್ಟಿ ಅವರು ಪ್ರಾಣಿಗಳ ತರ ಅವರು ಜೀವನವನ್ನ ಮಾಡ್ತಾರೆ. ಆಹಾರ, ನಿದ್ರಾ, ಭಯ, ಮೈಥುನ, ಈ 4ಕ್ಕೆ ನಾವು ಮಾಡ್ಬೇಕಾಗಿರೋದು ಅಂತ ಅವ್ರು ಯೋಚನೆ ಮಾಡ್ತಾರೆ ಅಲ್ವಾ. ಸೊ ನಮ್ಗೆ ಏನ್ ಹೇಳಿದ್ದಾರೆ, ಆಹಾರ, ಭಯ, ನಿದ್ರಾ, ಮೈಥುನ ಈ 4ನ್ನೇ ಮಾಡ್ತಿದ್ರೆ ಪಶುಗೆ ಸಮಾನ, ಪಶುಗಳಿಗೂ ನಿಮ್ಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಧರ್ಮ ಗ್ರಂಥಗಳು ಹೇಳ್ತಾರೆ. ಆದ್ರೆ ಈ ತಮೋಗುಣದಲ್ಲಿಯವರು ಅದೇ ತರ ಜೀವನವನ್ನ ಮಾಡ್ತಾರೆ. ಮತ್ತೆ ಪ್ರಮಾದ, ಆಲಸ್ಯ, ನಿದ್ರಾ ಅಲ್ವಾ, ಅವ್ರಿಗೆ ಯಾವ್ದ್ರಲ್ಲೂ ಸಹ ಲವಲವಿಕೆನೇ ಇಲ್ಲ. ನಾವು ಮನುಷ್ಯ ಜನ್ಮದಲ್ಲಿದ್ದಾಗ ನಮ್ಗೆ ಏನ್ ಹೇಳ್ತಾ ಇದಾರೆ, ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಒಂದು ಕ್ಷಣನೂ ನೀವು ವ್ಯರ್ಥ ಮಾಡೋ ಹಾಗಿಲ್ಲ, ಪ್ರತಿ ಕ್ಷಣ ನೀವು ಕೃಷ್ಣನ ನಾಮಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇವರು ಆಲಸ್ಯ, ಸಮಯ ಸಿಕ್ತು ಅಂದ್ರೆ ನಿದ್ರೆ ಮಾಡ್ತಾರೆ ಅಲ್ವಾ. 24 ಗಂಟೆಗಳಲ್ಲಿ ಅವರು 18 ಗಂಟೆಗಳ ಕಾಲ ನಿದ್ರೆನೇ ಮಾಡ್ತಾರೆ ಅಲ್ವಾ. ಸೊ ಸ್ವಲ್ಪ ಸಮಯ ಸಿಕ್ತು ಅಂದ್ರೂ ಅವ್ರು ಹೋಗಿ ನಿದ್ದೆ ಮಾಡ್ತಾರೆ. ಸೊ ಇವಾಗ ನಮ್ಗೇನಾದ್ರೂ ಆತರ ಒಂದು ಮನಸ್ಥಿತಿ ಇದೆ ಅಂತಂದ್ರೆ ನಾವು ಇವಾಗ ತಮೋಗುಣದಲ್ಲಿ ಇದೀವಿ ಹೆಚ್ಚಾಗಿ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ಯಾವ್ದೇ ಒಂದು ಕೆಲಸ ಕೊಟ್ರು ಅವ್ರು ಅದನ್ನ ಪೋಸ್ಟ್ಪೋನ್ ಮಾಡ್ತಾರೆ, ಇಲ್ಲಾಂದ್ರೆ ಬೇರೆಯವ್ರಿಗೆ ಅದನ್ನ ಅಂಟಿಸ್ಲಿಕ್ಕೆ ಅವರು ನೋಡ್ತಾರೆ. ಸೊ ಇದೆಲ್ಲನೂ ಸಹ ಈ ತಮೋಗುಣದ ವ್ಯಕ್ತಿಗಳಲ್ಲಿ ಇರುವಂತಹ ಗುಣಲಕ್ಷಣಗಳು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಅವರು ಸತ್ವಗುಣಕ್ಕೆ ವಿರುದ್ಧವಾದ ಗುಣ ಇದು. ಅವರು ಅಜ್ಞಾನದಲ್ಲಿ ಇರ್ತಾರೆ. ಅವರು ಇರೋದನ್ನ ಇರೋ ತರ ಅವ್ರು ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಕುಡಿಯೋದು ಕೆಟ್ಟದು ಅಂತ ಹೇಳಿದ್ರೆ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಯಾಕೆ ಕೆಟ್ಟದು ಅಂತ ಹೇಳ್ಬಿಟ್ಟು ಅವ್ರು ವಾದ ವಿವಾದ ಮಾಡ್ತಾರೆ. ಇವಾಗ ನಾವು ನೋಡಿಲ್ವಾ, ಅವರು ನಮ್ ತಂದೆ ಅಥವಾ ನಮ್ ಫ್ರೆಂಡ್ಸ್ ಇನ್ಯಾರೋ ಅವರು ಎಷ್ಟೊಂದು ವರ್ಷಗಳ ಕಾಲ ಕುಡ್ದಿದ್ದಾರೆ, ಅವ್ರಿಗೆ ಏನೂ ಆಗಿಲ್ಲ, ಅವರು ಸಂತೋಷವಾಗಿ ಜೀವನ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ವಾದ ವಿವಾದ ಮಾಡ್ತಾರೆ. ಮತ್ತೆ ಅವರು ಸೋಮಾರಿಯಾಗಿ ಇರ್ತಾರೆ, ಚಟುವಟಿಕೆಯಿಂದ ಇರೋದಿಲ್ಲ, ಅಗತ್ಯಕ್ಕಿಂತ ಹೆಚ್ಚು ನಿದ್ದೆ ಮಾಡ್ತಾರೆ. ಅವ್ರಿಗೆ ಜೀವನ ಅಯ್ಯೋ ಯಾಕಾದ್ರೂ ಹುಟ್ಟಿದೀವಪ್ಪ
ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿದ್ರೆ ನಮ್ಗೆ ಇರೋ ಒಂದು ಉತ್ಸಾಹನೂ ಅವ್ರಿಗೆ ಹೋಗ್ಬಿಡ್ಬೇಕು, ಆತರ ಅವರು ಮಾತಾಡ್ತಾರೆ. ಅಷ್ಟು ನಿರುತ್ಸಾಹದಲ್ಲಿ ಅವರು ಇರ್ತಾರೆ. ಮತ್ತೆ ಮಾದಕ ವಸ್ತುಗಳ ಚಟದಲ್ಲಿ ಅವರು ಬಿದ್ದಿರ್ತಾರೆ. ಮತ್ತೆ ಅವರು ಅಂದ್ರೆ ಅವರು ಹುಚ್ಚು ಮನಸ್ಥಿತಿಯಲ್ಲಿ ಅವರು ಇರ್ತಾರೆ. ಏನನ್ನ ಮಾಡ್ಬೇಕು ಅದನ್ನ ಮಾಡ್ದಲೆ ಅವರು ಏನನ್ನ ಮಾಡ್ಬಾರ್ದು ಅಂತದನ್ನ ಅವರು ಮಾಡ್ತಾರೆ. ಮತ್ತೆ ಅವ್ರನ್ನ ಯಾರು ನಂಬಿರ್ತಾರೋ ಅವ್ರಿಗೆ ಖಂಡಿತ ಒಳ್ಳೇದಂತೂ ಆಗೋದಿಲ್ಲ, ಅವ್ರಿಗೂ ಒಳ್ಳೇದಾಗೋದಿಲ್ಲ. ಅವ್ರನ್ನ ಯಾರು ನಂಬಿರ್ತಾರೋ ಅವ್ರಿಗೂ ಸಹ ಒಳ್ಳೇದಾಗೋದಿಲ್ಲ. ಸೊ ಅವರು ತಮ್ಮ ಜೀವನವನ್ನ ಅವರು ಕೀಳು ಸ್ಥಿತಿಗೆ ತಂದ್ಕೋತಾರೆ. ನೋಡಿ, ಇವಾಗ ಅವ್ರ ಅಕಸ್ಮಾತ್ ಕುಡಿತಕ್ಕೆ ಒಳಗಾದ್ರೆ ಏನಾಗುತ್ತೆ, ಕುಡಿತಕ್ಕೆ ಒಳಗಾದಾಗ ಅವ್ರ ಕೆಲಸವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ದುಡಿಯಲಿಕ್ಕೆ ಆಗೋದಿಲ್ಲ. ಸೊ ಇವಾಗ ಮನೇಲಿ ಇರೋದನ್ನೆಲ್ಲ ಅವ್ರು ಏನ್ ಮಾಡ್ತಾರೆ, ಅಡ್ಬಿಡ್ಬೇಕಾಗತ್ತೆ. ಕೊನೆಗೆ ಅವರು ಮನೆನೂ ಸಹ ಅಡ್ಬಿಡ್ಬೇಕಾಗತ್ತೆ. ಮತ್ತೆ ಜೀವನ ಮಾಡ್ಲಿಕ್ಕೋಸ್ಕರ ಅವರು ಅಥವಾ ಅವರ ಚಟವನ್ನ ಅವರು ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಅವರು ಜೂಜಾಡ್ಬೇಕಾಗತ್ತೆ, ಕಳ್ಳತನ ಮಾಡ್ಬೇಕಾಗತ್ತೆ. ಈ ತರ ಎಲ್ಲ ಕೆಟ್ಟ ಕೆಟ್ಟ ಕೆಲಸಗಳನ್ನ ಅವ್ರು ಮಾಡ್ಬೇಕಾಗತ್ತೆ. ಅಂದ್ರೆ ಇನ್ನ ಹೀನಾಯವಾದ ಸ್ಥಿತಿಗೆ ಅವರು ತಮ್ಮನ್ನ ತಾವು ತಂದ್ಕೋತಾರೆ. ಅಂದ್ರೆ ಅವರು ಈ ಪ್ರಪಂಚದಲ್ಲಿ ಇದ್ದಾಗ್ಲೂ ಸಹ ಅವರು ಹೀನಾಯವಾದ ಸ್ಥಾನಕ್ಕೆ ಅವರು ತಮ್ಮನ್ನ ತಾವು ತಂದ್ಕೋತಾರೆ. ಅದಾದ್ಮೇಲೆ ಅವರು ದೇಹವನ್ನ ಬಿಟ್ಮೇಲೂ ಸಹ ಅವರು ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾರೆ. ಸೊ ಕೊನೆಗೆ ಅದಕ್ಕೆ ಇದನ್ನ ಹುಚ್ಚು ಅಂತ ಹೇಳ್ಬಿಟ್ಟು ಕರೀತಾರೆ ಅಲ್ವಾ. ತಮ್ಮ ಆ ಮನುಷ್ಯ ಜೀವನವನ್ನ ವ್ಯರ್ಥವಾಗಿ ಅವರು ಉಪಯೋಗಿಸ್ಕೊತಾ ಇದ್ದಾರೆ. ಸೊ ಇವಾಗ ಅಂದ್ರೆ ಸತ್ವಗುಣ ರಜೋಗುಣದಲ್ಲಿರೋರ್ಗೆನೆ ಇವಾಗ ಬಂಧನದಿಂದ ಬಿಡುಗಡೆ ಇಲ್ಲ ಅಂದ್ಮೇಲೆ ಇನ್ನ ತಮೋಗುಣದವ್ರ ಬಗ್ಗೆ ನಾವು ಮಾತಾಡೋಗೆ ಇಲ್ಲ. ಸೊ ತಮೋಗುಣದಲ್ಲಿರೋರು ಅವರು ಹುಚ್ಚಿನಿಂದ ತಮ್ಮನ್ನ ಅವರು ಬಂಧಿಸ್ಕೋತಾರೆ. ಅದನ್ನ ನಾವಿಲ್ಲಿ ತಿಳ್ಕೊತಾ ಇದ್ದೀವಿ. ಸೊ ಇವಾಗ ವೈಶ್ಯರು ಅವರು ಸತ್ವಗುಣ ತಮೋಗುಣ ಮತ್ತೆ ರಜೋಗುಣದ ಮಿಶ್ರಣದಲ್ಲಿ ಅವ್ರು ಇರ್ತಾರೆ. ಆದ್ರೆ ಈ ಶೂದ್ರರು ಅನ್ನೋರು ಅವ್ರು ಯಾವಾಗ್ಲೂ ತಮೋಗುಣದಲ್ಲಿ ಇರ್ತಾರೆ. ಅದಕ್ಕೆ ನೋಡಿ ಅವ್ರಿಗೆ ಏನಂದ್ರೆ ಸ್ವಲ್ಪ ಹೊಟ್ಟೆಗೆ ಬಿದ್ಬಿಟ್ರೆ ಸಾಕು, ಅವ್ರು ಹೋಗಿ ಅಲ್ಲಿ ಯಾವ್ದೋ ಒಂದು ಜಾಗದಲ್ಲಿ ಒಂದು ಮೂಲೆಯಲ್ಲಿ ಜಾಗ ಸಿಕ್ಬಿಟ್ರೆ ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ. ಏನೇ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಅವ್ರು ಹೋಗಿ ಅಲ್ಲಿ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ಶೂದ್ರರು ತಮೋಗುಣವನ್ನ ಅವರು ಪ್ರತಿನಿಧಿಸ್ತಾರೆ. ಸೊ ಇವಾಗ ಇದೆಲ್ಲನೂ ಸಹ ಆಕ್ಚುಲಿ ಮಕ್ಳ ಕ್ಲಾಸ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನಾವು ಕೇಳ್ತಾ ಇದ್ವಿ. ಬಟ್ ಇದು ದೊಡ್ಡವ್ರಿಗೂ ಸಹ ತುಂಬಾ ಮುಖ್ಯ. ಅದಕ್ಕೋಸ್ಕರ ನಾನು ಇದನ್ನ ಬೇಗ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾವು ಬೆಳಗ್ಗೆ ಏಳೋ ಸಮಯದಿಂದ ನಾವು ಯಾವ ಗುಣದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ನಾವು ಅರ್ಥ ಮಾಡ್ಕೋಬಹುದು. ಸೊ ಸತ್ವಗುಣದಲ್ಲಿರೋರು ತುಂಬಾ ಬೆಳಗ್ಗೆ ಬೇಗ ಎದ್ದೊಳ್ತಾರೆ. ಅವರು ಬ್ರಹ್ಮ ಮುಹೂರ್ತದಲ್ಲಿ ಅವರು ಎದ್ದೊಳ್ತಾರೆ. ರಜೋಗುಣದಲ್ಲಿರೋರು ಸೂರ್ಯ ಹುಟ್ಟಿದ ಮೇಲೆ ಎದ್ದೊಳ್ತಾರೆ. ತಮೋಗುಣದಲ್ಲಿರೋರು ಇನ್ನೇನು ಸೂರ್ಯನ ಎತ್ತಿ ಮೇಲೆ ಬರ್ಬೇಕು ಅವಾಗ ಅವರು ಎದ್ದೊಳ್ತಾರೆ. ಮತ್ತೆ ನಾವು ಎಚ್ಚರಗೊಂಡ್ಮೇಲೆ ನಾವ್ ಏನ್ ಕೆಲಸ ಮಾಡ್ತೀವಿ ಅದ್ರ ಮೇಲೆ ನಾವು ಯಾವ ಗುಣದಲ್ಲಿದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸತ್ವಗುಣದಲ್ಲಿರೋರು ಅವರು ಓದೋದ್ರಲ್ಲಿ ಬರೆಯೋದ್ರಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೋತಾರೆ. ರಜೋಗುಣದಲ್ಲಿರೋರು ತಮ್ಮ ದೇಹವನ್ನ ಅವರು ತುಂಬಾ ಬಲಿಷ್ಠವಾಗಿ ಇಟ್ಕೋಬೇಕು. ಅದಕ್ಕೋಸ್ಕರ ಅವರು ಜಾಗಿಂಗ್ ಎಲ್ಲ ಹೋಗ್ತಾರೆ. ಹಾಗಾದ್ರೆ ನಾವು ಜಾಗಿಂಗ್ ಹೋಗ್ಬಾರ್ದಾ ಅಂತಲ್ಲ. ಪ್ರಭುಪಾದರು ಸಹ ಅವರು ವಾಕಿಂಗ್ ಹೋಗ್ತಾ ಇದ್ರು. ಆದ್ರೆ ಅದಕ್ಕೆ ಎಷ್ಟು ಮಹತ್ವವನ್ನ ಕೊಡ್ಬೇಕು ಅಷ್ಟನ್ನ ಕೊಡ್ತಾ ಇದ್ರು. ಅಷ್ಟು ಸಮಯವನ್ನ ಅವರು ಮೀಸಲಾಗಿ ಅವರು ಇಡ್ತಾ ಇದ್ರು. ಹೌದು, ಯಾಕಂದ್ರೆ ಈ ದೇಹದಲ್ಲೇ ಈ ಆತ್ಮ ವಾಸ ಮಾಡ್ತಿರೋದು. ಸೊ ದೇಹ ಚೆನ್ನಾಗಿದ್ರೇನೆ ನಮ್ಮ ಆತ್ಮಕ್ಕೆ ಸಂತೋಷವಾಗಿರೋ ಕೆಲಸ ಅಂದ್ರೆ ಭಗವಂತನ ಆ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಾವು ಅದಕ್ಕೆ ಎಷ್ಟು ಸಮಯವನ್ನ ಕೊಡ್ಬೇಕು ಅಷ್ಟನ್ನ ಮಾತ್ರ ನಾವು ಅದಕ್ಕೆ ಕೊಡ್ಬೇಕಾಗತ್ತೆ. ತಮೋಗುಣದಲ್ಲಿರೋರು ನೋಡಿ, ಅವ್ರು ಎದ್ದೊಳದೇ ಲೇಟು. ಅದಾದ್ಮೇಲೆ ಅವರು ಎದ್ದು ಅವರು ಮೊಬೈಲ್ ನೋಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ನಾವ್ ಎಂತಹ ಪುಸ್ತಕಗಳನ್ನ ಓದ್ತೀವಿ ಅದ್ರ ಮೇಲೆ ನಾವು ಯಾವ ಗುಣದಲ್ಲಿ ಇದೀವಿ ಅಂತ ನಾವು ತಿಳ್ಕೋಬಹುದು. ಇವಾಗ ಒಳ್ಳೆಯ ಪುಸ್ತಕಗಳನ್ನ ಓದೋದ್ರಿಂದ ನಾವು ಓದ್ತಾ ಇದ್ರೆ ನಾವು ಅದನ್ನ ಸತ್ವಗುಣದಲ್ಲಿ ನಾವು ಇದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇಲ್ಲಾಂದ್ರೆ ನಾವು ಹೇಗೆ ಹೆಚ್ಚು ಹಣವನ್ನ ಸಂಪಾದನೆ ಮಾಡ್ಬೇಕು, ಹೇಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಗಳನ್ನ ಬೆಳೆಸ್ಕೋಬೇಕು, ಮತ್ತೆ ಹೇಗೆ ಫೇಮಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಈ ತರ ಪುಸ್ತಕಗಳನ್ನ ನಾವು ಓದ್ತಾ ಇದ್ರೆ ನಾವು ರಜೋಗುಣದಲ್ಲಿ ಇದೀವಿ ಅಂತ. ಮತ್ತೆ ಕೆಲಸಕ್ಕೆ ಬಾರದಲ್ಲಿರುವಂತಹ ಪುಸ್ತಕಗಳು, ಕಾಮಿಕ್ ಪುಸ್ತಕಗಳು, ಇಂತಹ ಪುಸ್ತಕಗಳನ್ನ ಓದಿದ್ರೆ ನಾವು ತಮೋಗುಣದಲ್ಲಿ ಇದೀವಿ ಅಂತ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಮಲ್ಕೊಳ್ಳೋ ಸಮಯವನ್ನ ನೋಡಿ ನಾವು ಯಾವ ಗುಣದಲ್ಲಿ ಇದೀವಿ ಅಂತ ನಾವು ತಿಳ್ಕೊಬಹುದು. ಸೊ ಇವಾಗ 9 ಗಂಟೆಗೆ ಮಲ್ಕೊಂಡ್ರೆ, ಯಾಕಂದ್ರೆ ನಾವು ಬೇಗ ಎದ್ದೊಳ್ಬೇಕಂದ್ರೆ ಬೇಗ ಮಲ್ಕೋಬೇಕು. ಅದಕ್ಕೆ ಸತ್ವಗುಣದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ರಜೋಗುಣದಲ್ಲಿರೋರು 12 ಗಂಟೆ ಅಷ್ಟೊತ್ತಿಗೆ 12 ಗಂಟೆ ಆಗೋ ಅಷ್ಟೊತ್ತಿಗೆ ಮಲ್ಕೋತಾರೆ. ತಮೋಗುಣದಲ್ಲಿರೋರಂತೂ 12 ಗಂಟೆ ದಾಟೋಗ್ಬಿಟ್ಟಿರುತ್ತೆ. ಇನ್ನ ಶುದ್ಧ ಸತ್ವಗುಣದಲ್ಲಿರೋರು ಎದ್ದೊಳ್ಬೇಕು, ಆ ಸಮಯಕ್ಕೆ ಅವರು ಮಲ್ಕೋತಾ ಇದ್ದಾರೆ. ಮತ್ತೆ ನೋಡಿ, ಈ ಪ್ರಾಣಿಗಳನ್ನು ಸಹ ನಾವು ನೋಡಿ ನಾವು ಯಾವ ಗುಣದಲ್ಲಿದ್ದಾವೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬಹುದು. ಈಗ ಕಾಗೆ ಅದು ತಮೋ ಗುಣವನ್ನ ಪ್ರತಿನಿಧಿಸುತ್ತೆ. ಮತ್ತೆ ದುಂಬಿ ಎಲ್ಲವನ್ನ ಶೇಖರಿಸಿ ಇಡುತ್ತೆ ಅಲ್ವಾ, ಅದು ರಜೋಗುಣವನ್ನ ಪ್ರತಿನಿಧಿಸುತ್ತೆ. ಮತ್ತೆ ಹಂಸ ಅಲ್ವಾ, ನೀರು ಮತ್ತೆ ಹಾಲನ್ನ ಮಿಕ್ಸ್ ಮಾಡಿ ಕೊಟ್ರು ಸಹ ಅದು ಹಾಲನ್ನ ಮಾತ್ರ ಸ್ವೀಕರಿಸುತ್ತೆ. ಸೊ ಅದು ಸತ್ವಗುಣವನ್ನ ಅದು ಪ್ರತಿನಿಧಿಸುತ್ತೆ. ಸೊ ಇವಾಗ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ಸತ್ವಗುಣದಲ್ಲಿದ್ದವರು ಅವರ ದೇಹ ಮತ್ತೆ ಮನಸ್ಸು ಎರಡೂ ಸಹ ಶುದ್ಧವಾಗಿರುತ್ತೆ. ರಜೋಗುಣದಲ್ಲಿರೋರು ದೇಹ ಮಾತ್ರ ಶುದ್ಧವಾಗಿರುತ್ತೆ, ಆದ್ರೆ ಮನಸ್ಸು ಶುದ್ಧವಾಗಿರೋದಿಲ್ಲ. ತಮೋಗುಣದಲ್ಲಿರೋರ ದೇಹ ಮತ್ತು ಮನಸ್ಸು ಎರಡೂ ಸಹ ಅಶುದ್ಧವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ಈಗ 17ನೇ ಅಧ್ಯಾಯ, 18ನೇ ಅಧ್ಯಾಯ, 19ನೇ ಅಧ್ಯಾಯ ಎಲ್ಲಾ ಅಧ್ಯಾಯಗಳಲ್ಲೂ ಸಹ ಕೃಷ್ಣ ನಮ್ಗೆ ಈ 3 ಗುಣಗಳ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಾರೆ. ನಾವು ತಿನ್ನೋ ಆಹಾರನೂ ಸಹ 3 ಗುಣದಲ್ಲಿ ಇರುತ್ತೆ. ನಮ್ಮ ಶ್ರದ್ಧೆನೂ ಸಹ 3 ಗುಣದಲ್ಲಿ ಇರುತ್ತೆ. ನಾವು ಪೂಜೆ ಮಾಡೋದನ್ನು ಸಹ, ಆರಾಧನೆ ಏನ್ ಮಾಡ್ತೀವಿ ಅದನ್ನು ಸಹ 3 ಗುಣದಲ್ಲಿ ಇರುತ್ತೆ. ಮತ್ತೆ ಯಜ್ಞನೂ ಸಹ 3 ಗುಣದಲ್ಲಿ ಇರುತ್ತೆ. ತಪಸ್ಸು, 3 ರೀತಿಯ ತಪಸ್ಸು, ದೇಹದ ತಪಸ್ಸು, ಮಾತಿನ ತಪಸ್ಸು, ಮನಸ್ಸಿನ ತಪಸ್ಸು, ಅದನ್ನು ಸಹ 3 ಗುಣದಲ್ಲಿ ಇರುತ್ತೆ. ನಾವು ಮಾಡೋ ದಾನನೂ ಸಹ 3 ಗುಣದಲ್ಲಿ ಇರುತ್ತೆ. ಮತ್ತೆ 18ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾರೆ, ನಮ್ಮ ಜ್ಞಾನ, ಕರ್ಮ, ನಾವು ಮಾಡೋ ಕರ್ಮ,
ಮತ್ತೆ ಆ ಕರ್ಮವನ್ನು ಮಾಡುವಂತಹ ವ್ಯಕ್ತಿ, ಮತ್ತೆ ಅವರ ತಿಳುವಳಿಕೆ, ಅವರ ದೃಢ ಸಂಕಲ್ಪ, ಮತ್ತೆ ನಾವು ಪಡೋ ಸುಖನೂ ಸಹ ಈ 3 ಗುಣದಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಮುಂದೆ ತಿಳಿಸ್ತಾ ಹೋಗ್ತಾರೆ ಕೃಷ್ಣ. ಮತ್ತೆ ನಮಗ್ ಗೊತ್ತಿರೋ ಹಾಗೇನೆ ಈ ಸತ್ವಗುಣವನ್ನ ವಿಷ್ಣು ಪ್ರತಿನಿಧಿಸ್ತಾರೆ. ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ವಿಷ್ಣು ಸತ್ವಗುಣದಿದ್ದಾರೆ ಅಂತ ನಾವ್ ಅರ್ಥ ಕೂಡುದು. ಸತ್ವಗುಣವನ್ನ ವಿಷ್ಣು ಪ್ರತಿನಿಧಿಸ್ತಾರೆ, ರಜೋಗುಣವನ್ನ ಬ್ರಹ್ಮ ಪ್ರತಿನಿಧಿಸ್ತಾರೆ, ಮತ್ತೆ ತಮೋಗುಣವನ್ನ ಮಹೇಶ್ವರ ಪ್ರತಿನಿಧಿಸ್ತಾರೆ ಅಂತ ಅರ್ಥ ಮಾಡ್ಕೋಬೇಕೆ ಹೊರತು ಈ ವ್ಯಕ್ತಿಗಳೇ ಆ ಗುಣದಲ್ಲಿ ಇದಾರೆ ಅಂತ ಅರ್ಥ ಅಲ್ಲ. ನೋಡಿ, ಇವಾಗ ಅಕಸ್ಮಾತ್ ಇವಾಗ ಒಬ್ಬ ಜೈಲನ್ನ ನೋಡ್ಕೋತಾ ಇದಾರೆ ಅಂತಂದ್ರೆ ಅಲ್ಲಿ ಅವ್ರು ಯಾವ್ದೋ ಒಂದು ತಪ್ಪನ್ನ ಮಾಡಿ ಜೈಲಿಗೆ ಹೋಗಿದ್ದಾರೆ ಅಂತ ಅರ್ಥ ಅಲ್ಲ. ಅವ್ರು ಜೈಲನ್ನ ನೋಡ್ಕೋತಾ ಇದಾರೆ ಅಷ್ಟೇನೆ, ಆ ಜೈಲರ್. ಅದೇ ತರನೇ ಇಲ್ಲಿ ತಮೋ ಗುಣವನ್ನ ಮಹೇಶ್ವರ ನೋಡ್ಕೋತಾ ಇದ್ದಾರೆ, ಪ್ರತಿನಿಧಿಸ್ತಾ ಇದ್ದಾರೆ. ಅವರು ಪ್ರತಿನಿಧಿಸ್ತಾ ಇದಾರೆ ಅಂದ್ರೆ ಅವ್ರು ನೋಡ್ಕೋತಾ ಇದಾರೆ ಅಷ್ಟೇನೆ. ಮತ್ತೆ ರಜೋಗುಣವನ್ನ ಬ್ರಹ್ಮ, ಮತ್ತೆ ಸತ್ವಗುಣವನ್ನ ವಿಷ್ಣು ನೋಡ್ಕೋತಾ ಇದ್ದಾರೆ. ಓಕೆ, ಮತ್ತೆ ಇವಾಗ ನಮ್ಗೆ ಇಲ್ಲಿ ಸಮ್ಮರಿ ಹೇಳ್ತಾ ಇದಾರೆ ಕೃಷ್ಣ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯುತು ತಮಃ ಪ್ರಮಾದೆ ಸಂಜಯತ್ಯುತ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ, ರಜೋಗುಣವು ಕಾಮ್ಯ ಕರ್ಮಗಳನ್ನ ಮಾಡಲು ಬದ್ಧಗೊಳಿಸುತ್ತದೆ, ತಮಸ್ಸು ಮನುಷ್ಯನ ಜ್ಞಾನವನ್ನ ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ನಾವು ಸತ್ವಗುಣದಲ್ಲಿ ಇದ್ರೆ ನಾವು ಸುಖ ಮತ್ತೆ ಜ್ಞಾನದಿಂದ ನಾವು ಬಂಧನಕ್ಕೆ ಒಳಗಾಗ್ತೀವಿ. ರಜೋಗುಣದಲ್ಲಿ ಇದ್ರೆ ನಾವು ಕಾಮ್ಯ ಕರ್ಮಗಳಿಂದ ನಾವು ಬಂಧನಕ್ಕೆ ಒಳಗಾಗ್ತೀವಿ. ತಮೋ ಗುಣದಲ್ಲಿದ್ರೆ ನಾವು ಹುಚ್ಚಿನಿಂದ ನಾವು ಬಂಧನಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ನಮ್ಗೆ ತಿಳಿಸಿಕೊಡ್ತಾರೆ. ಒಟ್ನಲ್ಲಿ ನಾವು ಈ 3 ಗುಣದಲ್ಲಿ ಯಾವುದೇ ಗುಣದಲ್ಲಿ ಇದ್ರೂ ಸಹ ನಾವು ಬಂಧನಕ್ಕೆ ಒಳಗಾಗ್ತೀವಿ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ಇದು. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ ರಜಸ್ಸತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತತ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನ ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ನೋಡಿ, ಇದು ತುಂಬಾ ಮುಖ್ಯವಾದ ಶ್ಲೋಕ. ನಾವೇನ್ ಅನ್ಕೊಬಿಡ್ತೀವಿ ಅಂತಂದ್ರೆ, ನಾನಿವಾಗ ಸತ್ವಗುಣದಲ್ಲಿ ಇದೀವಿ ಅಂತಂದ್ರೆ ನಾನು ಯಾವಾಗ್ಲೂ ಸತ್ವಗುಣದಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ನಾವ್ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಅದು ಸಾಧ್ಯ ಇಲ್ಲ ಅಲ್ವಾ. ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ನಾವು ಬೆಳಿಗ್ಗೆ ಎದ್ದ ತಕ್ಷಣ ನಾವ್ ಎಷ್ಟು ಫ್ರೆಶ್ ಆಗಿರ್ತೀವಿ ಅಲ್ವಾ. ನಾನು ಇವತ್ತೇನೆಲ್ಲ ಕೆಲಸ ಅನ್ಕೊಂಡಿದೀನೋ ಅದನ್ನೆಲ್ಲ ಮಾಡ್ಬಿಡ್ಬೇಕು ಅಂತ ನಾವ್ ಅನ್ಕೋತೀವಿ. ಅದೇ ದಿನ ಜಾಸ್ತಿ ಆಗ್ತಾ ಬಿಸ್ಲೇಲ್ಲ 12 ಗಂಟೆ ಬರೋ ಅಷ್ಟೊತ್ತಿಗೆ ನಮ್ಗೆ ಏನಾಗುತ್ತೆ, ಅಯ್ಯೋ ಬಿಡಪ್ಪ ನಾವು ನೋಡೋಣಂತೆ, ನಾನು ಇನ್ನ ಬೇರೆ ಯಾವ್ದೋ ಒಂದು ಕೆಲಸ ಮುಖ್ಯವಾಗಿದೆ ಅದನ್ನ ಮಾಡೋಣ, ಇದು ಹೆಚ್ಚು ದುಡ್ಡು ಕೊಡುತ್ತೆ ಅಥವಾ ಇದರಿಂದ ಹೆಚ್ಚು ನನಗೆ ಹೆಸರು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಮನಸ್ಸು ಬದಲಾಗ್ಬಿಡುತ್ತೆ ಅಲ್ವಾ. ಮತ್ತೆ ಅದೇ ರಾತ್ರಿ ಬಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಆಲಸ್ಯ ಬರುತ್ತೆ ಅಲ್ವಾ. ಬಿಡು ನಾಳೆಗೆ ಮಾಡೋಣಂತೆ ಅಂತ ಹೇಳ್ಬಿಟ್ಟು ನಮ್ಗೆ ಪೋಸ್ಟ್ಪೋನ್ ಮಾಡ್ತೀವಿ ಅಲ್ವಾ. ನೋಡಿ, ನಾವೇ ಒಂದೇ ವ್ಯಕ್ತಿನೇ ಆ ಒಂದು ದಿನದಲ್ಲಿ ಅವರ ಗುಣಗಳು ಎಷ್ಟು ಬದಲಾವಣೆ ಆಗತ್ತೆ ಅಲ್ವಾ. ಸೊ ಇವಾಗ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಾವ್ ಯಾವ್ದಾದ್ರು ಒಂದು ಗುಣದಲ್ಲಿದ್ರೆ ನಾವ್ ಅದನ್ನ ಫಿಕ್ಸ್ ಆಗಿ ಅದೇ ಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬಾ ಬದಲಾವಣೆ ಆಗ್ತಾ ಇರುತ್ತೆ ಅಲ್ವಾ. ನೋಡಿ, ನಾವು ನೋಡೋ ಹಾಗೆ ತಮೋ ಗುಣದಲ್ಲಿ ಅಂದ್ರೆ ಆ ರಾತ್ರಿ ಆ ತಮೋ ಗುಣವನ್ನ ಪ್ರತಿನಿಧಿಸುತ್ತೆ. ನಾವು ಹೆಚ್ಚು ಇವಾಗ ಕಳ್ಳತನನೇ ಆಗ್ಲಿ ಅಥವಾ ಕೆಟ್ಟ ಕೆಲಸಗಳೆಲ್ಲನೂ ಸಹ ರಾತ್ರಿ ಹೊತ್ತೇ ಆಗೋದು ಅಲ್ವಾ, ನೀವು ನೋಡ್ತಾ ಇದ್ದೀರಾ. ಮತ್ತೆ ಹೆಚ್ಚು ಹಣ ಸಂಪಾದನೆ ಎಲ್ಲ ಆಗೋದು ಆ ಮಧ್ಯಾಹ್ನದ ಸಮಯದಲ್ಲಿ. ಮತ್ತೆ ಎಲ್ಲ ಒಳ್ಳೆ ಕಾರ್ಯ ಆಗೋದೆಲ್ಲನೂ ಸಹ ಬ್ರಹ್ಮ ಮುಹೂರ್ತದಲ್ಲಿ ಅಲ್ವಾ. ಏನಾದ್ರೂ ಒಂದು ಒಳ್ಳೆ ಯೋಚನೆ ಆಲೋಚನೆ ಎಲ್ಲ ಬರ್ಬೇಕು ಅಂತಂದ್ರೆ ಆ ಬ್ರಹ್ಮ ಮುಹೂರ್ತದಲ್ಲಿ ಬರುತ್ತೆ ಅಲ್ವಾ. ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಎಲ್ಲದಕ್ಕೂ ಮೂಲ ಕಾರಣ ನಮ್ಮ ಮನಸ್ಸು. ಈ ನಮ್ಮ ಮನಸ್ಸಿನ ಮೇಲೆನೆ ಈ 3 ಗುಣಗಳು ಅದು ಕೆಲಸ ಮಾಡೋದು. ಆ 3 ಗುಣಗಳು ನಮ್ಮ ಮನಸ್ಸಿನ ಮೇಲೆ ಎಷ್ಟು ಅದು ಪರಿಣಾಮ ಬೀರುತ್ತೆ ಅಂತಂದ್ರೆ, ಅದನ್ನ ಜಗ್ಗಾಟದಲ್ಲಿ ಇದೆ ನಮ್ಮ ಮನಸ್ಸು ಅಲ್ವಾ. ಯಾವ ಗುಣ ಅದು ಕೈ ಮೇಲಾದ್ರೆ ಆ ಗುಣದ ಕಡೆಗೆ ನಮ್ಮ ಮನಸ್ಸು ವಾಲುತ್ತೆ. ಸತ್ವಗುಣದ ಕೈ ಮೇಲಾದ್ರೆ ಸತ್ವಗುಣದ ಕಡೆಗೆ ನಮ್ಮ ಮನಸ್ಸು ವಾಲುತ್ತೆ. ಅವಾಗ ಸತ್ವಗುಣದ ಕೆಲಸ ಮಾಡ್ಬೇಕು ಅಂತ ನಮ್ಗೆ ಅನ್ಸುತ್ತೆ. ಅದೇ ರಜೋಗುಣದ ಕಡೆಗೆ ವಾಲಿದ್ರೆ ರಜೋಗುಣದ ಕಡೆಗೆ ನಮ್ಮ ಮನಸ್ಸು ರಜೋಗುಣದ ಕಡೆಗೆ ವಾಲಿದ್ರೆ ನಾವು ರಜೋಗುಣದ ಕೆಲಸಗಳನ್ನ ನಾವು ಮಾಡ್ತೀವಿ. ಅದೇ ನಮ್ಮ ಮನಸ್ಸು ತಮೋಗುಣದ ಕಡೆಗೆ ವಾಲಿದ್ರೆ ತಮೋಗುಣದ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ಇದು ತುಂಬಾ ಮುಖ್ಯವಾದದ್ದು. ಮತ್ತೆ ನಮ್ಗೆ ಇಲ್ಲಿ ಏನ್ ಹೇಳ್ತಾರೆ ನಮ್ಗೆ ಪ್ರಭುಪಾದರು ಅಂತಂದ್ರೆ, ನಮ್ಮ ಮನಸ್ಸನ್ನ ಯಾವ ಕಡೆಗೆ ವಾಲಿಸ್ಕೋಬೇಕು ಅನ್ನೋ ಒಂದು ಸ್ವತಂತ್ರ ನಮ್ಗೆ ಕೊಟ್ಟಿದ್ದಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇವಾಗ ಅಕಸ್ಮಾತ್ ನಾವ್ ಇವಾಗ ಏನೋ ಒಂದು ನಿಮ್ಗೆ 18ನೇ ಅಧ್ಯಾಯದಲ್ಲಿ ನಮ್ಗೆ ಅದು ಸಹ ಬರುತ್ತೆ. ಇವಾಗ ನಾವ್ ಯಾವ್ದೋ ಒಂದು ಪಾರ್ಟಿಗೆ ಹೋಗ್ತೀವಿ, ಅಲ್ಲಿ ಒಂದು ಎಳ್ನೀರು ಇಟ್ಟಿರ್ತಾರೆ, ಅಲ್ಲಿ ಡ್ರಿಂಕ್ಸ್ ಇಟ್ಟಿರ್ತಾರೆ, ಕೋಕೋ ಕೋಲಾ ಆ ತರದ್ದು ಇಟ್ಟಿರ್ತಾರೆ, ಅಥವಾ ಏನು ಆಲ್ಕೋಹಾಲು ಇಟ್ಟಿರ್ತಾರೆ ಅಲ್ವಾ. ನಮ್ಗೆ ಇವಾಗ ಜ್ಞಾನ ಇದೆ ಅಲ್ವಾ, ಯಾವ್ದು ಒಳ್ಳೇದು, ಆಲ್ಕೋಹಾಲ್ ಒಳ್ಳೇದಾ ಅಥವಾ ಎಳ್ನೀರು ಒಳ್ಳೇದಾ ಅಂತ ನಮ್ಗೆ ಜ್ಞಾನ ಇದೆ. ಅದೇ ಇವಾಗ ಸತ್ವಗುಣದವರು ಅವ್ರು ಯಾವಾಗ್ಲೂ ಸಹ ಅವರು ಜ್ಞಾನಯುತವಾಗಿ ನಡ್ಕೋತಾರೆ. ಅವ್ರು ನೇರವಾಗಿ ಆ ಎಳ್ನೀರು ಎಲ್ಲಿದೆಯೋ ಅಲ್ಲೇ ಹೋಗ್ತಾರೆ, ಆ ಎಳ್ನೀರನ್ನ ಕುಡಿತಾರೆ, ಅವರು ಬರ್ತಾರೆ.
ಅದೇ ತಮೋಗುಣದವರು ಅವ್ರಿಗೆ ಏನನ್ನ ಮಾಡ್ಬೇಕು, ಏನನ್ನ ಮಾಡ್ಬಾರ್ದು ಅಂತ ಇರುತ್ತೋ ಅದನ್ನೇ ಅವ್ರು ಮಾಡೋದು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಆಲ್ಕೋಹಾಲ್ ಹತ್ರ ಹೋಗ್ತಾರೆ, ನೇರವಾಗಿ ಆಲ್ಕೋಹಾಲ್ ಅನ್ನ ಕುಡಿತಾರೆ, ಬರ್ತಾರೆ. ಇದೇ ರಜೋಗುಣದವ್ರು ಏನ್ ಮಾಡ್ತಾರೆ, ಅವ್ರಿಗೆ ಡೋಲಾಯಮಾನ ಅಲ್ವಾ, ಅಯ್ಯೋ ಹೌದು ಎಳ್ನೀರಂದ್ರೆ ಒಳ್ಳೇದು, ಆದ್ರೆ ಈ ಡ್ರಿಂಕ್ಸ್ ನಮ್ಗೆ ಯಾವಾಗ್ಲೂ ಸಿಗೋದಿಲ್ಲ, ಇಲ್ಲಿ ಎಷ್ಟು ಬೇಕಾದ್ರೂ ಕುಡಿಬಹುದು, ಎಷ್ಟು ಕಾಸ್ಟ್ಲಿ, ಡ್ರಿಂಕ್ಸ್ ಕುಡಿದು ಬಿಡೋಣಂತೆ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ವಾಲ್ತಾ ಇರುತ್ತೆ, ಏನ್ ಮಾಡ್ಬೇಕು, ಅದ್ ಕುಡಿಬೇಕಾ ಇದ್ ಕುಡಿಬೇಕಾ ಅಂತ. ಕೊನೆಗೆ ಆ ಮನಸ್ಸು ಯಾವ ಕಡೆ ಹೆಚ್ಚು ವಾಲುತ್ತೋ ಅದು ಹೋಗಿ ಅವ್ರು ಮಾಡ್ತಾರೆ ಅಲ್ವಾ. ಸೊ ಅದಕ್ಕೆ ಇವಾಗ ನಮ್ಮ ಕಣ್ಣಿಗೆ ಏನೆಲ್ಲ ಇಲ್ಲಿ ಏನು ಸಿಗ್ನಲ್ಸ್ ರವಾನೆ ಆಗಿರುತ್ತೋ, ಹೌದು ಅದ್ರ ಮೇಲೆ ನಾವು ಯೋಚನೆ ಮಾಡ್ತೀವಿ, ಆದ್ರೆ ನಾವು ಆ ಡಿಸಿಷನ್ ಅಂತ ನಾವ್ ಏನ್ ತಗೋತೀವೋ ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರೋದು ಅಲ್ವಾ. ಇವಾಗ ಕಣ್ಣಿಗೆ ನೋಡಿದಾಗ ಏನ್ ಅನ್ಸುತ್ತೆ ನನಗೆ, ಇವಾಗ ಆಲ್ಕೋಹಾಲು ಅಥವಾ ಎಳ್ನೀರನ್ನ ನೋಡಿದಾಗ ಆ ಸಂದೇಶ ನನ್ನ ಮನಸ್ಸಿಗೆ ರವಾನೆ ಆಗತ್ತೆ. ಅವಾಗ ಮನಸ್ಸು ಏನ್ ಅನ್ಸುತ್ತೆ, ಯೋಚನೆ ಮಾಡುತ್ತೆ, ನಿನಗೆ ಎಳ್ನೀರು ಇಷ್ಟ ಮತ್ತೆ ಆಲ್ಕೋಹಾಲು ಇಷ್ಟ, ಆದ್ರೆ ಆಲ್ಕೋಹಾಲು ಯಾವಾಗ್ಲೂ ಸಿಗೋದಿಲ್ಲ, ಅದು ತುಂಬಾ ಕಾಸ್ಟ್ಲಿ, ಹತ್ರ ಅಷ್ಟು ಹಣನೂ ಇಲ್ಲ ಬೇರೆ ಟೈಮಲ್ಲಿ ಕೊಂಡ್ಕೊಳ್ಲಿಕ್ಕೆ, ನೀನು ಈಗ ಆಲ್ಕೋಹಾಲ್ ಕುಡಿದ್ ಬಿಡು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸು ಹೇಳುತ್ತೆ ಅಲ್ವಾ. ಆದ್ರೆ ನನ್ನ ಬುದ್ಧಿ ಏನಾದ್ರೂ ಚುರುಕಾಗಿದ್ರೆ ಏನ್ ಮಾಡುತ್ತೆ, ಇಲ್ಲ ತಪ್ಪು, ಆಲ್ಕೋಹಾಲ್ ಕುಡಿದ್ರೆ ತೊಂದ್ರೆ ಆಗತ್ತೆ, ನನ್ನ ಜೀವನನೇ ಹಾಳಾಗುತ್ತೆ, ಅದಕ್ಕೋಸ್ಕರ ನಾನು ಆಲ್ಕೋಹಾಲ್ ಕುಡಿಯೋದಿಲ್ಲ, ನಾನು ಎಳ್ನೀರೇ ಕುಡಿತೀನಿ ಅಂತ ಹೇಳ್ಬಿಟ್ಟು ನನಗೆ ಜ್ಞಾನ ಚೆನ್ನಾಗಿದ್ರೆ ನನ್ನ ಬುದ್ಧಿ ಏನ್ ಮಾಡುತ್ತೆ, ಮನಸ್ಸಿಗೆ ಅದು ಹೇಳುತ್ತೆ, ಬುದ್ಧಿವಾದ ಮಾಡುತ್ತೆ. ಅವಾಗ ಏನಾಗುತ್ತೆ, ನಾವು ಎಳ್ನೀರನ್ನ ನಾವು ಕುಡಿತೀವಿ. ಅದಕ್ಕೋಸ್ಕರ ಆ ಡಿಸಿಷನ್ ಮಾಡೋದು ಏನಿದೆಯೋ ಅದು ನಮ್ಮ ಮನಸ್ಸಿಗೆ, ಅಂದ್ರೆ ನಮ್ಮ ಇಚ್ಛೆಗೆ ಸಂಬಂಧಪಟ್ಟಿರೋದು. ನಾವು ಅದನ್ನ ಬದಲಾಯಿಸ್ಕೋಬಹುದು. ನಮ್ಗೆ ಜ್ಞಾನ ಚೆನ್ನಾಗಿದ್ರೆ ಮಾತ್ರನೇ ನಾವು ಅದು ಬದಲಾಯಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ನಮ್ಗೆ ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ನೀವು ಯಾವಾಗ್ಲೂ ಸಹ ಪ್ರಯತ್ನ ಪಡ್ಬೇಕು, ನೀವು ಸತ್ವಗುಣದಲ್ಲೇ ಇರ್ಬೇಕು ಅನ್ನೋದಕ್ಕೆ ನೀವು ಪ್ರಯತ್ನ ಪಡ್ಬೇಕು ಅಂತ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಅದಕ್ಕೇನೆ ನೋಡಿ ಪ್ರಭುಪಾದರು ಏನೆಲ್ಲ ನಮ್ಗೆ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇದೆಲ್ಲ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ದಿನಚರಿಯನ್ನ ಹೇಳಿದರೋ, ಅವೆಲ್ಲವನ್ನೂ ಸಹ ನಮ್ಮನ್ನ ಸತ್ವಗುಣಕ್ಕೆ ತಗೊಂಡ್ಬರುವಂತಹ ದಿನಚರಿಗಳೇ ಇದೆ. ಅದಕ್ಕೋಸ್ಕರ ನಾವು ಕೃಷ್ಣ ಪ್ರಜ್ಞೆಲಿದ್ರೆ ಏನೇ ಆದ್ರೂ ಸಹ ನಾವು ಈ ರಜೋಗುಣ ಅಥವಾ ತಮೋಗುಣ ಕಡೆಗೆ ವಾಲ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಾವಿಲ್ಲಿ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ನಾವ್ ಇವಾಗ ಶಿಷ್ಟಾಷ್ಟಕದಲ್ಲಿ ನೋಡಿದ್ರೆ ಅಲ್ಲಿ ಏನ್ ಹೇಳ್ತಾರೆ, ನೀವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೋಬೇಕು, ಭಗವಂತನ ನಾಮವನ್ನ ಹೇಳ್ಕೋಬೇಕು ಅಂತ ಯಾವುದೇ ಒಂದು ನಿಯಮ ನಿಬಂಧನೆಗಳಿಲ್ಲ ಅಂತ ಹೇಳ್ತಾರೆ. ಯಾವುದೇ ಸಮಯದಲ್ಲಿ ಬೇಕಾದ್ರೂ ಹೇಳ್ಕೋಬಹುದು ಅಂತ ಹೇಳ್ತಾರೆ. ಆದ್ರೆ ಪ್ರಭುಪಾದರು ಏನ್ ಮಾಡ್ತಾರೆ, ಇನ್ಸಿಸ್ಟ್ ಮಾಡ್ತಾರೆ, ಇಲ್ಲ ನೀವು ಬೆಳಗಿನ ಜಾವದಲ್ಲೇ ಹೇಳ್ಕೊಳ್ಳಿ, ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಳ್ಳಿ ಅಂತ. ಯಾಕೆಂದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಂಡ್ರೆ ನಾವು ಅದನ್ನ ಕಾನ್ಸಂಟ್ರೇಷನ್ ಇಟ್ಟು ಹೇಳ್ಕೋಬಹುದು. ನಾವ್ ನೋಡಿದೀವಲ್ವಾ, ರಾತ್ರಿ ಆಗ್ತಂಗೆಲ್ಲನ ನಮ್ಗೆ ಅಯ್ಯೋ ಮುಗಿಸ್ಬಿಟ್ರೆ ಸಾಕಪ್ಪ, ಯಾವಾಗ ಈ ರೌಂಡ್ಸ್ ಮುಗುತ್ತೆ ಅಂತ ಹೇಳ್ಬಿಟ್ಟು ನಾವು ಮುಗಿಸೋದ್ರಲ್ಲಿ ನಾವು ಯೋಚನೆ ಮಾಡ್ತೀವಿ ಹೊರತು ನಾವು ಪ್ರತಿಯೊಂದು ಶಬ್ದವನ್ನ ನಾವು ಕೇಳಿಸ್ಕೋಬೇಕು ಅನ್ನೋ ಒಂದು ಸ್ಥಿತಿಲಿ ನಾವ್ ಇರೋದಿಲ್ಲ ಅಲ್ವಾ. ಅದಕ್ಕೋಸ್ಕರನೇ ಪ್ರಭುಪಾದರು ಹೇಗಾದ್ರೂ ಮಾಡಿ ನಾವು ಸತ್ವಗುಣದಲ್ಲೇ ಇರ್ಬೇಕು ಹೆಚ್ಚಾಗಿ ಅಂತ ಹೇಳ್ಬಿಟ್ಟು ನಮ್ಗೆ ಈ ಎಲ್ಲಾ ಅಂಶಗಳನ್ನ ನಮ್ಗೆ ಕೊಟ್ಟಿದ್ದಾರೆ ಕೃಷ್ಣ ಪ್ರಜ್ಞೆಯಲ್ಲಿ. ಏನೆಲ್ಲ ನಾವು ಮಾಡ್ತಾ ಇದೀವಿ ಈಗ, ಅದೆಲ್ಲವೂ ಸಹ ನಮ್ಮ ಸತ್ವ ಗುಣದಲ್ಲಿ ಇರ್ಲಿಕ್ಕೆ ಅದು ನಮ್ಗೆ ಸಹಕಾರ ಕೊಡುತ್ತೆ, ಸಹಾಯ ಮಾಡುತ್ತೆ. ಅದಕ್ಕೋಸ್ಕರನೇ ನಾವು ಯಾವಾಗ್ಲೂ ಸಹ ಈ ಅಗ್ಗ ಜಗ್ಗಾಟ ನಡೀತಾ ಇರೋದ್ರಿಂದ ನಾವು ಸಂಕಲ್ಪ ಮಾಡ್ಬೇಕು, ಇಲ್ಲ ನಾನು ಸತ್ವ ಗುಣದಲ್ಲೇ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಇದು ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ. ಇದನ್ನ ನೀವು ಇನ್ನ ಹೆಚ್ಚು ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬಹುದು ಆ ಸಮಯ ಇದ್ರೆ. ತುಂಬಾ ಮುಖ್ಯವಾದ ಶ್ಲೋಕ ಇದು. ಹೆಚ್ಚಾಗಿ ನಾವಿವಾಗ ರಜೋಗುಣ ಮತ್ತೆ ತಮೋಗುಣವನ್ನ ನಾವು ಸೋಲಿಸಿ ನಾವು ಸತ್ವಗುಣದಲ್ಲಿ ಇರ್ಬೇಕು. ಯಾಕೆ ನಾವು ಸತ್ವಗುಣದಲ್ಲಿ ಇರ್ಬೇಕು ಅಂತಂತಂದ್ರೆ, ನಾವು ಸತ್ವಗುಣದಲ್ಲಿ ಇದ್ರೆ ಮಾತ್ರನೇ ನಾವು ಶುದ್ಧ ಸತ್ವಗುಣಕ್ಕೆ ಏರ್ಲಿಕ್ಕೆ ಸಾಧ್ಯ. ಸತ್ವಗುಣದಲ್ಲಿ ಇದ್ರೆ ಮಾತ್ರನೇ ನಾವು ಈ ಭಗವದ್ಗೀತೆ ಭಾಗವತವನ್ನ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಸತ್ವಗುಣದಲ್ಲಿ ಇದ್ರೆ ಮಾತ್ರನೇ ನಾವು ಗುರು ಮತ್ತೆ ಕೃಷ್ಣರ ಕೃಪೆನ ನಾವು ಗಳಿಸ್ಲಿಕ್ಕೆ ಸಾಧ್ಯ. ನಾವು ನೋಡ್ತೀವಿ ಅಲ್ವಾ, ದೇವತೆಗಳು ಅವರೆಲ್ಲರೂ ಸಹ ಗುಣದಲ್ಲಿದ್ದಾರೆ. ಅದಕ್ಕೆ ಯಾವಾಗ್ಲೂ ವಿಷ್ಣು ದೇವತೆಗಳಿಗೆ ಸಹಾಯ ಮಾಡ್ತಾರೆ ಅಲ್ವಾ. ನಾವು ಗುರು ಕೃಷ್ಣ ಕೃಪೆಯನ್ನ ಪಡಿಬೇಕು ಅಂತಂದ್ರೆ ನಾವು ಮಿನಿಮಮ್ ಸತ್ವಗುಣದಲ್ಲಿ ಇರ್ಬೇಕು. ಇಲ್ಲ ನಾವು ಸತ್ವಗುಣದಲ್ಲಿ ಇಲ್ಲ ಅಂತಂದ್ರೆ ನಾವ್ ಈ ಭಗವದ್ಗೀತೆ ಭಾಗವತವನ್ನ ಕೇಳಿಕ್ಕೆ ಸಾಧ್ಯ ಇಲ್ಲ. ಭಗವದ್ಗೀತೆ ಭಾಗವತವನ್ನ ಕೇಳಿಲ್ಲ, ಭಕ್ತರ ಸಂಘದಲ್ಲಿ ಇಲ್ಲ ಅಂತಂದ್ರೆ ನಾವು ಈ ಮನುಷ್ಯ ಜನ್ಮವನ್ನ ಉದ್ಧಾರ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ನಾವು ಆದಷ್ಟು ನಾವು ಸತ್ವಗುಣದಲ್ಲಿ ನಾವು ಇರ್ಬೇಕಾಗತ್ತೆ ಅಲ್ವಾ. ಅದಕ್ಕೋಸ್ಕರ ನೋಡಿ, ಇವಾಗ ಏರೋಪ್ಲೇನ್ ಏನಾದ್ರೂ ಮೇಲೆ ಹೋಗ್ಬೇಕು, ಮೇಲೆ ಹೋಗೋದು ಅಂದ್ರೆ ನಾವು ಗೋಲಕ ವೃಂದಾವನಕ್ಕೆ ಹೋಗ್ಬೇಕು ಅನ್ನೋದು ಅರ್ಥ ಮಾಡ್ಕೋಬೇಕು. ಮೇಲೆ ಹೋಗ್ಬೇಕಂತಂದ್ರೆ ಈ ಏರೋಪ್ಲೇನ್ ರನ್ವೇಲಿ ಅದು ಫಾಸ್ಟ್ ಆಗಿ ಹೋಗ್ಬೇಕು. ಫಾಸ್ಟ್ ಆಗಿ ಹೋದ್ರೆ ಅಷ್ಟೇ ಅದು ಮೇಲಕ್ಕೆ ಅದು ಹೋಗ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ. ಇಲ್ಲ ಅಂತಂದ್ರೆ ಅದು ಹೋಗ್ಲಿಕ್ಕೆ ಅದು ಏನು ಹಳ್ಳ ತಗ್ಗು ಇರೋಂತ ಜಾಗದಲ್ಲಿ ಅದು ಹೋದ್ರೆ ಅದು ಮೇಲಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಅದೇ ತರ ನಾವು ಸತ್ವಗುಣದಲ್ಲಿ ಇದ್ರೆ ಮಾತ್ರನೇ ನಾವು ಮೇಲಕ್ಕೆ ಅಂದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ಶ್ಲೋಕ ತುಂಬಾ ಮುಖ್ಯವಾದದ್ದು. ನಾವು ಆದಷ್ಟು ನಾವು ಸತ್ವಗುಣದಲ್ಲಿ ಇರುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ಲೇಬೇಕಾಗತ್ತೆ. ಅದು ನಮ್ಮ ಕೈಯಲ್ಲಿ ಇದೆ. ಓಕೆ,
ಸೊ ಇವಾಗ ನಮ್ಗೆ ಅಕಸ್ಮಾತ್ ಇವಾಗ ಒಬ್ಬ ವ್ಯಕ್ತಿ ಹೆಚ್ಚಾಗಿ ಸತ್ವಗುಣದಲ್ಲಿ ಇರ್ತಾರೆ, ಹೆಚ್ಚಾಗಿ ರಜೋಗುಣದಲ್ಲಿ ಇರ್ತಾರೆ, ಹೆಚ್ಚಾಗಿ ತಮೋಗುಣದಲ್ಲಿ ಇರ್ತಾರೆ. ಹೇಗೆ ಗೊತ್ತಾಗತ್ತೆ ಅವರು ಹೆಚ್ಚಾಗಿ ಸತ್ವಗುಣದಲ್ಲಿದ್ದಾರೆ, ತಮೋಗುಣದಲ್ಲಿದ್ದಾರೆ ಅಥವಾ ರಜೋಗುಣದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ನಮಗೆ ಮುಂದಿನ 3 ಶ್ಲೋಕದಲ್ಲಿ ನಮಗೆ ಕೃಷ್ಣ ಹೇಳ್ತಾ ಇದ್ದಾರೆ. ಸರ್ವದ್ವಾರೇಶು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ಅವಿದ್ಯಾದ್ ವಿವೃದ್ಧಂ ಸತ್ವಮಿತ್ಯುತ. ದೇಹದ ಎಲ್ಲ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನ ಅನುಭವಿಸಬಹುದು. ನೋಡಿ ಇಲ್ಲಿ ಏನ್ ಹೇಳ್ತಾ ಇದಾರೆ. ಸೊ ನಮ್ಗೆ ನವದ್ವಾರ ಪುರೇ ದೇಹೆ ಅಲ್ವಾ, ನಮ್ಮ ಆತ್ಮ ಈ 9 ದ್ವಾರ ಇರುವಂತಹ ದೇಹದಲ್ಲಿ ಇದೆ. ಈ ಎಲ್ಲ 9 ದ್ವಾರಗಳು ಸಹ ಯಾವಾಗ್ಲೂ ಪ್ರಕಾಶಮಾನವಾಗಿರುತ್ತೆ. ಅಂದ್ರೆ ಏನನ್ನ ಮಾಡ್ಬೇಕು, ಬಾಯಿ ಏನನ್ನ ಮಾಡ್ಬೇಕು ಅದನ್ನ ಮಾಡುತ್ತೆ, ಕಣ್ಣು ಏನನ್ನ ಮಾಡ್ಬೇಕು, ಭಗವಂತ ಏನಕ್ಕೆ ಕೊಟ್ಟಿದ್ದಾನೆ ಕಣ್ಣನ್ನ ಅದನ್ನೇ ಮಾಡುತ್ತೆ ಕಣ್ಣುಗಳು, ಕೈ ಕಾಲುಗಳು, ಗುದದ್ವಾರ, ಜನನೇಂದ್ರಿಯ ಎಲ್ಲವೂ ಸಹ ಏನನ್ನ ಮಾಡ್ಬೇಕು ಅದನ್ನೇ ಮಾಡ್ತಾ ಇದೆ, ತಪ್ಪನ್ನ ಮಾಡ್ತಾ ಇಲ್ಲ. ಅದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ಸತ್ವಗುಣದಲ್ಲಿರೋರು ಅವರು ಎಲ್ಲವನ್ನೂ ಸಹ ಅವರು ನಮ್ಮ ಧರ್ಮ ಗ್ರಂಥಗಳಲ್ಲಿ ಏನನ್ನ ಹೇಳಿದರೋ ಅದಕ್ಕೆ ಅವರು ಉಪಯೋಗಿಸ್ತಾರೆ. ತಮ್ಮ ಇಂದ್ರ ತೃಪ್ತಿಗೋಸ್ಕರ ಅಥವಾ ಏನು ಲೋಭ ಬರುವಂತಹ ಒಂದು ವಿಷಯಗಳಿಗೆ ಅದನ್ನ ಉಪಯೋಗಿಸೋದಿಲ್ಲ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ರು ನಾವು ನೋಡಿದೀವಿ ಅಲ್ವಾ, ಅಂಬರೀಷ ಮಹಾರಾಜ ಅವರು ತಮ್ಮೆಲ್ಲ ಅಂಗಾಂಗಗಳನ್ನ ಅವರು ಭಗವಂತನ ಭಕ್ತಿಗೆ ಅವರು ಉಪಯೋಗಿಸ್ತಾ ಇದ್ರು ಅಲ್ವಾ. ಅವರು ಮಹಾರಾಜ, ಅವರು ಕೈಗಳನ್ನ ಉಪಯೋಗಿಸಿ ಅವರು ಅವರ ದೇವಾಲಯವನ್ನು ಶುಚಿ ಮಾಡುವುದು ಅಗತ್ಯ ಇರ್ಲಿಲ್ಲ ಅಲ್ವಾ, ಭಗವಂತನಿಗೆ ಅಲಂಕಾರ ಮಾಡೋದು ಅಗತ್ಯ ಇರ್ಲಿಲ್ಲ. ಅವರು 1000 ಜನನ ಬೇಕಾದ್ರೆ ತಂದಿಟ್ಕೋಬಹುದಾಗಿತ್ತು. ಆದ್ರೆ ಭಗವಂತನ ಕೈಂಕರ್ಯವನ್ನ ಅಂಬರೀಷ ಮಹಾರಾಜನೇ ಮಾಡ್ತಾ ಇದ್ರು. ಅವರೆಲ್ಲ ಅಂಗಾಂಗಗಳನ್ನ ಅವರು ಭಗವಂತನ ಸೇವೆಗೆ ಅವರು ಉಪಯೋಗಿಸ್ತಾ ಇದ್ರು. ಸೊ ಸಮಯ ಇಲ್ದಲೇ ಇರೋದ್ರಿಂದ ನಾನು ಈ ಶ್ಲೋಕ ಹೇಳ್ತಾ ಇಲ್ಲ. ತುಂಬಾ ಸುಂದರವಾದ ಶ್ಲೋಕ. ಎಲ್ಲರೂ ಸಹ ಇದನ್ನ ಬಾಯ್ಹಾಟ್ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡಿ. 9ನೇ ಸ್ಕಂದದ 4ನೇ ಅಧ್ಯಾಯದ 18ರಿಂದ 20ನೇ ಶ್ಲೋಕ ಇದು. ನೋಡೋಣ, ಟೈಮ್ ಇದ್ರೆ ಇದನ್ನ ನಾವು ರಿಸೈಟ್ ಮಾಡೋಣಂತೆ ಆಮೇಲೆ. ಸೊ ಮತ್ತೆ ಇಲ್ಲಿ ನಮ್ಗೆ ರಜೋಗುಣ ಹೆಚ್ಚಾದಾಗ ಯಾವ ತರ ಇರುತ್ತೆ, ಅವ್ರು ಎಂತಹ ಗುಣಲಕ್ಷಣಗಳನ್ನ ಅವರು ಪ್ರಕಟಗೊಳಿಸ್ತಾರೆ ಅಂತಂದ್ರೆ ನೋಡಿ ಇಲ್ಲಿ ಹೇಳ್ತಾ ಇದಾರೆ. ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಮಶಮ ಸ್ಪೃಹ ರಜಸ್ಸೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ ಅಂತ ಹೇಳ್ತಾ ಇದಾರೆ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ, ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತವೆ. ನೋಡಿ ಸತ್ವಗುಣದಲ್ಲಿ ತೃಪ್ತಿ ಅಂತ ಇರುತ್ತೆ, ಆದ್ರೆ ಇಲ್ಲಿ ರಜೋಗುಣದಲ್ಲಿ ತೃಪ್ತಿ ಅನ್ನೋದೇ ಇಲ್ಲ ಅಲ್ವಾ. ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ನಮ್ಮ ಆಸೆಗಳನ್ನ ನಾವು ಅದನ್ನ ಪೂರೈಸ್ತಾ ಕೊನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತೊಂದು ಆಸೆ ಚಿಗಿರುತ್ತೆ ಅಲ್ವಾ. ಸೊ ಅದೇ ತರ ರಜೋಗುಣದವರು ಇರೋರ್ಗೆ ಇನ್ನ ಅವ್ರು ಯಾವ ಸ್ಥಾನದಲ್ಲಿ ಇರ್ತಾರೋ ಅದಕ್ಕಿಂತ ಉತ್ತಮವಾದ ಸ್ಥಾನವನ್ನ ಪಡ್ಕೋಬೇಕು ಅಂತ ಅವರು ಹಂಬಲಿಸ್ತಾ ಇರ್ತಾರೆ. ಇವಾಗ ಒಂದು ಮನೆ ಇದ್ರೆ ಸಾಕಾಗೋದಿಲ್ಲ, ಪ್ರತಿಯೊಬ್ಬರಿಗೂ ಸಹ ಅರಮನೆ ಅಂತ ಮನೆ ಬೇಕು, ಇಲ್ಲೇ ನಾವು ಶಾಶ್ವತವಾಗಿ ಜೀವನವನ್ನ ಮಾಡ್ತೀವೇನೋ ಅನ್ನೋ ತರ ಅವರು ಆ ಮನೆಗಳನ್ನ ಕಟ್ತಾ ಹೋಗ್ತಾರೆ, ಆಸ್ತಿ ಪಾಸ್ತಿಗಳನ್ನ ಸಂಪಾದನೆ ಮಾಡ್ತಾ ಅವರು ಹೋಗ್ತಾರೆ. ಇಂದ್ರಿಯ ತೃಪ್ತಿಗೋಸ್ಕರ ಅವರು ಹಂಬಲಿಸ್ತಾ ಇರ್ತಾರೆ, ಮತ್ತೆ ಸಂಸಾರದೊಂದಿಗೆ ಇರ್ಬೇಕು ಅಂತ ಅವರು ಬಯಸ್ತಾ ಇರ್ತಾರೆ. ಅವರ ಇಂದ್ರಿಯ ತೃಪ್ತಿ ಅನ್ನೋದು ನಿಲ್ಲೋದೇ ಇಲ್ಲ, ಅದಕ್ಕೆ ಪುಲಿಸ್ಟಾಪ್ ಅನ್ನೋದೇ ಇಲ್ಲ. ತಮ್ಮ ಮಕ್ಕಳಿಗಾದ್ಮೇಲೆ ಮೊಮ್ಮಕ್ಳ ಬಗ್ಗೆ ಯೋಚನೆ ಮಾಡ್ತಾರೆ, ಮೊಮ್ಮಕ್ಳಿಗೂ ಸಹ ಎಲ್ಲಾನು ಇರ್ಬೇಕು, ಒಂದು ಮನೆ ಮಠ ಆಸ್ತಿ ಅಂತಸ್ತು ಎಲ್ಲ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆ ಮಾಡ್ತಾರೆ. ಸೊ ಯಾರಿಗೆ ಈ ಲೋಭ ಅದೆಲ್ಲಾನು ಇರೋದನ್ನ ನಾವು ನೋಡ್ತೀವಲ್ವಾ, ಆಗ ಇವ್ರು ಹೆಚ್ಚಾಗಿ ರಜೋಗುಣದಲ್ಲೇ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಸೊ ಇವಾಗ ತಮೋಗುಣದಲ್ಲಿರೋರು ಯಾವ ತರ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹೆಚ್ಚಾಗಿ ತಮೋಗುಣ ಇದ್ದಾಗ ಈ ಗುಣಗಳನ್ನ ಅವರು ಪ್ರಕಟಗೊಳಿಸ್ತಾರೆ. ಅಪ್ರಕಾಶೋ ನೋಡಿ, ನಮ್ಗೆ ಯಾವಾಗ ನಾವು ಸತ್ವಗುಣವನ್ನ ನೋಡ್ತೀವೋ ಅಲ್ಲಿ ಪ್ರಕಾಶ ಅನ್ನೋ ಒಂದು ಪದ ಬರುತ್ತೆ. ಯಾವಾಗ ನಾವು ಇಲ್ಲಿ ತಮೋಗುಣವನ್ನ ನೋಡ್ತೀವೋ ಅಲ್ಲಿ ಅಪ್ರಕಾಶ, ಅಲ್ಲಿ ಅಜ್ಞಾನ, ಅಲ್ಲಿ ಪ್ರಕಾಶ ಅನ್ನೋದು ಇಲ್ಲ, ಜ್ಞಾನ ಅನ್ನೋದು ಇಲ್ಲ ಅಂತ ಹೇಳ್ಬಿಟ್ಟೆ ಬರುತ್ತೆ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಕುರು ವಂಶನಾದ ಅರ್ಜುನನೇ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇಲ್ಲಿ ಪ್ರಕಾಶ ಅನ್ನೋದಿಲ್ಲ, ಜ್ಞಾನ ಅನ್ನೋದಿಲ್ಲ, ಮತ್ತೆ ಅವರು ನಮ್ಮ ಶಾಸ್ತ್ರಗಳಿಗೆ ಅನುಗುಣವಾಗಿ ಅವ್ರು ಕೆಲಸ ಮಾಡೋದಿಲ್ಲ, ವಿರುದ್ಧವಾಗಿನೇ ಅವ್ರು ಕೆಲಸ ಮಾಡ್ತಾರೆ, ಮತ್ತೆ ವ್ಯರ್ಥ ಕೆಲಸ ಮಾಡ್ತಾರೆ ಅಲ್ವಾ. ಅವ್ರು ಮಾಡೋ ಕೆಲಸದಿಂದ ಯಾರಿಗೂ ಸಹ ಪ್ರಯೋಜನ ಇರೋದಿಲ್ಲ, ಮತ್ತೆ ಅವ್ರು ತಮ್ಮ ಮನಸ್ಸಿಗೆ ಬಂದ ಹಾಗೆ ಅವರು ಕೆಲಸವನ್ನ ಮಾಡ್ತಾರೆ. ಅವ್ರಿಗೆ ಕೆಲಸ ಮಾಡೋ ಶಕ್ತಿ ಇದೆ, ಆದ್ರೆ ಅವರು ಅದನ್ನ ಉಪಯೋಗಿಸ್ಕೊಳೋದಿಲ್ಲ. ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇವರು ನೋಡ್ಲಿಕ್ಕೆ ಬಲಿಷ್ಠವಾಗಿದ್ದಾರೆ, ಅವರು ಹೆಂಗಾಗಿದ್ದಾರೆ, ಯುವಕ ಅವರು, ಆದ್ರೆ ಅವರು ವ್ಯಸನಿಯಾಗಿದ್ದಾರೆ. ಅದಕ್ಕೋಸ್ಕರ ಅವ್ರು ಇಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ದೇಹದಲ್ಲಿ ತಾಕತ್ತಿದೆ, ಅದನ್ನ ಅವರು ಉಪಯೋಗಿಸ್ಕೊತಾ ಇಲ್ಲ. ಅದನ್ನ ಭ್ರಾಂತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅವ್ರಿಗೆ ಕೆಲಸ ಮಾಡೋ ಶಕ್ತಿ ಇದ್ರೂ ಸಹ ಪ್ರಯತ್ನ ಪಡೋದಿಲ್ಲ, ಅದಕ್ಕೆ ಭ್ರಾಂತಿ ಅಂತ ಕರೀತಾರೆ. ಮತ್ತೆ ಇಲ್ಲಿ ಮೋಹ ಅಲ್ವಾ, ಮೋಹಕ್ಕೆ ಧೃತರಾಷ್ಟ್ರ ತುಂಬಾ ಉತ್ತಮ ಉದಾಹರಣೆ. ಅವ್ನಿಗೆ ಎಷ್ಟು ಮೋಹ ಅಂದ್ರೆ, ಅವ್ನಿಗೆ ಹೌದು ಕಣ್ಣು ಕುರುಡಾಗಿತ್ತು, ಅವ್ನಿಗೆ ಕಣ್ಣು ಕಾಣಿಸ್ತಿರ್ಲಿಲ್ಲ, ಆದ್ರೆ ಅವ್ನಿಗೆ ಬುದ್ಧಿನೂ ಸಹ ಕುರುಡಾಗಿತ್ತು ಅಲ್ವಾ. ಇವಾಗ ಅವರ ತನ್ನ ಮಗ ದುರ್ಯೋಧನ, ಅವನು ತಪ್ಪು ಕೆಲಸ ಮಾಡ್ತಾ ಇದ್ದಾನೆ, ಆದ್ರೆ ಅವ್ನಿಗೆ ಬುದ್ಧಿವಾದ ಹೇಳ್ಬೇಕು ಅಂತ ಅವ್ರಿಗೆ ಅನಿಸೋದೇ ಇಲ್ಲ ತಂದೆಯಾಗಿ ಅಲ್ವಾ. ಅಷ್ಟು ಮೋಹಕ್ಕೆ ಒಳಗಾಗಿದ್ದಾನೆ. ತನ್ನ ಮಗ ಏನು ಕುಣಿತಾನೋ ಅದೇ ತರ ಅವ್ರು ಕುಣಿತಾ ಇದ್ದಾರೆ ಅಲ್ವಾ.
ಈಗ ಪಾಂಡವರಿಗೆ 5 ಗ್ರಾಮಗಳನ್ನ ಕೊಟ್ಟಿದ್ರೆ ಈ ಘನಘೋರವಾದ ಕುರುಕ್ಷೇತ್ರ ಯುದ್ಧ ನಡೀತಾನೆ ಇರ್ಲಿಲ್ಲ. ಆದ್ರೆ ಆ ತನ್ನ ಮಗನಿಗೆ ಬುದ್ಧಿವಾದ ಹೇಳಿ ಅವ್ರಿಗೆ 5 ಗ್ರಾಮಗಳನ್ನ ಕೊಡು ಅಂತ ಹೇಳುವಂತ ಒಂದು ಧಾರ್ಷ್ಟ್ಯ ಈ ಧೃತರಾಷ್ಟ್ರನಲ್ಲಿ ಇರ್ಲಿಲ್ಲ ಅಲ್ವಾ. ಅಂತಹ ಮೋಹ ಇತ್ತು, ತನ್ನ ಮಗ ಏನೇ ಮಾಡಿದ್ರು ಸರಿ ಅನ್ನೋ ಒಂದು ಆ ಮೋಹ ಧೃತರಾಷ್ಟ್ರನಲ್ಲಿ ಇತ್ತು. ಅದೇ ತರ ಈ ಮೋಹ ಅನ್ನೋ ಒಂದು ಗುಣ ಈ ತಮೋ ಗುಣದಲ್ಲಿ ಇರೋರಲ್ಲಿ ಇರುತ್ತೆ. ಸೊ ಇದೆಲ್ಲನೂ ಸಹ ತಮೋ ಗುಣದವರ ಗುಣಗಳು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಎಲ್ಲನೂ ಸಹ ಈ ಭೌತಿಕ ಪ್ರಪಂಚದಲ್ಲಿ ಇದ್ದಾಗ ಆ ಗುಣಲಕ್ಷಣಗಳನ್ನ ಪ್ರಕಟಗೊಳಿಸಿದಾಗ ಅಂದ್ರೆ ಅವ್ರಿಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಆದ್ರೆ ಈಗ ಸಾವಿನ ನಂತರ ಅವ್ರಿಗೆ ಏನ್ ಗತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದಾರೆ. ಯದಾ ಸತ್ವೇ ಪ್ರವೃದ್ಧೇತು ಪ್ರಲಯಂ ಯಾತಿ ದೇಹ ತದೋತ್ತಮ ವಿಧಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಸತ್ತರೆ ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕಗಳನ್ನ ತಲುಪುತ್ತಾನೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೆ ನಮ್ಮ ಮೇಲ್ಗಡೆ 6 ಲೋಕಗಳಿದೆ ಅಲ್ವಾ. ಸ್ವರ್ಗ, ಜನಲೋಕ, ತಪೋಲೋಕ, ಮತ್ತೆ ಏನು ಇದು ಬ್ರಹ್ಮಲೋಕ, ಅಲ್ಲಿ ತನಕನೂ ಇದೆ. ಅಂದ್ರೆ ನಮ್ಗೆ ಎಷ್ಟು ಸತ್ವಗುಣದಲ್ಲಿ ಇರ್ತೀವೋ ನಮ್ಗೆ ತುಂಬಾ ಅಂದ್ರೆ 100% ಸತ್ವಗುಣದಲ್ಲಿ ಇದ್ರೆ ಏನಾಗುತ್ತೆ, ನಾವು ಬ್ರಹ್ಮನ ಲೋಕ ತನಕನೂ ನಾವು ಹೋಗ್ಬೋದು, ಬ್ರಹ್ಮನೂ ಬೇಕಾದ್ರೆ ನಾವು ಆಗ್ಬೋದು ಅಂತ ನಮ್ಗೆ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ. ಸೊ ಮಹರ್ಷಿಗಳು ಮಹಾಭಕ್ತರು ಇರುವ ಬ್ರಹ್ಮಲೋಕ, ಜನಲೋಕ ಅಲ್ಲಿ ನಾವು ಹೋಗ್ಬೋದು ನಾವು ಸತ್ವಗುಣದಲ್ಲಿ ಇದ್ರೆ. ಸೊ ನಾವು ಸ್ವರ್ಗ ಸುಖವನ್ನು ಸಹ ನಾವು ಅನುಭವಿಸ್ಬೋದು. ಇಲ್ಲಿ ಅಮಲಾನ್ ಪ್ರತಿಪದ್ಯತೆ ಅಂತ ಒಂದು ಅಮಲಾನ್ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪದವನ್ನ ಉಪಯೋಗಿಸ್ತಾ ಇದ್ದಾರೆ. ಅಮಲಾನ್ ಅಂದ್ರೆ ಏನ್ ಅರ್ಥ ಅಂತಂದ್ರೆ ರಜೋಗುಣ ಮತ್ತು ತಮೋ ಗುಣಗಳಿಂದ ಮುಕ್ತವಾಗಿರೋದನ್ನ ಅಮಲಾನ್ ಅಂತ ಹೇಳ್ಬಿಟ್ಟು ಕರೀತಾರೆ. ಈ ಭೌತಿಕ ಪ್ರಪಂಚದಲ್ಲಿ ಅತ್ಯಂತವಾದ ಪರಿಶುದ್ಧವಾದ ಈ ಗುಣ ಯಾವುದು ಅಂತಂತಂದ್ರೆ ಸತ್ವಗುಣ. ಸೊ ಸತ್ವಗುಣದಲ್ಲಿ ನಾವು ಎಷ್ಟು ಸತ್ವಗುಣದಲ್ಲಿ ಇರ್ತೀವೋ ಆ ಒಂದು ಲೋಕಕ್ಕೆ ನಾವು ಅದಕ್ಕೆ ಅನುಗುಣವಾದ ಲೋಕಕ್ಕೆ ನಾವು ಹೋಗ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದೇ ನಾವು ರಜಾಗುಣದಲ್ಲಿ ಇದ್ರೆ ಏನಾಗ್ತಾ ಇದೆ, ತಮೋಗುಣದಲ್ಲಿ ಇದ್ರೆ ಏನಾಗುತ್ತೆ ಅಂತ ಹೇಳಿ ನಮ್ಗೆ ಹೇಳ್ತಾ ಇದ್ದಾರೆ. ರಜಸಿ ಪ್ರಲಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲಿನಸ್ತಮಸಿ ಮೂಢ ಯೋನಿಷು ಜಾಯತೆ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋ ಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ನೋಡಿ ಏನ್ ಹೇಳ್ತಾ ಇದಾರೆ ಅಲ್ವಾ. ರಜೋಗುಣದಿದ್ರೆ ನಾವು ಮತ್ತೆ ಮನುಷ್ಯರಾಗಿ ನಾವು ಹುಡ್ತೀವಿ. ಫಲಾಪೇಕ್ಷೆ ಕರ್ಮ ಯಾರು ಮಾಡ್ತಾರೆ ಅಂತವರ ಮಧ್ಯೆ ನಾವು ಹುಡ್ತೀವಿ. ಅಂದ್ರೆ ಫಲಾಪೇಕ್ಷೆ ಇರುವಂತಹ ಕರ್ಮಗಳನ್ನ ಮಾಡೋದು ಮನುಷ್ಯರೇ, ಅದಕ್ಕೋಸ್ಕರ ಅವ್ರ ಮಧ್ಯೆ ಹುಡ್ತಾರೆ. ಮತ್ತೆ ತಮೋ ಗುಣದಲ್ಲಿರೋರು ಏನ್ ಮಾಡ್ತಾರೆ, ಅವ್ರು ಸತ್ರೆ ಅವರು ಪ್ರಾಣಿ ವರ್ಗದಲ್ಲಿ ಹುಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಗೆ ಪ್ರಭುಪಾದರು ಭಾವಾರ್ಥದಲ್ಲಿ ತುಂಬಾ ಸುಂದರವಾಗಿ ಒಂದು ವಿಷಯವನ್ನ ಅರ್ಥ ಮಾಡಿಸ್ತಾ ಇದಾರೆ. ಎಷ್ಟೊಂದ್ ಜನ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ಪುನರ್ಜನ್ಮ ಇದೆ ಅಂತ ಎಷ್ಟೋ ಜನ ನಂಬೋದೇ ಇಲ್ಲ. ಅಕಸ್ಮಾತ್ ಪುನರ್ಜನ್ಮ ಇದೆ ಅಂತ ನಂಬುದ್ರು ಸಹ ಅವ್ರು ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ ನಾವು ಒನ್ಸ್ ನಾವು ಮನುಷ್ಯ ಒಂದು ಆ ಜನ್ಮಕ್ಕೆ ಬಂದ ತಕ್ಷಣ ಮತ್ತೆ ನಾವು ಕೆಳಗಿನ ಜನ್ಮಕ್ಕೆ ಬರೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಇಲ್ಲ ನೋಡಿ, ಇಲ್ಲಿ ಭಗವಂತನೇ ಹೇಳ್ತಾ ಇದಾರೆ, ಅಕಸ್ಮಾತ್ ತಮೋಗುಣದಲ್ಲಿದ್ದು ನಾವು ಏನಾದ್ರೂ ಸತ್ರೆ ಪ್ರಾಣಿ ವರ್ಗದಲ್ಲಿ ಹುಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣನೇ ಹೇಳ್ತಾ ಇದಾರೆ. ಅದನ್ನು ನಮ್ಗೆ ಪ್ರಭುಪಾದರು ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಆತ್ಮವು ಮನುಷ್ಯ ಜೀವನದ ನೆಲೆಯನ್ನು ತಲುಪಿದರೆ ಅದಕ್ಕೆ ಮತ್ತೆ ಅಧಃಪತನ ಆಗುವುದೇ ಇಲ್ಲ ಎಂದು ಕೆಲವರ ಭಾವನೆ. ನೋಡಿ, ಮನುಷ್ಯ ಜನ್ಮ ಬಂದ ತಕ್ಷಣ ಮತ್ತೆ ಕೆಳಗಡೆ ಹೋಗೋದಿಲ್ಲ ಅಂತಾನೆ ಕೆಲವರು ಯೋಚನೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ಹೇಳಿರುವ ಪ್ರಕಾರ ಮನುಷ್ಯನು ತಮೋ ಗುಣವನ್ನು ಬೆಳೆಸಿಕೊಂಡರೆ ಅವನು ಸತ್ತ ನಂತರ ಪ್ರಾಣಿ ರೂಪಕ್ಕೆ ಇಳಿಯುತ್ತಾನೆ. ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ಬೇಕೀಗ, ಅಯ್ಯೋ ಮನುಷ್ಯ ಜನ್ಮ ಸಿಗೋದೇ ಅಪರೂಪ, ಮನುಷ್ಯ ಜನ್ಮ ಸಿಕ್ಕಿದಾಗ ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಪ್ರಾಣಿಯಾಗಿ ಹುಡ್ತೀವಿ. ನಾವು ಪ್ರಾಣಿಯಾಗಿ ಹುಟ್ಟ್ರೆ ಅದು ತುಂಬಾ ದುಃಖಕರವಾದದ್ದು ಅಂತ ಹೇಳ್ತಾರೆ. ನಾವು ಅದನ್ನು ಸಹ ನಮಗೆ ಯೋಚನೆ ಮಾಡುವಂತ ಶಕ್ತಿನೇ ಇಲ್ಲ ನೋಡಿ. ಪ್ರಾಣಿಯಾಗ ಹುಟ್ಲಿ ಬಿಡು, ಪ್ರಾಣಿಯಾಗ ಏನೋ ಒಂದು ಹುಟ್ರೆ ಆಯ್ತು ಅಂತ ನಾವು ಯೋಚನೆ ಮಾಡ್ಕೊಂಡು ಆತರ ಜೀವನವನ್ನ ಮಾಡ್ತಾ ಇದೀವಿ. ಆದ್ರೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದಾರೆ, ಪ್ರಾಣಿ ಜೀವನ ದುಃಖಕರವಾದದ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮನುಷ್ಯ ಜೀವನಕ್ಕೆ ಬರಲು ಅವನು ವಿಕಾಸ ಪ್ರಕ್ರಿಯೆಯಿಂದ ತನ್ನನ್ನು ಮೇಲಕ್ಕೆ ಎತ್ತಿಕೊಳ್ಳಬೇಕಾಗುತ್ತದೆ. ಆದುದರಿಂದ ಮನುಷ್ಯ ಜೀವನದ ವಿಷಯದಲ್ಲಿ ಗಂಭೀರವಾದ ಆಸಕ್ತಿ ಇರುವವರು ಸತ್ವಗುಣವನ್ನ ಆರಿಸಿಕೊಳ್ಳಬೇಕು. ಒಳ್ಳೆಯ ಸಹವಾಸದಲ್ಲಿ ಗುಣಗಳನ್ನ ಮೀರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನೆಲೆಸಬೇಕು. ಇದು ಮನುಷ್ಯನ ಜೀವನದ ಗುರಿ. ಇಲ್ಲವಾದರೆ ಮನುಷ್ಯನು ಮತ್ತೆ ಮನುಷ್ಯನ ಅಂತಸ್ತಿಗೆ ಬರುತ್ತಾನೆ ಎನ್ನುವುದು ಖಚಿತವಿಲ್ಲ ಅಂತ ಹೇಳ್ತಾ ಇದಾರೆ ಇಲ್ಲಿ ಪ್ರಭುಪಾದರು. ನೋಡಿ, ಮನುಷ್ಯ ಜನ್ಮಕ್ಕೆ ಬಂದ್ಮೇಲೆ ನಾವೇನಾದ್ರೂ ನಮ್ಮನ್ನ ನಾವು ಪ್ರಾಣಿ ಜನ್ಮಕ್ಕೆ ತಂದ್ಕೊಂಡ್ರೆ ಮತ್ತೆ ನಾವು ವಾಪಸ್ಸು ಮನುಷ್ಯ ಜನ್ಮಕ್ಕೆ ಬರ್ತೀವಿ ಅಂತ ಖಚಿತ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಭುಪಾದರು. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ಮನುಷ್ಯ ಜನ್ಮ ಸಿಕ್ಕಿದಾಗ ಸತ್ವಗುಣದಲ್ಲಿ ಇರೋ ತರ ನಮ್ಮನ್ನ ನಾವು ನೋಡ್ಕೋಬೇಕು. ಸತ್ವಗುಣದಲ್ಲಿ ಇರೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದರು ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಹೇಗೆ ನೀವು ಸತ್ವಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತಂದ್ರೆ ನೀವು ಇಲ್ಲಿ ಒಳ್ಳೆಯವರ ಸಹವಾಸದಲ್ಲಿ ಇರ್ಬೇಕು ಅಂತ ಹೇಳ್ತಾ ಇದ್ರೆ. ಮತ್ತೆ 2ನೇ ಪಾಯಿಂಟ್ ಹೇಳ್ತಾ ಇದ್ರೆ, ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು ಅಂತ ಹೇಳ್ತಿದಾರೆ. ಇಲ್ಲ ಅಂತ ನೀವು ಸತ್ವಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಗೆ ಸುತ್ತಮುತ್ತ ನೋಡಿದ್ರೆ ಎಲ್ಲರೂ ಸಹ ರಜೋಗುಣದಲ್ಲಿ ಇದಾರೆ ಅಲ್ವಾ. ನನ್ನ ಆ ಬ್ರ್ಯಾಂಡ್ ಏನು ಬಟ್ಟೆ ತಗೊಂಡೆ, ಇವಾಗ ಅಲ್ಲಿ ಯಾವ್ದೋ ಒಂದು ಹೊಸ ಮೂವಿ ಬಂದಿದೆ,
ಅಲ್ಲಿ ಯಾವ್ದೋ ಒಂದು ತಿಂಡಿ ಸಿಗ್ತಾ ಇದೆ, ನಾನು ಯಾವ್ದೋ ಒಂದು ಟ್ರಿಪ್ಪಿಗೆ ಹೋಗಿ ಬಂದೆ, ಇದೇ ತರದ ಜನಗಳನ್ನ ಮಾತುಗಳನ್ನ ನಾವು ಕೇಳ್ತಾ ಇದೀವಿ. ಇಂಥವ್ರ ಮಧ್ಯೆ ಇದ್ದಾಗ ಖಂಡಿತ ನಾವು ರಜೋಗುಣದಲ್ಲಿ ಇರ್ಲಿಕ್ಕೇನೆ ಸಾಧ್ಯ ಆಗತ್ತೆ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಪ್ರಭುಪಾದ್ರೆ ಹೇಳ್ತಾ ಇದ್ರೆ, ನೀವು ಸತ್ವಗುಣದಲ್ಲಿ ಇರ್ಬೇಕು ಅಂತಂದ್ರೆ ನೀವು ಒಳ್ಳೆಯವರ ಸಹವಾಸದಲ್ಲಿ ಇರ್ಬೇಕು, ಮತ್ತೆ ಕೃಷ್ಣ ಪ್ರಜ್ಞೆಲೆ ನೀವು ಇರ್ಬೇಕು. ಅವಾಗಷ್ಟೇ ನೀವು ಸತ್ವಗುಣದಲ್ಲಿ ಇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದಾರೆ. ಸೊ ನಾವ್ ಇವಾಗ ಸತ್ವಗುಣಕ್ಕೆ ನಾವ್ ಇರ್ಬೇಕು ಅಂತಂದ್ರೆ, ನಾವ್ ಇವಾಗ ಈ ತ್ರಿಗುಣಗಳನ್ನ ಮೀರ್ಬೇಕು ಅಂತಂದ್ರೆ ನಾವು ಇಲ್ಲಿ ಒಳ್ಳೆಯವರ ಸಹವಾಸದಲ್ಲಿ ಇರ್ಬೇಕು, ಮತ್ತೆ ಕೃಷ್ಣ ಪ್ರಜ್ಞೆ ಮಾಡ್ಬೇಕು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಮತ್ತೆ ಇಲ್ಲಿ ನಮ್ಗೆ ಇಲ್ಲಿ 2 ಡಿಸ್ಕಷನ್ ಮಾಡುವಂತಹ ಒಂದು ವಿಷಯಗಳಿದೆ. ಸೊ ಸಮಯ ಇಲ್ಲ, ಸೊ ಇದನ್ನ ನೀವು ಓದ್ಕೊಳ್ಳಿ. ಪ್ರಭುಪಾದರು ಪರ್ಪಟಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಮತ್ತೆ ನಾವ್ ಎಷ್ಟು ಅಪಾಯದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಿದ್ದಾರೆ. ನಮ್ಗೆ ಗೊತ್ತೇ ಇಲ್ಲ ಅಲ್ವಾ ನಾವು ಅಪಾಯದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು. ನಾವ್ ಏನ್ ಅನ್ಕೋತೀವಿ, ಆ ಪಕ್ಕದಲ್ಲಿ ಇರುವಂತಹ ಚೀನಾ ಅಥವಾ ಏನು ಪಾಕಿಸ್ತಾನದವರು ನಮ್ಗೆ ಆಕ್ರಮಣ ಮಾಡ್ಬೋದು, ಅಥವಾ ಇಲ್ಲಿ ಮುಸಲ್ಮಾನರು ನಮ್ಗೆ ಆಕ್ರಮಣ ಮಾಡ್ಬೋದು ಅಂತ ನಾವು ಅರ್ಥ ಮಾಡ್ಕೋತಾ ಇದೀವಿ. ಆದ್ರೆ ಇಲ್ಲಿ ನಾವ್ ಎಂತಹ ಅಪಾಯದಲ್ಲಿ ಇದೀವಿ ಅಂತಂತಂದ್ರೆ, ನಮ್ಗೆ ಮನುಷ್ಯ ಜನ್ಮ ಕೊಟ್ಟಿರೋದನ್ನ ಸರಿಯಾಗಿ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂತಂತಂದ್ರೆ ನಮ್ಮನ್ನ ನಾವು ಪ್ರಾಣಿ ಜನ್ಮಕ್ಕೆ ನಾವು ತಗೊಂಡ್ ಹೋಗ್ತಾ ಇದೀವಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ. ಪ್ರಭುಪಾದರು ನಮ್ಗೆ ಇದನ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ನೋಡಿ, ಪ್ರಸ್ತುತ ಮಾನವ ನಾಗರಿಕತೆಯು ಉತ್ಸಾಹ ಮತ್ತು ಅಜ್ಞಾನದ ವಿಧಾನಗಳಿಂದ ಸಂಪೂರ್ಣವಾಗಿ ದಾರಿ ತಪ್ಪಿದೆ. ಇದು ಅತ್ಯಂತ ಅಪಾಯಕಾರಿ ಯುಗವಾಗಿದೆ ಮತ್ತು ಎಲ್ಲ ರಾಷ್ಟ್ರಗಳು ಮಾನವೀಯತೆಯನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಸುಲಭವಾದ ಪ್ರಕ್ರಿಯೆಯನ್ನು, ಕೃಷ್ಣ ಪ್ರಜ್ಞೆಯನ್ನು ಒದಗಿಸಲು ಕಾಳಜಿ ವಹಿಸಬೇಕು. ಶಿಲ ಪ್ರಭುಪಾದರ ಧ್ಯೇಯೋದ್ದೇಶಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ಚರ್ಚಿಸಿ ನಿಮ್ಮ ಪ್ರತಿಕ್ರಿಯೆಯಲ್ಲಿ 14.16 ಪದ್ಯ ಮತ್ತು ಉದ್ದೇಶವನ್ನು ಉಲ್ಲೇಖಿಸಿ. ಇದನ್ನ ನೀವು ಹೋಮ್ವರ್ಕ್ ತರ ಮಾಡಿ, ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾವ್ ಇವಾಗ ಎಂತಹವ್ರ ಮಧ್ಯೆ ಬದುಕ್ತಾ ಇದೀವಿ. ನಮ್ಗೆ ನಮ್ಮ ಏನು ಹೇಳ್ತಾರೆ, ನಮ್ಮ ನಾಯಕರೆಲ್ಲರೂ ಸಹ ನಮ್ಮನ್ನ ಅಧೋಗತಿಗೆ ತಗೊಂಡ್ ಹೋಗ್ತಾ ಇದಾರೆ ಅಲ್ವಾ. ನೋಡಿ, ನಮ್ಗೆ ಏನನ್ನ ಮಾಡಬಾರ್ದು ಅದಕ್ಕೆಲ್ಲರನ್ನು ಸಹ ಅವಕಾಶ ಕೊಡ್ತಾ ಇದ್ದಾರೆ. ಇವಾಗ ನಾನ್ ವೆಜ್ ತಿನ್ಬಾರ್ದು ಅಂತಂದ್ರೆ ಇವಾಗ ಎಷ್ಟೊಂದು ಈಗ ಕಸಾಯಿ ಖಾನಿಗಳಿಗೆ ಅವರು ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಮತ್ತೆ ಮದ್ಯಪಾನ ಮಾಡಬಾರ್ದು ಅಂತಂದ್ರೆ ಮದ್ಯಪಾನವನ್ನ ಆರಾಮಾಗಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಲೈಸೆನ್ಸ್ ಕೊಡ್ತಾ ಇದ್ದಾರೆ. ಜೂಜಾಟಕ್ಕೆ ಕೊಡ್ತಾ ಇದ್ದಾರೆ. ಮತ್ತೆ ಪರಿಸ್ಥಿತಿ ಸಂಘ, ಯಾವ್ದಕ್ಕೇನೆ ಅಲ್ಲಿ ಅಡೆತಡೆಗಳೇ ಇಲ್ಲ ಅಲ್ವಾ. ನೋಡಿ, ನಾವು ಅಂತಹವರ ನಾಯಕತ್ವದಲ್ಲಿ ನಾವಿಲ್ಲಿ ಜೀವನವನ್ನ ಮಾಡ್ತಾ ಇದೀವಿ. ಇವಾಗ ನಾವು ಯುಧಿಷ್ಠಿರ ಮಹಾರಾಜನನ್ನ ನೋಡಿದ್ವಿ. ಅವರು ತನ್ನೆಲ್ಲಾ ಪ್ರಜೆಗಳನ್ನ ಅವರು ಕೃಷ್ಣ ಪ್ರಜ್ಞೆಗೆ ತಗೊಂಬಂದು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ರು. ಅಂತಹ ರಾಜನಾಗಿದ್ದ ಅವರು ಅಲ್ವಾ. ಆದ್ರೆ ನಮ್ಮ ರಾಜರು ಯಾವ ತರ ಇದ್ದಾರೆ, ನಮ್ಮ ನಾಯಕರು ಯಾವ ತರ ಇದ್ದಾರೆ ಅಲ್ವಾ. ನಮ್ಮನ್ನೇ ಅವರು ಅಪಾಯಕಾರಿಯಾದ ಮಾರ್ಗಕ್ಕೆ ಅವರು ತಳ್ತಾ ಇದ್ದಾರೆ, ನರಕಕ್ಕೆ ಅವರು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಪ್ರಭುಪಾದರು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲಾ ನಾಯಕರು ಸಹ ಈ ಕೃಷ್ಣ ಪ್ರಜ್ಞೆಗೆ ಬರಬೇಕು. ಆ ನಾಯಕರು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಏನಾಗುತ್ತೆ, ಅವ್ರನ್ನ ಅನುಸರಿಸೋರು ಸಹ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅಲ್ವಾ. ಯದ್ಯದಾಚರತಿ ಶ್ರೇಷ್ಠ. ಅದಕ್ಕೇನೆ ಪ್ರಭುಪಾದರು ಇಲ್ಲಿ ನಮ್ಗೆ ಕೃಷ್ಣ ಪ್ರಜ್ಞೆಗೆ ಬನ್ನಿ, ಒಳ್ಳೆಯವರ ಸಹವಾಸ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಈ ಜನ್ಮದಲ್ಲಿ ನಮ್ಗೆ ಗುಣಗಳ ಪ್ರಭಾವದಿಂದ ಯಾವ ಫಲ ಸಿಗುತ್ತೆ, ನಾವಿವಾಗ ಸತ್ವಗುಣದಲ್ಲಿದ್ದಾಗ, ಹೆಚ್ಚಾಗಿ ಸತ್ವಗುಣದಲ್ಲಿದ್ದಾಗ ಈ ಜನ್ಮದಲ್ಲಿ ನಾವು ಏನು ಫಲವನ್ನ ಪಡಿತೀವಿ, ರಜೋಗುಣದಿದ್ರೆ ಏನು ಫಲ, ತಮೋಗುಣದಿದ್ರೆ ಏನು ಫಲ ಅಂತ ಹೇಳ್ಬಿಟ್ಟು ನಮ್ಗೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಕರ್ಮಣ ಸುಕೃತಸ್ಯ ಹೋ ಸಾತ್ವಿಕಂ ನಿರ್ಮಲಂ ಫಲಂ, ರಜಸಸ್ತು ಫಲಂ ದುಃಖಂ, ಅಜ್ಞಾನಂ ತಮಸಃ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದ್ರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ ಅಲ್ವಾ. ಇವಾಗ ಸತ್ವಗುಣದಲ್ಲಿದ್ರೆ ಏನ್ ಮಾಡ್ತಾರೆ ಅವರು, ಇವಾಗ ದೇವಸ್ಥಾನವನ್ನ ಕಟ್ತಾರೆ ಅಲ್ವಾ. ದೇವಸ್ಥಾನದಲ್ಲಿ ಹಲವಾರು ಜನಗಳು ಬರ್ತಾರೆ, ದೇವಸ್ಥಾನದಲ್ಲಿ ಬರ್ತಾರೆ, ಭಗವಂತನ ದರ್ಶನವನ್ನ ಪಡಿತಾರೆ, ಅವರ ಪಾಪಗಳನ್ನೆಲ್ಲ ಅವರು ಕಳ್ಕೊತಾರೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಸಾತ್ವಿಕ ಗುಣದಲ್ಲಿ ಮಾಡಿರೋ ಕೆಲಸದಿಂದ ಅಲ್ಲಿ ಒಳ್ಳೆ ಫಲ ಸಿಗುತ್ತೆ. ಅದೇ ರಜೋಗುಣದಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಅವರು ದೊಡ್ಡ ಅಂದ್ರೆ ಸ್ಕೈ ಸ್ಕ್ರೇಪರ್ಸ್ ಅಲ್ವಾ, ಗಗನಚುಂಬಿ ಕಟ್ಟಡಗಳನ್ನ ಕಟ್ಟಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರು ಹೆಚ್ಚು ಪರಿಶ್ರಮವನ್ನ ಪಡ್ತಾರೆ. ಮತ್ತೆ ಅವರು ಗಗನಚುಂಬಿ ಕಟ್ಟಡಗಳನ್ನ ಕಟ್ಟಿದ್ಮೇಲೆ ಅದನ್ನ ಆ ಲೋನ್ ಅನ್ನ ತಗೊಂಡ್ರನ್ನ ತೀರ್ಸ್ಲಿಕ್ಕೆ ಅವರು ಮತ್ತೆ ಹೆಚ್ಚು ಉಗ್ರ ಕರ್ಮವನ್ನ ಮಾಡ್ತಾರೆ. ಉಗ್ರ ಕರ್ಮ ಮಾಡಿದಾಗ ಅವ್ರಿಗೆ ಕೆಟ್ಟ ಒಂದು ಮಾರ್ಗವನ್ನ ಅವ್ರು ಹಿಡಿಬೇಕಾಗತ್ತೆ. ಅವಾಗ ಅವ್ರಿಗೆ ದುಃಖವನ್ನ ಅವರು ಪಡ್ಬೇಕಾಗತ್ತೆ. ಮತ್ತೆ ಈ ಗಗನಚುಂಬಿ ಕಟ್ಟಡಗಳು ಕಟ್ಟಿದಾಗ ಸುತ್ತಮುತ್ತಲು ಅಲ್ಲಿ ಸ್ಲಮ್ಗಳೆಲ್ಲ ಬರುತ್ತೆ. ಮತ್ತೆ ಅಲ್ಲಿ ತಮೋಗುಣ ಜಾಸ್ತಿ ಆಗ್ತಾ ಹೋಗುತ್ತೆ ಅಲ್ವಾ. ಮತ್ತೆ ನಾವ್ ಇವಾಗ ನೋಡಿ, ತಮೋಗುಣದವರು ಎಂತಹ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ, ಅವ್ರು ಮಾಡೋ ಕೆಲಸದಿಂದ ಅವ್ರಿಗೂ ಉಪಯೋಗ ಇಲ್ಲ, ಬೇರೆಯವ್ರಿಗೂ ಉಪಯೋಗ ಇಲ್ಲ, ಅಂತಹ ಕೆಲಸಗಳನ್ನ ಅವರು ಮಾಡ್ತಾರೆ. ನೋಡಿ, ಇಲ್ಲಿ ಅವರು ಸ್ಟೇರ್ ಕೇಸನ್ನ ಕಟ್ಟಿದ್ದಾರೆ. ಯಾವ ತರ ಕಟ್ಟಿದ್ದಾರೆ, ಅದರಿಂದ ಅವ್ರಿಗೂ ಉಪಯೋಗ ಇಲ್ಲ, ಬೇರೆಯವ್ರಿಗೂ ಉಪಯೋಗ ಇಲ್ಲ, ಅಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಸೊ ರಜೋಗುಣದ ಕೆಲಸಗಳು ದುಃಖವನ್ನೇ ಕೊಡುತ್ತೆ ಅಲ್ವಾ. ಆ ಕ್ಷಣಕ್ಕೆ ನಮ್ಗೆ ಸುಖ ಸಿಕ್ಕಿದೆ ಅಂತ ಅನ್ಸ್ಬೋದು, ಒಂದು ಹೆಸರು, ಸ್ವಲ್ಪ ಹಣ ಸಿಕ್ಕಿದೆ ಅಂತ ಅನಿಸ್ಬೋದು. ಆದ್ರೆ ಅದು ಕೊನೆಗೆ ಅದು ದುಃಖವನ್ನೇ ಕೊಡುತ್ತೆ ಅಲ್ವಾ. ನಾವ್ ಇವಾಗ 5ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಂಡ್ವಿ ಅಲ್ವಾ. ಏಯಿ ಸಂಸ್ಪರ್ಶಜ ಬೋಕ ದುಃಖ ಯೋನೆಯ ಏವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಅದಕ್ಕೆ ಬುದ್ಧಿವಂತರು ಅವರು ಈ ಐಹಿಕ ಸುಖದ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅದಕ್ಕೆ ಆದಿ ಅಂತ್ಯ ಇರುತ್ತೆ, ಮತ್ತೆ ಅದು
ದುಃಖವನ್ನೇ ಕೊಡುತ್ತೆ ಕೊನೆಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಅವರು ಆ ಐಹಿಕ ಸುಖವನ್ನು ಕೊಡುವಂತಹ ಒಂದು ಕೆಲಸಕ್ಕೆ ಅವರು ಅಂತಹ ಕೆಲಸವನ್ನ ಮಾಡ್ಲಿಕ್ಕೆ ಅವರು ಹೋಗೋದಿಲ್ಲ. ಸ್ವಲ್ಪ ಸುಖ ಇರ್ಬೋದು, ಆದ್ರೆ ಅದು ನಿಜವಾದ ಸುಖವನ್ನ ಅದು ಕೊಡೋದಿಲ್ಲ. ತಮೋ ಗುಣ ಅಂತಂದ್ರೆ ಅವರು ಪ್ರಾಣಿ ಜೀವನದ ಹತ್ರನೇ ಹೋಗ್ತಾರೆ. ಪ್ರಾಣಿ ಜೀವನ ತುಂಬಾ ದುಃಖಕರವಾದದ್ದು ಅಂತ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಾರೆ. ಮತ್ತೆ ಇನ್ನ ಭಾರತದಲ್ಲಿ ತುಂಬಾ ಪ್ರಭುಪಾದರು ಪ್ರಾಣಿಗಳನ್ನ ಹತ್ಯೆ ಮಾಡ್ತೀವಲ್ಲ, ಅದು ತಮೋ ಗುಣದ ಒಂದು ಗುಣಲಕ್ಷಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾವೇನಾದ್ರೂ ಪ್ರಾಣಿಗಳನ್ನ ಹತ್ಯೆ ಮಾಡಿದ್ರೆ ನಾವು ಮುಂದಿನ ಜನ್ಮದಲ್ಲಿ ನಾವು ಪ್ರಾಣಿಯಾಗಿ ಹುಟ್ಟಿ ನಾವು ಯಾವ ಪ್ರಾಣಿನ ಕೊಂದಿರ್ತೀವೋ ಆ ಪ್ರಾಣಿ ಒಂದು ಮನುಷ್ಯನಾಗಿ ಬರುತ್ತೆ. ಆ ಮನುಷ್ಯ ನಮ್ಮನ್ನ ಮತ್ತೆ ಅವರು ನಾವು ಪ್ರಾಣಿಯಾಗಿರ್ತೀವಲ್ಲ ಆಗ ನಮ್ಮನ್ನ ಕೊಲ್ಲುತ್ತಾನೆ ಆ ಮನುಷ್ಯ. ಅಂದ್ರೆ ಮಾಂಸ ಅಂದ್ರೆ ಅದೇ ಅರ್ಥ. ಈಗ ನಾನು ನಿನ್ನನ್ನ ಕೊಲ್ತಾ ಇದ್ದೀನಿ ನನ್ನ ಇಂದ್ರಿಯ ಸುಖಕ್ಕೋಸ್ಕರ, ನಾಲಿಗೆ ಸುಖಕ್ಕೋಸ್ಕರ. ಮುಂದಿನ ಜನ್ಮದಲ್ಲಿ ನೀನು ನನ್ನನ್ನ ಕೊಂದು ನೀನು ನಿನ್ನ ಆಸ್ತಿನ ತೀರಿಸ್ಕೋಬಹುದು ಅನ್ನೋದನ್ನೇ ಆ ಮಾಂಸ ಅನ್ನೋ ಒಂದು ಪದ ಸೂಚಿಸುತ್ತೆ. ಅದಕ್ಕೇನೆ ಇಲ್ಲಿ ಆ ಪ್ರಭುಪಾದ್ರು ಹೇಳ್ತಾರೆ, ಈ ಮಾಂಸವನ್ನ ಯಾರು ತಿಂತಾರೋ ಅವ್ರು ತಮೋ ಗುಣದಲ್ಲಿ ಅವರು ಇರ್ತಾರೆ. ಅದ್ರಲ್ಲೂ ಈ ಗೋಹತ್ಯೆ ಮಾಡಿದ್ರೆ ಅಂತೂ ಅವರು ಅಂದ್ರೆ ನರಕ ಪ್ರಾಪ್ತಿನೇ ಆಗತ್ತೆ. ಮತ್ತೆ ಏನ್ ಹೇಳ್ತಾರೆ ನಮ್ಮ ಶಾಸ್ತ್ರಗಳು ಅಂತಂದ್ರೆ, ಆ ಗೋವಿನ ಶರೀರದ ಮೇಲೆ ಎಷ್ಟು ರೋಮಗಳಿರುತ್ತೋ ಅಷ್ಟು ಜನ್ಮಾಂತರಗಳಲ್ಲಿ ನಾವು ನರಕದಲ್ಲಿ ನಾವು ಇರ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಸೊ ಈ ಭಾವಾರ್ಥವನ್ನ ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ತುಂಬಾನೇ ಸುಂದರವಾದ ಭಾವಾರ್ಥವನ್ನ, ಅರ್ಥಗರ್ಭಿತವಾದ ಭಾವಾರ್ಥವನ್ನ ಪ್ರಭುಪಾದ್ರು ಬರ್ದಿದ್ದಾರೆ. ಸೊ ಇದು ಮಾನವ ಕುಲವನ್ನ ರಕ್ಷಣೆ ಮಾಡ್ಲಿಕ್ಕೆ ಪ್ರಭುಪಾದ್ರು ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಿನ ಮಾನವ ನಾಗರಿಕತೆಯಂತೂ ರಜೋಗುಣ ತಮೋ ಗುಣಗಳಿಂದ ತುಂಬಾ ಕೆಳ ನೆಲೆಗಿಳಿದು ದಾರಿ ತಪ್ಪಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಲಭ್ಯ ಮಾಡಿಕೊಡಲು ಎಲ್ಲ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅತ್ಯಂತ ಮೌಲಿಕವಾದ ಆಹಾರದ, ಅಂದ್ರೆ ಈ ಹಾಲು ಅನ್ನೋದು ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ. ಈ ಎರಡು ಜೀವಂತ ಪ್ರಾಣಿಗಳಿಗೆ ಅಂದ್ರೆ ಯಾವ್ಯಾವ್ದು ಅಂತಂದ್ರೆ ಬ್ರಾಹ್ಮಣರಿಗೆ ಮತ್ತು ಗೋವುಗಳಿಗೆ ಎಲ್ಲಾ ರಕ್ಷಣೆಗಳನ್ನ ಕೊಡಬೇಕು. ಅದು ನಾಗರಿಕತೆಯ ನಿಜವಾದ ಪ್ರಗತಿ. ಆಧುನಿಕ ಮಾನವ ಸಮಾಜವು ಆಧ್ಯಾತ್ಮಿಕ ಜ್ಞಾನವನ್ನು ಅಲಕ್ಷ್ಯ ಮಾಡಿದೆ, ಗೋವಧೆಗೆ ಪ್ರೋತ್ಸಾಹ ಕೊಟ್ಟಿದೆ. ಆದುದರಿಂದ ಮಾನವ ಸಮಾಜವು ತಪ್ಪು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗುತ್ತಿದೆ ಮತ್ತು ಆತ್ಮನಾಶಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾವ ಸಮಾಜವು ತನ್ನ ಪೌರರನ್ನು ಅವರ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಗಳಾಗುವಂತೆ ಮಾರ್ಗದರ್ಶನ ಮಾಡುತ್ತದೆಯೋ ಅದು ನಿಶ್ಚಯವಾಗಿಯೂ ಮಾನವೀಯ ನಾಗರಿಕತೆಯಲ್ಲ. ಈಗಿನ ಮಾನವೀಯ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬಾ ಕೆಳ ನೆಲೆಗಿಳಿದು ದಾರಿ ತಪ್ಪುತ್ತಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನ ಲಭ್ಯ ಮಾಡಿಕೊಡಲು ಎಲ್ಲ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತಾರೆ. ನೋಡಿ, ಎಂತಹ ಒಂದು ಅಪಾಯಕಾರಿಯಾದ ಸ್ಥಾನದಲ್ಲಿ ನಾವಿದೀವಿ ಅಂತಂದ್ರೆ ನಮ್ಮನ್ನ ಈ ಪ್ರಾಣಿಗಳ ಜೀವನವನ್ನ ಪಡೆಯುವಂತಹ ಒಂದು ಮಾರ್ಗದತ್ತ ನಮ್ಮ ನಾಯಕರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಎಲ್ಲಾ ರಾಷ್ಟ್ರಗಳು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಲಿಕ್ಕೆ ಮುಂದೆ ಬರ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದ್ರು ಕರೆಯನ್ನ ಕೊಡ್ತಾ ಇದ್ದಾರೆ. ಸೊ ಬ್ರಾಹ್ಮಣರಿಗೆ ಮತ್ತು ಗೋ ಬ್ರಾಹ್ಮಣ ಹಿತಾಯಚ ಅಲ್ವಾ, ಕೃಷ್ಣ ಎಲ್ಲಿ ಗೋ ಮತ್ತೆ ಬ್ರಾಹ್ಮಣರಿಗೆ ರಕ್ಷಣೆಯನ್ನ ಕೊಡ್ತಾರೋ ಅಲ್ಲಿ ಅವರು ಏನು ಈ ಸತ್ವಗುಣವನ್ನ ಬೆಳೆಸೋದಿಕ್ಕೆ ಅವರು ಸಹಾಯವನ್ನ ಮಾಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಗೋ ಮತ್ತೆ ಬ್ರಾಹ್ಮಣರಿಗೆ ನಾವು ರಕ್ಷಣೆಯನ್ನ ನಾವು ಕೊಡ್ಬೇಕಾಗತ್ತೆ. ಸೊ ಇಲ್ಲಾಂದ್ರೆ ನಮ್ಮನ್ನ ನಾವು ಅಧೋಗತಿಗೆ ನಾವು ತಂದ್ಕೋತೀವಿ. ಸೊ ಇವತ್ತಿನ ಅಧ್ಯಾಯದಲ್ಲಿ ನಾವು ಜ್ಞಾನವನ್ನ ನಮ್ಗೆ ದಿವ್ಯ ಜ್ಞಾನವನ್ನ ತಿಳ್ಕೊಂಡ್ವಿ. ದಿವ್ಯ ಜ್ಞಾನವನ್ನ ಪಡ್ಕೊಂಡು ದಿವ್ಯ ಸ್ವಭಾವವನ್ನ ಹೇಗೆ ಗಳಿಸ್ಕೋಬೇಕು ಅಂತ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ 3 ಗುಣಗಳ ಬಗ್ಗೆ, ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಆ 3 ಗುಣದಲ್ಲಿ ಇದ್ದಾಗ ಹೇಗೆ ಅದು ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ಸತ್ವಗುಣ ನಮ್ಮನ್ನ ಸುಖ ಮತ್ತೆ ಜ್ಞಾನದಿಂದ ಬಂಧಿಸುತ್ತೆ. ರಜೋಗುಣ ನಮ್ಗೆ ಅಂದ್ರೆ ಫಲಪ್ರದ ಕರ್ಮಗಳಿಂದ ನಮ್ಮನ್ನ ಅದು ಬಂಧಿಸುತ್ತೆ. ಮತ್ತೆ ತಮೋಗುಣ ನಮ್ಮನ್ನ ಹುಚ್ಚಿನಿಂದ ಬಂಧಿಸುತ್ತೆ ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ನಾವು ಸಾವಿನ ನಂತರ ನಮ್ಮ ಗಮ್ಯ ಸ್ಥಾನ ಏನು ಅಂತ ನಾವು ತಿಳ್ಕೊಂಡ್ವಿ. ಉನ್ನತ ಲೋಕಗಳು ಮತ್ತೆ ಮನುಷ್ಯರ ಮಧ್ಯೆ ಹುಟ್ಟೋದು ಮತ್ತೆ ಪ್ರಾಣಿ ವರ್ಗಗಳ ಮಧ್ಯೆ ಹುಟ್ಟೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಮತ್ತೆ ಈ ಕ್ರಿಯೆಯ ಫಲಿತಾಂಶ ಸತ್ವಗುಣದಲ್ಲಿದ್ರೆ ಅದರ ಫಲ ಸುಕೃತಿ ಅಲ್ವಾ, ಒಳ್ಳೆ ಫಲವನ್ನ ನಾವು ಪಡಿತೀವಿ. ಅದೇ ನಾವು ರಜೋಗುಣದಲ್ಲಿದ್ರೆ ನಾವು ದುಃಖವನ್ನ ಪಡೆಯೋದು. ತಮೋ ಗುಣದಲ್ಲಿದ್ರೆ ಅದು ನಮ್ಗೆ ಅಪಾಯದ ಸ್ಥಿತಿಗೆ ನಮ್ಮನ್ನ ತಂದ್ಕೊಂಡು ಹೋಗುತ್ತೆ. ಪ್ರಾಣಿ ವರ್ಗದಲ್ಲಿ ಹುಟ್ಟೋ ತರ ಅದು ನಮ್ಮನ್ನ ಮಾಡುತ್ತೆ. ಸೊ ಪ್ರಭುಪಾದರು ನಮ್ಗೆ ಇಲ್ಲಿ ಇನ್ನ ಒಂದು ವಿಷಯವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಶಿಲ ಪ್ರಭುಪಾದರು 14.17ಕ್ಕೆ ಉದ್ದೇಶಪೂರ್ವಕವಾಗಿ ಬರೆಯುತ್ತಾರೆ, ಬಹುಪಾಲು ಜನರು ಸಂತೋಷ ಮತ್ತು ಸಮೃದ್ಧವಾಗಿಲ್ಲದಿದ್ದರೂ ಸಹ ಜನಸಂಖ್ಯೆಯ ನಿರ್ದಿಷ್ಟ ಶೇಕಡಾವಾರು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡರೆ ಮತ್ತು ಒಳ್ಳೆಯತನದ ಕ್ರಮದಲ್ಲಿ ನೆಲೆಗೊಂಡರೆ ಆಗ ಅವಕಾಶವಿದೆ ಪ್ರಪಂಚದಾದ್ಯಂತ ಶಾಂತಿ ಮತ್ತು ಸಮೃದ್ಧಿ. ಇಸ್ಕಾನ್ ಪ್ರಸ್ತುತ ಮತ್ತು ಭವಿಷ್ಯಕ್ಕಾಗಿ ಈ ಹೇಳಿಕೆಯ ಮಹತ್ವವನ್ನು ಚರ್ಚಿಸಿ. ಇಲ್ಲಿ ಏನನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲರೂ ಕೃಷ್ಣ ಪ್ರಜ್ಞೆಗೆ ಬನ್ನಿ ಅಂದ್ರೆ ಬರೋದಿಲ್ಲ. ಅದಕ್ಕೆ ಒಂದು ಶೇಕಡಾವಾರು ಸ್ವಲ್ಪ ಜನನಾದ್ರೂ ಬಂದ್ರು
ಈ ಇಡೀ ಪ್ರಪಂಚದಲ್ಲಿ ಸುಖ ಶಾಂತಿ ನೆಲೆಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಮುಂದಿನ ವಾರ ಇದ್ರ ಬಗ್ಗೆ ಮಾಡೋಣ ಅಂತ ಇದೊಂದು ನಾನು ಮಾಡ್ಬೇಕಾಗಿತ್ತು. ಸೊ ಸಮಯ 9 ಗಂಟೆ ಆಗಿರೋದ್ರಿಂದ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಜೈ. ವಾಂಚ ಕಲ್ಪತರು ಬೆಶ್ಚ ಕೃಪಾ ಸಿಂಧು ಬೇವಚ ಪತಿನಾಂ ಪಾವನೆಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಬ್ಬರೊಬ್ರು ಹೆಸರನ್ನ ಕೊಟ್ಟಿದ್ದಾರೆ. ಆಶಯ ಗೋಪಿ ದೇವಿದಾಸಿ ಮಾತ್ರನೇ ಕೊಟ್ಟಿರೋದು, ಇನ್ ಯಾರನ್ನೂ ಸಹ ಮುಂದೆ ಬಂದಿಲ್ಲ. ಸೊ ಅಟ್ಲೀಸ್ಟ್ 22 ಜನದಲ್ಲಿ ಇಬ್ರು ಸಹ ಬಂದಿಲ್ಲ. ಸೊ ನನಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಓಕೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ಏನ್ ತಗೊಂಡು ಏನ್ ಮಾಡ್ಬೇಕು ಅಂದ್ಬಿಟ್ಟು. ಕಾಲಿಂಗ್ ಸರ್ವಿಸ್ ಮಾಡ್ಬೇಕು ಅಂತ ಸರಿಯಾಗಿ ಅರ್ಥ ಕಾಲ್ ಮಾಡ್ಬೇಕಾಗತ್ತೆ. ಫೋನ್ ನಂಬರ್ಸ್ ಅನ್ನ ಕೊಡ್ತಾರೆ. ಅವ್ರ ಜೊತೆ ನೀವು ಫೋನ್ ಮಾಡ್ಬಿಟ್ಟು ನೀವು ಈ ತರ ಹೊಸ ಟೆಂಪಲ್ ಬಂದಿದೆ ಅಂತ ಹೇಳಿ, ಅದಾದ್ಮೇಲೆ ಅವ್ರ ಹತ್ರ ನೀವು ನಿಧಾನವಾಗಿ ಮಾತಾಡ್ತಾ ಆಮೇಲೆ ನೀವು ಈ ತರ ಡೊನೇಷನ್ ಅನ್ನ ಮಾಡಿ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೇಕಾಗತ್ತೆ. ಸೊ ಆ ಟೆಂಪಲ್ಗೆ ನೀವು ಡೊನೇಷನ್ ಮಾಡ್ಬೇಕು ಅಂತ ಕೇಳ್ಬೇಕಾಗುತ್ತೆ. ಸೊ ನಿಮ್ಗೆ ಒಂದು 10, 15 ಅಥವಾ 20 ಫೋನ್ ನಂಬರ್ಸ್ ಕೊಡ್ತಾರೆ. ಸೊ ನೀವು ಅವ್ರಿಗೆ ಕಾಲ್ ಮಾಡ್ಬೇಕಾಗತ್ತೆ. ಹರೇ ಕೃಷ್ಣ ಮಾತಾಜಿ. ಅದು ನಾವು ಹರೇ ಒಂದ್ಸತಿ ಕೃಷ್ಣ ಮಾತಾಜಿ. ಡೊನೇಷನ್ಗೆ ನಾವು ಕಾಲ್ ಮಾಡಿದಾಗ ನೀಲಂ ಮಾತಾಜಿ ಅಂತ ಅವ್ರು ಸ್ವಲ್ಪ ಯಾರು ಕೊಟ್ಟದ್ದು ನಂಬರು ಏನಂತೆಲ್ಲ ಮಾತಾಡಿದ್ದಾರೆ. ಹಾಗೆ ಆತರ ಇರುತ್ತೆ, ಇದ್ದೇ ಇರುತ್ತೆ ಮಾತಾಜಿ. ಅದಕ್ಕೆ ಇವಾಗ ನೋಡಿ 15,000 ಜನದಲ್ಲಿ ಜಸ್ಟ್ ಅವ್ರು ಯೋಚನೆ ಮಾಡ್ತಾ ಇರೋದು 1,500 ಜನ ರೆಸ್ಪಾಂಡ್ ಮಾಡಿದ್ರು ಸಾಕು ಅಂತ ಯೋಚನೆ ಮಾಡ್ತಿದ್ದಾರೆ ಮಾತಾಜಿ. ಹಾ ಹಾ ಖಂಡಿತ ಯಾರು ಸಹಾಯ ಮಾಡಕ್ಕೆ ಮುಂದೆ ಬರಲ್ಲ, ನಿಮಗ್ ಗೊತ್ತಿರೋದೇ ಅಲ್ಲ ಮಾತಾಜಿ. ಬಟ್ ಪ್ರಯತ್ನ ಪಡೋದು, ಆತರ ಮಾತಾಡ್ದವ್ರಿಗೆ ಸಾರಿ ಅಂತ ಹೇಳ್ಬಿಟ್ಟು ಇಡೋದಷ್ಟೇ. ಏನು ಮಾಡಕ್ಕಾಗಲ್ಲ. ನಾವ್ ಅವ್ರನ್ನ ಫೋರ್ಸ್ ಮಾಡಿ ನಾವು ಕ್ಲಾಸ್ಗೆ ಬರೋದಿಲ್ಲ, ಇನ್ನು ಅವ್ರು ಡೊನೇಷನ್ ಮಾಡೋದಿಲ್ಲ.